ಗಣಪವಿ ಗೆಲುವತಿ ಜಗ ವಂದಿತಾದಿ ಕಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪವಿ ಕಾಯಿ ಕಡಲೆಯು ಎಳ್ಳುಂಡೊಳ್ಳಿಗೆ ಕಪ್ಪು ಬೆರುವ ಬಗೆ ಬೆಳ್ಳಿಯ ಉರಿಗಚ್ಚೆ ಗಳಗಟ್ಟಿ ಕುಣಿವಂತ ಡೊಳ್ಳಿನ ಗಣಪ ಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪತಿ ದೇವತೆಗಳ ಕೈಯ ಅಪ್ಪವ ಗೊಂಬಗೆ ಕಾವಾಗಿ ಅಂತರಿ ಬೆರವಾಗಿ ಆವಾಗ ಮನದಲ್ಲಿ ನೆನೆದ ಇಷ್ಟಾರ್ಥವ ಶಿವ ಗಣೇಶ ಆರತಿ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪತಿ ಕುಮಾರ ಗಜ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪತಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳೋ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮನಿಗೆ ಕೈಯ ಮುಗಿದು ಅಂಬುಜಾಸನ ಪಾದಾಂಬುಜಕ್ಕೆ ಪೊಡೆ ಮಾಡುವುದು ವಂದಿಪೇನಿ ಕಥಾಮೃತೋಯ್
ಪಟ್ಟಕ್ಕೆ ತಾನು ಕಲಿಯೋಗಿ ರಾಜವಾಳುತ್ತ ಹರಿಬರಿಯ ಸಂಭ್ರಮದಿ ಬಾಳುತ್ತ ಸಂಭ್ರಮದಿ ಬಾಳುತ್ತ ಕಲಿಯುಗಾದಿ ಓಂ ನಮೋ ಭಗವತೆ ನಮಃ. ಬಹಳ ಸಂತೋಷದ ಕ್ಷಣ ಇದೆ. ನಮ್ಮ ಹಿರಿಯರು ಪಾಲ್ಗೊಂಡಿರುವ ಇದು ಕಾರ್ಯ ಉಂಟು. ಅವು ಅನುಷ್ಠಾನದ ಖನಿಯರೇ ಬೋಡಾರೆ, ಅವರ ಪರಿಪಾಲನೆ ಮಲ್ಪನೆ ಬೋಡಾರೆ, ಹಿರಿಯಾತ್ಮನ ಕೇಂದ್ರದ ಶೇಷವಾದ ಒರಿಪನ ಬೋಡಾಡುವುದು ಸಮನ್ ಮಲ್ಪುಕಾರದ ಆಲೋಚನೆ ನಚ್ಚರು ಭುಜಕೀರ್ತಿ ಮಹಾರಾಜ ವರ್ಣನೆ ಹಿಂಜ ಮಲ್ಪಲ್ಲೇ ಧರ್ಮವು ರಕ್ಷಣೆ ಮಲ್ಪರಾದರು. ಧರ್ಮವು ರಕ್ಷಣೆ ರಕ್ಷಿತ ಅವೇನು ಕಾರ್ಯರೂಪಗಳು ಅನುಷ್ಠಾನಗಳು ಇತ್ತು. ಸಮಾಜಮುಖಿ ಕಾರ್ಯಕ್ರಮಗಳ ಮಲ್ತದ್ದು ಎಡ್ಡ ಕೀರ್ತಿನ ಸಂಪಾದನೆ ಮಲ್ತದೆ. ಆರೇಳ ಕೈಲೆ ಕೊಟ್ಟು ಅರಸತ್ತಿಗೆದ ಆವಲ್ಲಿ ಹೊಣೆ ಎನ್ನ ಕಾಲ ಬಿಟ್ಟು ಬರ್ತದೆ. ಎನ್ನ ಕಾಲಕ್ಕೆ ಇದು ಎಂಚ ಕಾಲ ಪ್ರವೃತ್ತಿ ಅವರು ನಮ್ಮ ಲೋಕದ ಎಡ್ಡೆಟ್ಟು ಓಡಾಡಿ ಸ್ವಾರ್ಥದ ಓಡಾಡು ಕಾರ್ಯ ಮಾಡ್ತಾರೆ. ವಿಕ್ರಮ ಜೀವನವು ಮುಂದ ಅವು ಸಾರ್ಥಕತೆಯನ್ನು ಪಡೆಯುವುದಾಗದಾದ ಸಾರ್ಥಕತೆ ಆಗುವುದಾಗದಾದ ನಮ್ಮ ನಡಪದ ಸಾಧಿವು ರೈತ ಬಗ್ಗೆ ಆಲೋಚನೆ ಮಾಡ್ಕೊಂಡು ಭೂತಕಾಲ ಚಿತ್ತನ ಭವಿಷ್ಯದ ಬರ್ಪಣ ವರ್ತಮಾನ ಭೂತಕಾಲದಿಂದ ನೆನಪುದಿಲ್ಲ, ವರ್ತಮಾನ ಕಾಲದ ಸರಿಯಾದ ನೆನಪುಲ, ಭವಿಷ್ಯದ ಅವು ಕೀರ್ತಿಯಾದ ಉಳಿಯೋಡು ನನ್ನ ನಿನಡ ಸಾಧ್ಯತೆಗಳು ವಿಕ್ರಮ ಅಂದು ಆಲೋಚನೆ ಮಾಡ್ತೀನಿ. ಕುರಿನಂಚಿತ್ತನ ಬಾಕಡೆಗೆ ಸರಿಯಾದ ಪಟ್ಟದ ಮನೆ ಏದು ಕುಲಿ ಓಡಿತ್ತನ ವಿದ್ಯಾಭ್ಯಾಸ ಸಾಧನೆ ಉಂಟು ಮಕ್ಕಳ ಸಾಧ್ಯತೆ ಉಂಟ. ವಿದ್ಯಾ ಭಾರತತೆ ಅವರು ಪಡುವ ಉದ್ದೇಶ ಯಾನು ಕಲ್ಪೋಡವು ಕಲ್ಪನೆಗೆ ದಾದ ಸಾಧನೆ ಮಲ್ಪರ ಸಾಧ್ಯತೆ ಉಂಟು. ಲೋಕವು ಎದ್ದೆತ್ತು ನಾವು ನಚ್ಚಿನ ಕಾರ್ಯ ನಂದ ಅದನ್ನು ನಮ್ಮ ಮಲ್ಪೋಡು ಲೋಕ ಕಲ್ಯಾಣಾರ್ಥಂ ಇದಂ ಶರೀರಂ ಇನ್ನೇನು ಆಲೋಚನೆ ಮಾಡ್ತಾರೆ. ಅದೇ ಓಡಿತ್ತನ ವಿದ್ಯಾಭ್ಯಾಸ ಹಿರಿಯರು ಪರಿಪಾಲನೆ ಚಿತ್ತನ ಆರಾಧನೆ ಕ್ರಮ ವೈದಿಕರನ್ನ ಪಾಠದ ಪ್ರಕಾರವಾದ ವಿದ್ವಾಂಸರು ಪರಿಪಾಲನೆ ಚಿತ್ತನ ಕಾರ್ಯಕ್ಕೂ ಒಟ್ಟು ಸೇರಾವನ್ನು ಎಷ್ಟೇ ರೀತಿಯ ಇರ್ತಿದೆ ಮಾತ ಹಿರಿಯರನ್ನ ಅನುಮನು ಪಡೆದು ಕರ್ತವ್ಯ ಆಲೋಚನೆ ಮತ್ತೊಂದು ಇಪ್ಪನ್ನ ಪಟ್ಟದ ಮನೆ ಸೇರಿ ಇಂಚೆನೆ ಇಪ್ಪರ ಸಾಧ್ಯತೆ ಉಂಟ. ರತ್ನದ ಕಬಾಲಿಗೆ ಮಲ್ಪನ ಅನ್ಯಾಯಗಾರ ಮಲ್ಪನ ಚಿತ್ತನ ಆವಲಿ ಅನ್ಯಾಯಕ್ಕೆ ಎನ್ನ ಆ ಉಪಕಾರ ಅವರು ಮಂಡಿಕೊಂಡಿದ್ದಾರೆ. ಅವೇ ಪ್ರಕಾರವಾಗಿ ಆ ಕಪಾಲಿಕನ ವದನೆ ಮಾಡಿದ್ರೆ ದೇವಿನ ಅನುಗ್ರಹನ ಪಡೆಯ ಅನುಗ್ರಹನ ಪಡೆಯಿನ ಸಂದರ್ಭವು ಸದುಪಯೋಗ ಎಂಚಬಾರದು. ಆದಿ ತಿಂಗಳು ವಿಶ್ವ ಪರ್ಯಟನೆ ದೇಶ ಪರ್ಯಟನೆ ಮೊದಲಿ ಆದಿ ತಿಂಗಳು ರಾಜ್ಯದ ಕಾರ್ಯಭಾರ ರಾಜ್ಯದ ಕಾರ್ಯಭಾರ ಮಾಡಿದ ಈ 2 ವರ್ಷದ ಆಯುಷ್ಯದ ಸಂಪಾದನೆ ಮಾಡುವ ಸಾಧ್ಯತೆ ಉಂಟು ಆಲೋಚನೆ ಮಾಡ್ತಾರೆ. ಕೇವಲ ಬದುಕರ ಬೋಡಾದ ವಿಕ್ರಮಾದಿತ್ಯನ ಆಯುಷ್ಯ ಒಯ್ತು ಬೋಡಾದ ಜನಮಾನಿಗೂ ಓಡಾಡಿ ಬದುಕೋಡು ಬಂದು ಆಲೋಚನೆ ಮಾಡಿದೆ. ಉಜ್ಜಯಿನಿಯ ಈ ಪವಿತ್ರ ಕ್ಷೇತ್ರಗಳು ಪಟ್ಟದ ಮನದ ಏರ್ನಾಯ ದಾದ ಸಂಪಾದನೆ ಮಾಡ್ತಾ ಬಂದ ಜನಕರ ಬಾಯಿಗೆ ಎಡ್ಡೆಪ್ಪನಿಕೆಯನ್ನು ಚಿತ್ರ ಉರಿತೊಂದು ಬಾಯಿದೆ ಎನ್ನ ಎಡ್ಡೆಪ್ಪನು ಲೋಕಕ್ಕೂ ತೊಜಪವರು ಅಂದ ಆಲೋಚನೆ ಕೀರ್ತಿ ಒಲಿಡುವವು ಎನ್ನ ಹಿರಿಯಾಗಲು ಮತ್ತು ಕೀರ್ತಿ ವಿಶೇಷವಾದ ಉರಿತೊಂದು
ಭವಿಷ್ಯದ ನಿರ್ಮಾಣ ಮಾಡುವ ಉದ್ದೇಶವನ್ನು ಇತ್ತು ಐದು ಓಡಾಡಿ ಪಟ್ಟಣ ಮನೆಯಲ್ಲಿ ಇನಿ ನವರಾತ್ರಿಯ ಒಂದು ಉತ್ಸವ ಯಾನು ವಿಶ್ವ ಲೋಕ ಪರ್ಯಟನೆ ಮತ್ತು ನಂಚಿದ್ದಾರೆ ಯಾನು ತಿರವತ್ತದು ಈ ಪರ್ವಕಾಲ ಪರ್ವಕಾಲವಿತ್ತು ನಂಚಿನ ಈ ವಿಶೇಷವಾದ ನವರಾತ್ರಿಯ ಉತ್ಸವ ವಿದ್ವಾಂಸರು ಕೇಳಬೇಕು, ಪುರೋಹಿತರು ಉಳಿಯಲು, ವೈದಿಕರು ವಿವಿಧ ಆರಾಧನೆ ಮಾಡ್ತಾರೆ, ನರ್ತಕಿಯರು ನರ್ತನ ಸೇವೆ, ವಿವಿಧ ವಿವಿಧ ವಿನೋದಾವಳಿಯ ಒಟ್ಟು ಸಮಾಜಕ್ಕೆ ಮುಖ್ಯದ ಕಾರ್ಯಕ್ರಮಗಳು ಮಾತಾಡ್ತೀವಿ, ದೇವತಾ ಕಾರ್ಯಕ್ರಮಗಳು ನಡೆದುಕೊಂಡಿವೆ. ಇದನ್ನು ಮಾತ್ರ ಪೂರ್ಣಗ ಸಂತೋಷವನ್ನು ಆಲೋಚನೆ ವೈದಿಕರ ಕರಿಪಾದನಂತೆ ನವೋಮತನ ವರ್ಗ ಕಷ್ಟದ ಬಗ್ಗೆ ಚಿಂತನೆ ಮಾಡುವ ಅಗತ್ಯವನ್ನು ಆಯ್ತು ನೋಡಾದ ಇನ್ನೊಂದು ವಿದ್ವಾಂಸತ್ವದ ವಿಶೇಷ ಸಭೆ ಏರ್ಪಾಡು ಮಾಡುತ್ತೆ. ಮಹಾನ್ ಪಂಡಿತೋತ್ತಮರು ಮಾತ್ರ ಸೇರ್ತೇವೆ. ಮತ್ತು ಬರುವುದಿಲ್ಲ ವಿವಿಧ ವಾಯಿನ ಚಿತ್ರ ನಗರಾತ್ಮಕ ಬಗ್ಗೆ ವರ್ಣನೆ ಮಾಡ್ಕೊಂಡಾಗ ಯಾರು ಯೋಗ್ಯತಾವಂತೆ ಪುಣ್ಯವಂತೆ ಎನ್ನ ಹಿರಿಯಾಕುಲ ಪುಣ್ಯದ ಕರುಣೆ ಎನ್ನ ಅನುದಿನಲ್ಲ ಉಪ್ಪೊಂದು ಆಲೋಚನೆ ಮಾಡಬೇಕು ಬರುವುದಿಲ್ಲ ಅಂತ ಪಂಡಿತೋತ್ತಮರ ವಿಚಾರವನ್ನು ದೇವ ಬ್ರಾಹ್ಮಣರಾದ ಪಂಡಿತರೇ ಕೇಳಿನ್ನು ನವಗ್ರಹದೊಳಗೆಲ್ಲ ಬಲವಂತರಾರು ಬಲವಂತರಾರು ನೀವೀಗ ಪೇಳೆನು ರಾಜವೇಕ್ಯಮನುಡಿಗೆ ಸರ್ವಸಾಧಿಗಳಾದ ಬ್ರಾಹ್ಮಣೋತ್ತಮರು ದೇವ ಬ್ರಾಹ್ಮಣರಾದ ಸಂತೋಷದ ಕ್ಷಣ ಸತ್ಯ ಮಾತ ಸೇರ್ತಾರೆ ಸೇರಿದ ನಿಗಲಿನ ಪೂರ್ಣಗೆ ಆನಂದ ದಾಯಿಗಾಪುರ ಆನಂದ ತೆರಿದನ ಪುನಗಿದೆ ಅಂದ ಹಿರಿಯ ಪುರನಿತು ಸತ್ಯ ವಿಪುಲ ಪಣ್ಯ ಪಾತ್ರೆಗಳು ಉಂಡ ಮುತ್ತುದಲ್ಲ ಆ ಪಾತ್ರೆಗಳು ಬಿಳೆಯ ತುಂಡು ಬಂಡ ಬ್ರಾಹ್ಮಣ್ಯರು ಪಂಡಿತರು ಇನ್ನೇನು ನಮ್ಮ ಅನುಕರಣೆಗಳು ಜನರು ಪಂಡ ಆ ಶುದ್ಧತೆ ಪ್ರತಿಯೊಂದು ಜನಮಾನಿದ ಒಂದು ಸತ್ಯ ಅಂಚಿತ್ತಿನ ಈ ಕ್ಷಣಟ್ಟು ಇನ್ನು ನಮ್ಮ ವಿಶೇಷ ಪರ್ವಕಾಲ ನವರಾತ್ರಿಯ ಉತ್ಸವ ಸತ್ಯ ಉತ್ಸವದ ಈ ಸಭೆಗೆ ಒಂದು ವಿಶೇಷ ಏರ್ಪಡಿತು ಐದು ನಿಖಿಲನೇ ಕೇಳಲು ಯಾಕವರಿಗೆ ತಿಳಿದು ಅವೇನು ಎನ್ನಾದಿಗೆಯಿಂದ ಓಡಿಗೆ ಸೇರಿದ ಬಂದು ಇದು ಮಾತ್ರ ಅನುಗ್ರಹವು ಅನುಗ್ರಹ ಒಂದು ಬಾಧೆಗಳು ಪಾಠ್ಯ ವಸ್ತುಗಳ ಅವು ಬಾಧೆಗಳು ಬಿದಾಯಿಗಳು ಲೋಕಕ್ಕೂ ತಿಳಿಯುವುದು ಜನಗಳ ಕೆಮ್ಮಿ ಬಿಟ್ಟು ಮನಸ್ಸು ದೌಲಾಯಿಪೋದು ಜನ ಬದಲಾವಣೆ ಸಾಧ್ಯತೆ ಉಂಟು ಅನ್ಸುತ್ತೆ ಓಡಾಡು ಒಂದು ಬಹಳಕ್ಕೆ ಕೇಳಬೇಕು ಇದೆಲ್ಲ ಕಾಲೇ ತೆರೆದ ನಾನು ಬನ್ನಿ ಕೇಳೋದು ಅನುಭವಿಸುವುದು ಜನಕ್ಕೆ ತೆರಿಪಾವುದು ಮುಂದಕ್ಕೆ ನಮ್ಮ ಲೋಕದ ಚಿಂತನೆ ಸಾಧ್ಯತೆ ಒಂದು ಬಂದೆ ಅಂಚ ಸಭೆ ಏರ್ಪಾಡು ಮಾಡಿದೆ ನವಗ್ರಹ ಬಗ್ಗೆ ಕೇಳುವುದೇ ಆಸೆ ಆಗ್ತದೆ ಬಂದರೆಯಿರಿ ಅರಸಿದ ಕರ್ತವ್ಯದ ಒಂದೇ ನೀರಿನ ಕಾರೂರಿಗೆ ಸಮರ್ಪಣೆ ಮಾಡ್ತಿದ್ದೀವಿ ಶರಣ್ಣವರಾತ್ರಿಯ ಪರ್ವಕಾಲ ಈ ಪುಟ್ಟರು ನವಗ್ರಹಗಳು ಅತಿ ಪ್ರಾಮುಖ್ಯమైన ಗ್ರಹವು ಶ್ರೇಷ್ಠತೆಯನ್ನು ಪಡೆಯುತ್ತಿದ್ದ ಗ್ರಹವು ತಾನು ತೆರೆಯಲು ಜನಮಾನ್ಯಕ್ಕೆ ತಿಳಿದವರು ಉದ್ದೇಶ ಒಂದು ಏರ್ಪಾಡು ಅಂತ ಸಭೆ ಹೆಣ್ಮ ಜನ ಪಂಡಿತರು ಒಳಗಿ ಗ್ರಹದ ಚರಿತ್ರೆಯನ್ನು ನಾನು ಗಮನ ಬಂದಿದ್ದ ಪುಡ್ತಾರೆ ಅಣ್ಣ ಈ ಪುಟ್ಟರು ಯಾನು ಬಂದ ಗ್ರಹದ ಮಹಿಮೆ ಶನಿನ ಮಹಿಮೆ ಆದ ಪರಾಕ್ರಮ ಒಂದು ಬಂದ ವಿಚಾರವೇ ತೆರೆಯುವುದು ಅಂಚಿನ ಮಹಿಮೆ ದಾನ ಕೇಳು ವಿಕ್ರಮ ಶನಿ
ಬಿಟ್ಟು ಲಾಲಿಸೋ ಕಾಲ ಭೈರವ ಪೂಜೆ ಮಾಡುವ ಕಡಿಬೇಡು ಕಾಲ ಭೈರವ ಪೂಜೆ ಮಾಡುವ ಕಲಿಯು ಕೇಳು ಎಲ್ಲ ಗ್ರಹಕ್ಕೆ ಶ್ರೇಷ್ಠ ಬಲು ಶನಿಯೇ ನೀಲಕಂಠ ಅವನ ಕಂಡರೆ ಬೆದರುವನು ಕೇಳು ವಿಕ್ರಮ ಅರಸುಲ ಎಡ್ಮಗನ ಬಂಡಿಗ ಚರಿತ್ರೆ ನೀರು ಎಂಚೆ ಕೇಳಿದ್ರೆ ನೀನು ಗೊತ್ತಿಜಿ ಕೇಳಿ ಸಂತೋಷ ಅದು ಒರಿದಿನೇನು ಕೇಳಿ ನೋಡ್ಕೊತೀರೇನು ಗೊತ್ತೈತೆ ವಿಚಾರ ಚಂಚಲವಾಯಿನ ಮನಸ್ಸಿನ ಕೇಂದ್ರ ಸ್ಥಿರವಾಯಿನ ಮನಸ್ಸಿನ ಕೇಂದ್ರ ನಿಂಗೆ ಗೊತ್ತಿಜಿ ಮನಸ್ಸಿ ಅನ್ನೋ ಚಂಚಲ ಪಕ್ಕ ಸ್ಥಿರ ಬಂದನೈತ ಭಾವನೆ ಏನು ಕೇಂದ್ರ ನಮ್ಮೂರ ಯಾನಿದೆ ಗೊತ್ತವು ಯಾನ್ ಎಂಚೆ ಕೇಂದ್ರ ಎಲ್ಲ ಎಂಚೆ ಇತ್ತು ಭಾವನೆ ಮನುಷ್ಯ ಕೇಂದ್ರೆಯಿಂದ ಕಾಲಿ ఆయన ಮೋನೆ ತುಳಿಬಿಟ್ಟು ಗೊತ್ತಾಗ್ಬಿಟ್ಟು ಹಿಂದೆ ಎಂಚೆ ಕಂಡು ಸಂತೋಷ ಭಕ್ತಿಗೆ ಏನು ಗೊತ್ತಾವಡ ಕರಸಲ ಎನ್ನ ಮೋನೆ ತೋನೆ ಎಂತ ದೊಡ್ಡಿದ್ದೇನೆ ಅಂಡ ಯಾನ್ ಬಂದಿನ ಗ್ರಹ ಉಂಡತೆ అయితే చరిత్ర నీరు కేన్ బరిందండ భక్తిడి శ్రద్ధడి కేను ఆయన ప్రాముఖ్య అరసులే ఆతని పవిత్రతని ఆతని మహిమను పడుకున్నట్టు గ్రಹ అంత ఎంచిన మహిమే కేన్ బరిందండ శని ಮನ್ವಿನ ಗ್ರಹ ಉಂಡತೆ ಪುರಾತನ ಶ್ರೇಷ್ಠದಿನ ಜ್ಯೇಷ್ಠದಿನ ಪಡುತ್ತಂದು ಬತ್ತಿನ ಗ್ರಹ ದಾಯಿಗೆ ಕೇನ್ ಬರಿಂದಂಡ ದಾಯಿಗೆ ಶನಿ ಪಂಪಿನ ವಿಚಾರ ಬಡಿ ಶನಿವಾರದ ಮನದ ಬೋಡಿನಿಂದ ಇತ್ತದ ಜನಮಾನಿಲು ಅವ್ರು ಎಂಚನ ಶುಕ್ರವಾರದ ಮನದಾನಿ ಐತಾರದ ದುಮ್ನಾನಿಂದ ಬರೆದು ಲೋಕಾರಾಧನೆ ಮಾಡ್ಕೊಂಡು ಬರ್ತೀನಿ ಶನಿ ಯಾನ್ ಇದು ನಂಗೆ ಮಾಡ್ತೀನಿ ಇದು ಬಂತಿದೆ ನಾನು ಜನಮಾನಿ ಬೋಡಿಯನ್ನಿಲ್ಲ ಎಂಚ ಆತ ಮಾತ್ರ ಶನಿ ಕೇವಲ ಅವರಿ ಗ್ರಹಗ್ರಹ ಶ್ರೇಷ್ಠದಿಂದ ಅಂದಲ್ಲ ఆయన ఆరాధన వంతున్న శని ఆరాధన వంతున్న శక్తికి ఏం పడిందంట కాలభైరవ దేవరిన ఆరాధన వంతున్న పడుతున్న శక్తి అంచిత్న శనిన పరక్రమಕ್ಕೆ ఏం పడిందంట ಮೂಜು ಮೂರ್ತಿಲೇನೆ ಒರಿಯನೇಂಚಿತ ಪರಮೇಶ್ವರಿನೇ ఆయన కుదరికి ఏంటిది బోడిది బలిదినంచిత కత్తిలు ఎక్కువ ఉన్నారు అసలే ఎంచన అంచిత్నల్ప పరక్రమణ నిరుతులు బతినంచిత శనిన ఆయన ದೇವ ಭಾವತೆ ಪಡ್ಕೊಂಡು ಬರ್ತಿಲ್ಲ ఆయన ಆರಾಧನೆ వంతున్న ಬತ್ತಿನಿಂದ ಶಕ್ತಿನ ಉದ್ದು ఆయన ಪರಕ್ರಮ ರಕ್ಷಣೆ వంతున్న ಬರ್ಕೊಂಡ ಶನಿ ಆತ ಮಾತ್ರ ಶನಿ ಕಾಲಭೈರವ ರೂಪದೇವರನ್ನ ಆರಾಧನೆ ಮಾಡ್ಕೊಂಡು ಬರ್ತದೆ ತಾನ ರದ್ದ ದೃಷ್ಟಿ ಇಲ್ಲಾರು ಪಡ್ಕೊಂಡು ಬರ್ತಿನ ಕೊಡ್ಕೊಂಡು ಒಕ್ರ ಒಕ್ಕ ಶಾಂತ ದೃಷ್ಟಿ ಕನ್ನಡ ಇಪ್ಪನಂಚಿತ ಶನಿ ಮನುಷ್ಯ ಮಾಡೋ ರಕ್ಷಣೆ ಮಾಡ್ಕೊಂಡು ಬರ್ಪಣೆ ಪೊರ್ತುಲ ಉಂಡು ಅರಸಲೆ ಅದೇ ಶನಿಯವರಿ ಶ್ರೇಷ್ಠತೆ ಜ್ಯೇಷ್ಠತೆ ನವಗ್ರಹಗಳು ಪಡೆದುಕೊಂಡು ಬರ್ತಾನೆ ಆ ವಕ್ರ ದೃಷ್ಟಿದ ಚರಿತ್ರೆ ಏನ್ ಬರೀ ಶನಿಯು ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಶನಿಯ ದೃಷ್ಟಿಯು ಬೀಳುತ್ತಲು ತನು ಗಂಧಮಾಗೆ ರವಿಯ ಸಾರಥಿಗಳು ಎಳವನಾಗವು ನೋಡು ಅಶ್ವದ ಕಣ್ಣುಗಳು ಕಾಣದೇ ಇರಲು ಶನಿಯು ಜನ್ಮಿಸಿದಾಗ ಶನಿಯ ಪರಾಕ್ರಮ ದೇವರಿಂದ ಪರಾಕ್ರಮ ಆ ಪುಟ್ಟಿನ ಕ್ಷಣಗಳೇ ಆಯನೊಂದಿಗೆ ಚರಿತ್ರೆ ಒಂದು ಅರಸಲೆ ಹೆಚ್ಚಿನವು ಶನಿದೇವರೇ ಸೂರ್ಯದೇವರಿಗೆ ಛಾಯಾದೇವ ಮಕೆಯಾಳು ಪುಟ್ಟಿನ ಪೊಟ್ಟರು ತಾನನ ಪಂಪಿನ ಕಾಡುಗ ತಮ್ಮತ್ತಳು ಪುಟ್ಟಿನ ಪೊಟ್ಟು ಸೂರ್ಯದೇವರು ಉದಯಕವತ್ತಿನ ಪೊಟ್ಟು ಶನಿದೇವರು ಪುಟ್ಟುನಂಜಿನ ಪೊಟ್ಟರು ಏಕಕಾಲವಾದದ್ದು ಅಂದೇ ಸೂರ್ಯದೇವರೇ ತನ್ನ ರಥದ ಅರುಣನ ಸಾರಥ್ಯದ ಒಟ್ಟುಗು ತನ್ನ ಕಾರ್ಯಚಾರಣ ಮಲ್ಪಡಬೋಡಾದ್ರೆ ಬರ್ಪಿನಂಚಿನ ಪೊಟ್ಟು ಶನಿದೇವರ ವಕ್ರ ದೃಷ್ಟಿ ಬರ್ಪಡ ಅಮ್ಮಿರನ ಮತ್ತು ಸೂರ್ಯದೇವರಿಗೂ ಊರ್ಲಿಗೆ ಊರ್ನಾಗ ಕುದುರೆಗೆ ಕಣ್ಣು ರೋಜಿಸಿ ತನ್ನ ಅರುಣನ ಕೈಚಲಕ ಬಂದು ನಡಪಂತ ಕೊಂಡು ಸೂರ್ಯದೇವಿಯ ಕುಷ್ಠರೋಗಿಯಾದ ಹೋಯಿರ ಅರಸುಲೆ
ಸೂರ್ಯದೇವನ ರಥ ಪಂಪನವನು ಭೂಮಂಡಲದ ಮಧ್ಯಮವಾಗಿ ಉಂತುನವಾದುಕೊಂಡು ಒಂದು ಪುಟ್ಟಿನ ಗಳಿಗೆ ಒಂದು ಹೆಚ್ಚಿನ ಗಲಿಗೆಂದ ವಕ್ರದೃಷ್ಟ ಪ್ರಭಾವ ಅಂತ ಉಂಟು. ಒಂದು ಸೂರ್ಯದೇವನ ರಥ ಭೂಮಂಡಲದ ಮಧ್ಯಮ ಭಾಗಗಳು ಉಂತಿನ ಹೊತ್ತು ದೇವಾದಿ ದೇವತೆಯಲ್ಲಿ ಕಣ್ಣನೀರು ದೀಪನ ಸಂದರ್ಭ ಬರ್ತದೆ. ಸೂರ್ಯದೇವನ ರಥ ದುಂಬು ಹೋಯ್ತಿಂದ ಅಂಡ ರಾತ್ರಿ ಕಳೆದು ಗೊಲ್ಪವರ ಸಾಧ್ಯತೆ ಲೋಕ ಕಲ್ಯಾಣ ಅವರಿಗೆ ಸಾಧ್ಯತೆ. ಸೂರ್ಯನ ರಥ ಭೂಮಂಡಲ ಮಧ್ಯಮ ಭಾಗಗಳು ಅಂತನಗ ಸೂರ್ಯನ ಕಷ್ಟ ತೆರಿನಿಂದ ವಖ್ಯಾಯನಿಂದ ಶನಿ ವಕ್ರ ದೃಷ್ಟಿನಿದೆ ಶಾಂತ ದೃಷ್ಟಿ ಇದು ಹುಡುಗಿಯರಿಗೆ. ಆ ಒಟ್ಟುಡು ಕುದುರೆಗೆ ಕಣ್ಣು ತೋಚಿದೆ. ಅರುಣನ ಕೈ ಚಲಕ ಪಡ್ಕೊಂಡು ನಡೆದುಕೊಂಡು ಸೂರ್ಯದೇವರ ಕುಷ್ಠರೋಗವನ್ನು ನಿವಾರಣೆ ಆದುಕೊಂಡು ಅರಸಲೆ ಅಂದ್ರೆ ಸೂರ್ಯದೇವರ ರಥ ಪಟ್ಟ ದುಮ್ಮು ನಡೆದುಕೊಂಡು ಸೂರ್ಯದೇವರ ಬಂದು ಗ್ರಹಣ ನಕ್ಷತ್ರ ಹತ್ತತೆ ಅರಸಲೆ ನಮ್ಮ ಕಾಂಡದ ಕೊಟ್ಟು ಸೂರ್ಯ ನಾರಾಯಣ ಸ್ವರೂಪಿ ಬೆಳೆದ ಅಲ್ಲಿಗೆ ಅಕ್ಕಿನು ಕೊಡುಪ ನಾರಾಯಣನ ಸ್ವರೂಪನೆ ನಮ್ಮ ಸೂರ್ಯದೇವರ ರೂಪನಗಿನ ಕೊಟ್ಟು ಅಂಚಿತ್ನ ಸೂರ್ಯದೇವನ ರಥ ನಾವು ಭೂಮಂಡಲದ ಮಧ್ಯಮ ಭಾಗಗಳು ಮುಂತಾಗಿ ಸಾಮರ್ಥ್ಯ ಬಾಲ್ಯಾದೇವನಿಂದ ಶನಿನ ವಕ್ರದ ಪ್ರಭಾವ ಇರ್ತದೆ ಅರಸು ಅಂಚಾದೇವಿ ಮನೋದಿಲ್ಲ ಯಾನೆ ನವಗ್ರಹಣವರಿಗೆ ಶ್ರೇಷ್ಠದಿನ ಜ್ಯೇಷ್ಠದಿನ ಪಡೆದು ಗ್ರಹ ಇರ್ತೀವಿ ತಾಂಡ ಅವು ಶನಿ ಗ್ರಹ ಪಡೆದಿ ಅಡಿಯಲ್ಲಿ ಪಣದಲ್ಲಿ ಅರಸಲೆ ಈ ಮುಖಾಂತರವಾದ ಹಿರಿಯಂಗೆಲ್ಲ ಭಿನ್ನ ಉಂಟು ಅರಸಲೆ ನವಗ್ರಹದ ಶ್ರೇಷ್ಠತೆ ಜ್ಯೇಷ್ಠತೆಯನ್ನು ಏನು ಪಡೆದೆಂಬುದು ಈ ಸುರುಕೆ ಕೇಳಿನ ಪ್ರಶ್ನೆಗೆ ಉತ್ತರ ತಿಕ್ಕೊಂಡು ಅರಸಲೆ ಶನಿಯವರಿಗೆ ಶ್ರೇಷ್ಠತೆಯನ್ನು ಜ್ಯೇಷ್ಠತೆಯನ್ನು ಪಡೆದುಕೊಂಡು ಬಂದ ಈರ್ನ ಮುಖಾಂತರವಾದ ಈ ಲೋಕಕ್ಕೆ ಸಂದೇಶ ಕೊರಿಯಲ್ಲ ಜನಾರಾಧನೆ ಮಂತ್ರವರ ಸಾಧ್ಯ ಉಂಟು ಅರಸಲೆ ಕೊಡದೆ ಶನಿಯವರಿಗೆ ಶ್ರೇಷ್ಠ ಆರಾಧನೆ ಮಾಡ್ತಾರೆ ಕಂಪರ ಅರಸಲೆ ಅದನ್ನು ಲೋಕವನ್ನು ತೆರಿಪಾವನಗ ಎದ್ದೆಪ್ಪು ಹೋಗುವುದು ತೆರಿಪೋ ದನ ಬಂಡರಿ ಹುಟ್ಟಿನ ಕ್ಷಣಗಳಿಗೆ ಅಮ್ಮೆಗೆ ಕಷ್ಟ ಕೊರಿ ಏನಕ್ಕೆ ಏನು ಕೊಡ್ಲಿ ಮಗೆ ಹುಟ್ಟಿನ ಬಾಲ್ಯ ಅಮ್ಮಗೆ ಕಷ್ಟ ಕೊರಿ ಭವಿಷ್ಯದ ದಾದವು ದೇವಮಾಯತೆ ಕಲಿಸಲೆ ಓ ದೇವಮಾವೊಂದ ಮಾನವರ ಎಂಬುದು ತಿದ್ದೊಂದು ನಡಪರಿತ್ತಂದ ದೇವಮಾವ ಇದು ಹೋಗುಂದ ಅವರಿಗೆ ಬದಲಾವಣೆ ಮಲ್ಪನ ಅಗತ್ಯ ಉಂಟಾಯಿತು ಒಯ್ದು ಓಡಾದ ಬಂದರು ಲಗ್ನದ ಅನುಸಾರವಾಗಿ ಜಾತಕಗಳು ಒಂದೊಂದು ತೆರಿಪಾವರ ಗಂಡ ಲಗ್ನ ಹುಟ್ಟಿ ಒಂದು ಪುಟ್ಟಾಯಿನ ಅಮ್ಮೆ ತನ್ನ ದೃಷ್ಟಿಗೆ ಪುಟ್ಟಾಯಿನ ಮಗೆ ತನ್ನ ಅಮ್ಮನ ಬಿಟ್ಟು ದೃಷ್ಟಿ ದೀಪರಂತ ಅಂದ ಅವನ ಲೋಕಗಳು ಎಲ್ಲದಿನ ಬೊಲ್ಪುದು ಕೂಡ ಇನ್ನ ಜನವಾಣಿಗೆ ಬೊಲ್ಪುದು ತೋಜರ ಆವತ್ತಲಕ ಮಲ್ಪೇರನ್ನ ಅಂದ ಸ್ವಾಮಿ ಓವೇನೋ ಪುಕಾರರು ಓವು ಸಂದರ್ಭ ಕೇಂದ್ರಯನ್ನು ಒಲಿದರೆ ಅಣ್ಣಗಳು ಹಾಕಲ್ಲ ಬಂದೆ ಏನೆಲ್ಲ ಮಾತಾಡಿ ಚಿಕ್ಕನೆತ್ತೀವಿ ಒತ್ತು ಬಾರ್ದು ಶ್ರೇಷ್ಠತೆಯನ್ನು ಕಲ್ಪಿಸಾದು ಆರನೇ ಒಂದು ಕೀರ್ತಿತ ನಾವು ಕಿರೀಟನ ತೀದು ಕೆಟ್ಟ ಮೇಲೆ ಆರಾಧನೆ ಮಾಡ್ಕೊಂಡು ಎಲ್ಲ ಹಿಂದೆ ಹಾಕಲು ಕಲ್ಪಾದಿಗೆ ಕೇಂದ್ರ ಬರ್ತೇವೆ ಹಿರಿಯ ಗೌರವ ಕೊಡುವ ಮಗ ಹಿರಿತನನ್ನು ಒಲಿಕೊಂಡು ಬರೋದು ಹುಟ್ಟಿನ ಸಂದರ್ಭ ಒಂದು ಬಾಲ ಅಮ್ಮೆಗೆಲ್ಲ ದೃಷ್ಟಿನ ದೀಪರು ಲೋಕದ ಅನ್ಯಾಯ ಆಗುವಂತ ಕಾರ್ಯ ಮಲ್ಪ ಅಪಘಾತಕ್ಕೆ ಸ್ವಾಮಿ ಯಾನಕ್ಕೆ ತೆಗೆದುಕೊಂಡುದಾಯಿತು ಎಂದನೇ ಕೆಲಸ ಇಟ್ಕೊಂಡು ಯಾರು ಪಂಡಿತ ಪಾತ್ರಕ್ಕೆ ನಿಗಲಿಗೆ ಗೌರವ ಉಂಟು ವೇದನ್ನು ತೆರೆದು ಆಯ್ತಾ ಕರಕದ ಮಟ್ಟದೆ ಲೋಕವು ಓಡಿಪುರಂತೆ ತೆರಿಪಾವರ ಉದ್ದೇಶ ವಿಕ್ರಮಾದಿತ್ಯನೈ ಅರಸಂತಿಕದ ಮಂಚದ ಏರ್ನೇ ಬಾಲೆ ಕೇವಲವಾಗಿ ಬಾಲೆ ಲೋಕದ ಅನ್ಯಾಯ ಆಪುರಂತಿನ ಕಾರ್ಯ ಮಾಡ್ತೇವೆ ಬೊಲ್ಪುನೆ ತಡೆದು ತಾವನಂತಿನ ಕಾರ್ಯ ಒಂದು ಬಾಗಡೆ ಹಾಕುದು ನಡ ಆ ಲೋಕದಲ್ಲಿ ಕೊಂಡಾಡಿನ ಇಲ್ಲ ಜನಗುದಾರ ಅಂತೇನೆ ಇಲ್ಲೆಲ್ಲ ಜೋಕುಲಿಂದ ಅಕ್ಕೆ ಒಂದು ಮನಸ್ಸಾಗು ಓ ದೇವರೇ ಪುಗಾರ ಮತ್ತೆ ತಿರಸ್ಕಾರ
ಕೇವಲ ಶನಿ ಬಂದಿದ್ದರೆ ಮಾತ್ರ ದೀರ್ಘವಾಗಿದ್ದಿರ ವೃತ್ತಿ ಲೋಕಮಾನ್ಯಗೆ ಮಾತ್ರ ಮಾಡಿದ್ದಿರ ನ್ಯಾಯ ಅನ್ಯಾಯದ ತುಲನೆ ಬಂದದ್ದು ಏನು ಶನಿ ಕೇಳುತ್ತಾಂಡ ಲೋಕಗಳು ಜನಗಳಿಗೆ ಬದುಕನೆ ಬಿಡೋದ್ಯಾ ಸೂರ್ಯ ಸಿಂಹಣ್ಣಾದಿದೇವರಿಗೆ ಮಗೆ ಯಾರು ಛಾಯಾದೇವಿಗೆ ಮಗ ಬಾಗಾದುಪಟ್ಟಿನ ಶನಿ ಯಾರು ಕಾಲ ಘಟಗಳು ಶನಿ ಎಂಜವನ್ನ ಬಂದರಿಗೆ ಕಂಡ ದೇವಶಿಲ್ಪಿ ವಿಶ್ವಕರ್ಮಗಳಾಗಿ ದೇವಿಗೆ ಸೂರ್ಯದೇವರ ತನ್ನ ಜೀವನದ ನಡೆಗಟ್ಟಿಕೊಂಡಿರುವ ಜೋಗುಲ ಮುಜ್ಜನಿಗೆ ಮನು ಎಮ್ಮೆ ಯಮನೆ ಮಾಡಿದ್ರು ಅವೇ ಸೌಂದರ್ಯದೇವಿಗೆ ಸೂರ್ಯದೇವರ ತಾಪನು ಹಕ್ಕಾದ ಬೆಚ್ಚನ್ನು ತಡೆಯುತ್ತಿರಂತೆ ತನ್ನ ಅಕ್ಕಲ್ಲಿ ಹೇಳ್ಕೊಳ್ತಂತೆ ಬದುಕು ತನ್ನ ನಿರವಾಯಿನ ಛಾಯೆ ಜೀವಗಳೇ ಕೊರತು ಎನಲಕ್ಕೆ ಜೀವನ ಸೂರ್ಯದೇವರಿಗೆ ಒಪ್ಪಿಗೆ ಒಪ್ಪಾದ ಕುದುರೆ ಮುಖಾಂತರ ಕಲ್ಪೋಯ್ತಾಂಗಾರೆ ನಾವು ಬಿಡ್ತೀವಿ ಸೂರ್ಯಮಂಡಲದ ಆ ಕಾಲವು ಸೌಂದರ್ಯದೇವರ ಗತಿರಿಗೆ ಅಂದ್ರೆ ಕೂಡ ಅನೇಕ ಇರ್ತಾರೆ ಮೂರು ಈ ಛಾಯಾದೇವರೇ ಸೂರ್ಯದೇವರ ಗಾತ್ರವಾದ ಮುಂದೆ ಕೂಡ ಹುಟ್ಟಿಯಲ್ಲಿ ಅವೇ ಮನು ಅವೇ ಶನಿ ಕುಡೋದಿದ್ದ ಪ್ರತಿಬಂಧದು ಪುಣ್ಯಾಯನ ಸಭೆ ಉದಾದು ಬರಕಾದು ಶನೀಶ್ವರ ಬಂದಿನ ಯೋಗ ಬಾಕಿ ಒಬ್ಬತ್ತಿನ ಎರಡು ಹುಟ್ಟಿ ಕೂಡಲೇ ಮಾತಾಡಲ ಎಂದು ಭೇದ ಭಾವದ ತುಲನವರೆ ಓಡಾದು ಅಧಿಕಾರ ತಾನುಗರಂದೆ ಇಪ್ಪುನಂಚಿನ ಕಾಲವು ಶನಿ ಏಳು ಕಲ್ಪವನಿಂದ ಕಾಲ ಒದಗದು ನಾರದೇವರ ಹೋಗ್ತಾರು ನಿಮ್ಮಣ್ಣ ಅಂತ ಹೇಳಿ ದೊಡ್ಡವರಿಯರಿಗೆ ಲೋಕಮಾತರು ಏರ್ಲ ಸರಿಜರಿನ ಬೆಳಕ ಐಕೊಂಡಿ ಗಡಿವಾರ ಕೊಡುವ ಬೆಳಕ ನೇರವಾಗಿ ತೆಗೆದಂತಿರ ಆ ನಾರಾಯಣ ದೇವರು ಎನ್ನ ಜನರು ಅನುಮತಿರ ಧಾನ್ನ ಗೊತ್ತಿದ್ದೀನ ಎನ್ನ ಅಪ್ಪೇ ಇಲ್ಲ ಯಮಧರ್ಮರಾಜನೆಲ್ಲ ಲಡೈ ಬತ್ತು ಹೋಗಿ ಹೆಚ್ಚುವಾಗಿ ಅಪ್ಪೆ ಆಯ್ತಂತೆನ್ನ ಛಾಯಾದೇವಿ ಯಮಧರ್ಮಕ್ಕೆ ಭೇದರೂಪಿ ಆತ್ಮಲ ಅಂತಾಗ ಶಾಪ ಬರೆಯಲು ಅವೇ ಬಂದ ನಮ್ಮ ಸೂರ್ಯದೇವನ ಬಂದಾಗ ಅಪ್ಪೆಗೊಂದು ಶಾಪ ಬೆಳಗ್ಗೆ ಪರಾಪಜಿ ಭೂಲೋಕದ ಜನಸಾಮಾನ್ಯರು ಸೈಕಿನ ಸ್ವರ್ಗನಲ್ಲಿ ಹೋಗುವವರು ಆಯ್ತ ಸಭೆ ಇನ್ನ ಯಮಧರ್ಮ ಸಮಯ ಆದುಕೊಳ್ಳಲು ಬೆಳಗ್ಗೆ ತೀರ್ಮಾನ ಬರೆಯಲಿಗೆ ಮೂಲು ಬಂದಿದ್ದ ಸೂರ್ಯದೇವರು ಛಾಯಾದೇವಿ ಅಂತ ಹೇಳ್ತಾನ ದೃಷ್ಟಿ ಓಹೋ ಎನ್ನ ಮಗ ಏನಿದ್ದೀನ ಯಮಗೆ ಶಾಪ ಬರೆಯನ ನಿನ್ನ ಮಗ ಏನು ಸರಿ ಇಲ್ಲ ಶಾಪವನ್ನು ಎತ್ತಿನಗಾಯ್ತು ಹಾಗೆ ಒಕ್ಕಲಿ ಶಾಲೆ ಬರೆಯದು ಶಾಪ ಅಪ್ಪನ ಕೈಬಲು ದಿಕ್ಕಿನ ಯಾನು ಈ ವಕ್ರ ದಿಕ್ಕಿನ ಕೊಡುವ ಉದ್ದೇಶ ಪೂರಕವಾದ ಹಳೆ ವಕ್ರ ಮೇಲೆ ನಗ ಬಂದು ಬಯಲಿ ಅರುಣಾಗಿ ಸಾರಥ್ಯವನ್ನು ಬಂದಾಗುವುದು ಹೆಚ್ಚದಾಗಿ ಕುದುರೆಗಳ ಕಣ್ಣು ತೋರಿದರೆ ಗಮನಿಸ್ತಾರೆ ಮತ್ತೆ 33 ಕೋಟಿ ದೇವರಾಯನ ಗುರು ಬೃಹಸ್ಪತಿ ಆಚಾರ್ಯರು ಪಾಣಿಂಜ ದಿಶಿಲಾತ್ರವಾದ ಅಮೃತ ಬಾಬು ಯುವ ಬೋಬಿ ಬಂದು ತಿಳಿದಿದ್ದನಲ್ಲ ಯುವ ಬೋಬಿ ಅಂತ ಆರಂಭದ ಗುರಿಯ ಹೆಚ್ಚದಾಗಿ ಮೂರ್ತಿಯವರೇ ಆಗ್ತೀನ
ಮೂಜಿ ಕನ್ನಡ ಮುಳ್ಳುಗಟ್ಟದ ದೇವರಾಂಜನ ಈಶ್ವರ ದೇವರು ಎನ್ನ ಪ್ರತಾಪ ಮಾಡಿದರು. ಇನ್ನೇನು ಬಗ್ಗೆ ಶನೀಶ್ವರ ಎಂಬ ಕಂತಿನ ಮಧ್ಯ ದೇವತೆಗೆ ಒದಗಾಂತ ಹಿರಿಯರು ಇಂಥ ಆಕಳಗಳೇ ಇತ್ತೀಚೆಗೆ ಶನಿ ವಿಮಾನ ಮಾರ್ಗಗಳು ಎನ್ನ ಕುದುರೆ ಕಟ್ಟೆರು ಎಲ್ಲರ ಕುದುರೆ ಮಾಡ್ತದೆ. ಐದು ಕೊಟ್ಟು ತಾನೆಗೆ ಮೂಲಗಳು ಏರವು ವಿಕ್ರಮಾದಿತ್ಯನ ಉಚ್ಚೈನಿಕ ರಾಜ್ಯದ ಚಂದ್ರನ ಈ ವಿಕ್ರಮಾದಿತ್ಯ ಬ್ರಾಹ್ಮಣೋತ್ತರ ಬಣ್ಣಿನ ಭಾಷೆ ನಿಮಗೆ ಏನಂದಿನ ಕೊಟ್ಟು ವಿಕ್ರಮಾದಿತ್ಯನವನ್ನು ಮುಗಿದು ಮಾಡದು ದತ್ತ ಭೂಮಿಗೆ ಏನು ನಿನಗೆ ಉಪ್ಪರಿಗೆ ಇಲ್ಲಿಗೆ ಒಪ್ಪರಿಗೆ ಸಂಪರ್ಕವಾದ ನೇರವಾದ ಕ್ರೀಡಾರ್ಥವಾದು ನಾನು ಇಂಡಿಯನ್ ಒಪ್ಪಿಗೆ ಎನ್ನುವಂತ ಗೊತ್ತಿಲ್ಲ ನಿನ್ನ ಅಪರಾಧ ಬಂದಿನ ವಕ್ಷಮ್ಯ ತಪ್ಪು ಅಂತಡಿಪರೆಯಾವು ವಾರಿಗೆ ನಿನ್ನ ಅಪರಾಧ ಬಗ್ಗೆ ನಾನು ನಿನ್ನ ಅಪರಾಧವು ಕ್ಷಮೆ ಉಂಟಾ ನಾನೆಂದು ದಂಡಿಯ ಮಗಳಿಕಲ್ವ ಈ ಶರೀರ ಮಾಡ್ಕೊಂಡು ನಾನು ನಿಖರಾಜೆ ರಾಮನಂತೆ ದಾನ ಮಂಡರು ಕೇಳು ವಿಕ್ರಮವನ್ನು ಬಿಟ್ಟು ವಾರಿಸು ತಾಯಿ ಕೇಳಿರ್ಬೇಕ ಸಂದರ್ಭ ಅಂಚೆ ಇತ್ತಂಡ ಏರಿ ಚಪ್ಪಣ್ಣಾದಿ ರಾಜ ವಿಕ್ರಮಾದಿತ್ಯ ಮಹಾರಾಜೆ ಏದು ವಿದ್ಯಾರ್ಥಿ ಅಶ್ವತ್ಥ ಹಾಲು ಕರಗದ ಬಂದಂದಿನ ಈ ಶಿವಾಸನ ಗುರುಜಿನ ದಿನವೂ ಮಯೂರ ದಿವಾಸನ ವೇದಾನುಧಾಯ ಅಪ್ಪೆ ಕಾಳಿಕಾಂತನ ಅನುಗ್ರಹ ಒಂದು ಪುರ ಇಕ್ಕಿನಾಗಿ ನಿಕ್ಕಿದಾನೆ ಇಪ್ಪತ್ತು ಮಧ್ಯ ತಕ್ಕುಕೊಂಡು ಗತಿದಾಂಚಾಡು ಈ ಪೊತ್ತುಡು ಕ್ಷಮೆ ಕೇಳುವುದೇ ವಿಕ್ರಮ ಇದಕ್ಕೆ ಕ್ಷಮೆಯಿಂದ ಬರ್ಬೇಕಲ್ಲ ಕನ್ಯಾರಾಜಿಗೆ ನಿನ್ನ ಹೋಗುದು ಕುಲ ಬಂದಿದ್ದ ಆ ರಾಜರಿದ್ದದು ರಾಶಿಗಳು ವಿಕ್ರಮ 7ರ ವರ್ಷ ನಿಕ್ಕಿಯಾನ ಗುರುಪಿನ ಕಷ್ಟರು ಏನಲ್ಲ ರಟ್ಟರೆ ಎಂಬ ಮೀನ ಹೈಟ್ಲ ಯಾರು ಬಂದಿದ್ದ ಕನ್ಯಾ ವೃಶ್ಚಿಕ ತುಲ ಕನ್ಯಾ ರಾಶಿ ವಿಜ್ಞಾನ ಹುಟ್ಟಿನಾಯೇ ಕಣ್ಣು ದಾಂತಿನ ಕಷ್ಟರು ಬರುವ ವಿಕ್ರಮ ಕೇರಳ ತುಲಾ ರಾಶಿಡು ತುಲನ ಒಂದು ನೂಲ ಒಂದು ಸರಿಯಾದ ಅಂತ ಸೇರಾದು ಕೊಡುವ ಕಟ್ಟಗಾಲರು ಎಂಚ ನಿನ್ನ ಶರೀರಡು ಅಂಗಾಂಗೋಣಿಯಾನ ಸೇರಾದು ಕೊಡತಿಗೆ ತಿನ್ನಾನೆ ಶನಿಯತ್ತು ಸೂರ್ಯದೇವರಿಗೆ ಬಗೆಯತ್ತು ಛಾಯಾದೇವಿನ ಭಾಲತ್ತು ನವಗ್ರಹಣ ಒರಿಯತ್ತು ವಿಕ್ರಮ 7ರ ವರ್ಷರಿಗೆ ಕಷ್ಟ ಬಂದಾಗ 7 ದಿನ ಬಂದು ತರಬೇಕು ಹಚ್ಚಿನ ಕಷ್ಟವನ್ನು ಕೊಡಿಯೋದು ತಯಾರಾದ ಪುರ ಬರ್ಬೇಕ ಸುಮ್ಮನಿರದೆ ನಾವು ಆಡೆ ಬಲು ಕಷ್ಟವ ಕೊಡುವನವನು ಎಲ್ಲೋ ಬಲು ಕಷ್ಟವ ಕೊಡುವನವನು ಎಲ್ಲೋ ಓ ಬ್ರಾಹ್ಮಣೋತ್ತಮರೇ ಕಲಿ ಗುರುಜನ
ಮಹಿಮೆ ತಿಳಿಯದು ಎಂದು ಮನವಿ ಚಿಂತೆ ತಾಳಿ ನೊಂದಗೊಂಡು ರಾಯತಾರು ಕಂದಿ ಗುಂಡಿ ಕಳವಳಗೊಂಡು ಭಾವನೋಗಮನೆ ಮಾಧವನೆ ಸತಿಯೇ ನಿಂತರು ಬಲುಪರಾಕ್ರಮಿಯ ಗದಿಯೋ ಒಡವಿಟ್ಟ ಕಾಲ ಬಗ್ಗದಿ ಎದುರುಗೊಂಡು ಬರುವ ಒಂದು ಕ್ಷಣ ಒಡೆದು ಬರ್ತದೆ. ಎನ್ನ ಜೀವನದ ಫಲಿತಿ ಈತನಿಗೆ ಇಂಚಿತ್ತಿನ ಒಂದು ಕ್ಷಣ ನೆನಪು ಬರ್ಪಡಲ್ಲ ಸಾಧ್ಯ ಕೇಳಿಲ್ಲ ಸತ್ಯ ಅದುಗಡೆ ಇಂಚಿನ ಆಪಡು ನಾನು ನಿಮ್ಮ ಪ್ರಾಂತದಲ್ಲಿ ಬೆಲೆ ಕೊಡುವುದಕ್ಕೆ ಇತ್ತು ಗೊತ್ತಾಗ ಆದರೆ ಕೇವಲ ಎನ್ನವೇ ಕಾರ್ಯದ ಸೀಮಿತ ಒಳಗಾಯಿನ ಕೆಲಸ ಮಿಗುಲು ಬಂದು ಭಾವನೆ ನಡೆಬರ್ತದೆ ಹಿರಿಯಂಗ ಭಯ ಎತ್ತರ ಏಕುಂದು ಎರಿಯೊಂದೇ ತಿಳಿಯುವಂತ ಅಗತ್ಯ ಇರಗೊಂಡು ಅದರ ಎನ್ನ ಮನಸ್ಸಲ್ಲಿ ಬರ್ತನೆ ಕಲ್ಪನೆ ವಿದ್ಯಮಾನ ಕಮ್ಮಿಂದ ಅಪಗಂಡ ಏನು ತೆರಿಪಾವಿದೆ ಆ ತೆರಿಪಾವಿನ ಪಾತ್ರೆಗೆ ನಮ್ಮ ಗಮನಪೂರ್ವ ಪಂಕನೆ ನೂರು ಸಾಧನೆ ಆಗಬಹುದು. ನೀರೇನು ಕಳಹುಡಿಯ ಎನ್ನ ಬಾಯಿಗೆ ಈತನಿಗೆ ಬರದನ್ನ ಶಬ್ದದಲ್ಲಿ ನೀರೇನು ಬರೆದು ಕುಡಿಯ ಬ್ರಾಹ್ಮಣೋತ್ತಮ ಗಾಯಿಗೆ ನನ್ನ ಉಲ್ಲೇಖ ಬಂದ ತಿರುವಿನಂತೆ ಅಗತ್ಯ ಎಂಕಿತ್ತು ಪ್ರತಿ ಸಂದರ್ಭದಲ್ಲಿ ಎಂಟು ಬೋರ್ಡಾದ ನೀವು ಕಾರ್ಯ ಮಾಡುವ ಇನ್ನ ವಿರುದ್ಧವಾದ ಉಲ್ಲೇಖ ಬಂದ ಭಾವನೆದ ಆ ಒಂದು ಧೋರಣೆ ಪದೇ ಪದೇ ನಿಂದನೆ ಮಾಡ್ತಾರೆ. ಕುರುಪರಿಕೆಯನ್ನು ತಪ್ಪು ಚೆನ್ನಾಗಿ ಎಂದು ಬಂದ ದೇವರು ಇದು ನಾನೇ ಈ ತೆರಿಪಾಯಿನ ವಾಕ್ಯವು ವೇದವಾಗಿದೆ. ವೇದನ್ನು ತೆರೆದು ಅರಿತದ್ದು ದೂರ ನಿಂದಿನ ಅರಿವಿಲ್ಲ ಅಂಚ ಪುತ್ರನೇ ಅಪುತ್ರನೇ ಅಂದ್ರೆ ನನ್ನ ಬಾಯಿಗೆ ಬರ್ತದೆ ಹೋಗು ಪದದಾಗಲು ಒಂದು ಸಾಮಾನ್ಯ ಬಂದು ಇವರು ಇದು ಶಕ್ತಿ ಉಂಟಾಗ ಭಾವನೆ ಆ ಭಾವನೆಗಳ ಪ್ರತಿಯಾಗಿ ಚಿತ್ತದಲ್ಲಿ ಈ ಸಣ್ಣ ಒಳಗೆ ಭಾವನೆ ದೇವರಿಂದಲೇ ಮಾಡ್ತೀವಿ. ಓ ದೇವರ ಜತ್ತು ರಕ್ತನ ಚಿತ್ತನ ಕ್ಷಣದಾದ ಅವಳನ್ನ ಕಿಡಿ ಹೂ ಅವಳು ನಿಂತಿಲ್ಲ ತೆಡಿಂದ ಶಬ್ದ ಎನ್ನ ಈ ಕಾಲು ಈತನಿಗೆ ಈ ಶಬ್ದ ಕೇಳ್ತಾರೆ ಬರ್ತೇವೆ ಗತ್ತೇವೆ ಅಂಕಾರ ವಿಕ್ರಮ ಇಕ್ಕಿ ಈ ತೆರೆದಿನ ಮಲ್ಲ ಸಂಗತಿ ಇಲ್ಲಿಯನ ಕಲ್ಪನ ಭಾವನ್ಯತೆ ಎನ್ನುವನ ನೀನು ಎದ್ದು ಅನ್ಸುತ್ತದೆ. ಓ ದೇವರೇ ಎಂಚೆಂದು ಬರ್ತೇ ಅಂದರೆ ದಡ 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 ದಡನೆ ಶಬ್ದವು ಬರ್ತದೆ ದೊಡ್ಡು ಗುಡಾಯನೆ ನಾನು ವಿಕ್ರಮ ನಿನ್ನ ಕನ್ಯಾರಾಶಿ ಪ್ರವೇಶಗೊಳಿಸಿದ ತಮ್ಮಯ್ಯ ಸ್ವಾಮಿ ತಪ್ಪಾದುಕೊಂಡು ಇನ್ನ ಬಾಲಿಗಳ ಕೈಯನ್ನು ನನ್ನ ಶಬ್ದಗಳು ಬಂದು ಕೊಡುವುದಿಲ್ಲ. ಕೇವಲ ಒಂದು ಸಾಮಾನ್ಯ ದಾರ ತೆರೆಯನ್ನು ನರವನ್ನು ನೆನಪು ಮನ್ನಿಟ್ಟು ಏನ್ರಿ ಈ ತೆರೆದಿನ ಅಧಿಕವಾದದ್ದು ಮಾಡುವ ಭಾವನೆ ನಿನ್ನ ಮಂಡೆಗೆ ಉಂಡತ್ತ ಅವನು ಜಪಡಾವು ನಿಂಚಿತ್ತಿನ ಭಾವನೆ ಜತ್ತದು ಬರಬೇಕು ಬಂದು ನಾನು ಊಹೆಬೇಕು ಜತ್ತದು ಬರ್ತೇವೆ ನಾನು ಕಾರುಗಡ್ಡಗಳು ಉಪ್ಪಿ ಲೋಕರು ತೆರೆಯೋರು ಜನಗಳು ವಿಕ್ರಮಗೆ ಚಳಿ ಕಷ್ಟ ಕೊಟ್ಟು ಗೊತ್ತಾವು 5 ಲಕ್ಷ ಜನಗಳಿಗೆ ಅಂದಾಜಾವು ಇಂಚಿನ ಖರ್ಚು ಇಂಚಿನ ಆವುಡು ಬಂದು ನನ್ನ ಕೂಡ ಇಲ್ಲ ಖಂಡಿತವಾದ ಕೂಡ ಹೇಳಿ ನಾನು ಏನು ನಾನು ತಪ್ಪೆ ಬಂದ ಆವಡಿ ಬರ್ಪುನೈನಂದ ಬರಲಿ ಆ ಗೋವಿಂದನ ಒಂದು ಗೋವಿಂದನ ಅನುಗ್ರಹ ಇತ್ತು ನಂಡ ಎನ್ನ ಮುಂದಡು ಬರ ಇಲ್ಲ ಬರವಿದ್ದೆ ನಾನು ಸಿದ್ಧರೇ ಇರೋದು ಸಾಧ್ಯ ಅವನು ಅವರಿಗೆ ಜೀವನ ಅನುಭವ ಮಾಡ್ತಾರೆ. ವಿಕ್ರಮಾದಿತ್ಯ ಕಲ್ಪನ ಯಾಪಲ ಮುಖ್ಯನ್ನು ಕಲ್ಪನ ಅನೇಕ ಉಂಟು ಕಲ್ಪನ ಚಿತ್ತನ ಶನಿ ಅಂತ ಹೋದಲ್ಲಿ ಶನಿನ ಭಕ್ತೋತ್ಥಾನ ಹೆಂಗೆ ಉಳ್ಳುತ್ತಾರೆ ಅದನ್ನು ಧಾರಣೆ ಮಾಡ್ತಾರೆ. ಭವಿಷ್ಯತ್
ಶನಿ ರಾಜನ ಪೂಜೆ ಮಾಡಯ್ಯ ಎನ್ನುತ್ತ ಬ್ರಾಹ್ಮಣರಲ್ಲಿ ಹೇಳಿದರು ಗುರಿಗೆ ಪೂಜೆ ಮಾಡಯ್ಯ ಕುದುರೆ ಹಳ್ಳಿಗಳಿಂದ ಪ್ರತಿಮೆ ಮಾಡಿಸ ಈಗ ಕುದುರೆ ಹಳ್ಳಿಗಳಿಂದ ಪ್ರತಿಮೆ ಮಾಡಿಸ ಈಗ ಮುದರಿ ಗುಂಬದ ಮೇಲೆ ಇರಿಸಯ್ಯ ಬೇಗ ಮುದರಿ ಗುಂಬದ ಮೇಲೆ ಇರಿಸಯ್ಯ ಬೇಗ ಮೃತ್ತಿಕೆಯ ಗುಂಬದಲ್ಲಿ ಪ್ರತಿಮೆಯನ್ನು ನಿಲ್ಲಿಸಿ ಮೃತ್ತಿಕೆಯ ಗುಂಬದಲ್ಲಿ ಪ್ರತಿಮೆಯನ್ನು ನಿಲ್ಲಿಸಿ ಕೈಲದಿಂದ ಅಭಿಷೇಕ ಮಾಡುತ್ತೀರಿದೆ ಕೈಲದಿಂದ ಅಭಿಷೇಕ ಮಾಡು ರತಿರಾಜನ ಪೂಜೆ ಮಾಡಯ್ಯ ಹೀಗೆ ಆ ಆ ಆ ದೇವರೇ ಬಂದ ಕನ್ಯಾ ರಾಶಿಯ ಮುಖಾಂತರ ರಾಶಿ ಪ್ರವೇಶ ಪಡ್ಕೊಂಡು ಭಾಷೆ ಮಾಡಿದ್ರೆ ಇತ್ತೆ ಕತ್ತಲ ಗೋರಡಿಗೆ ಕಾಳಗಳಿಂದ ಬೊಟ್ಟು ಬೈದಿ ಕಷ್ಟವನ್ನು ದೂರ ಮಾಡ್ಕೊಳ್ಳೋದೇ ದೇವರಿಗೆ ಪೂಜೆ ಪುರಸ್ಕಾರ ಮಾಡ್ತೀನಿ ನಾಡ ಕನ್ನಡ ವರ್ತಿನ ಕಷ್ಟಕ್ಕೆ ಕನ್ನಡ ಉಪ್ಪನ್ನು ದೂರ ಮಾಡಿಸಿಕೊಡುವುದು ಬಂದ್ರೆ ಆವತ್ತು ಆಸಕ್ತಿ ಹೊರಗೆ ಐದು ಕೊಡೋದೇ ಒಂದು ಶನಿ ಪೂಜೆನೇ ಮಾಡ್ಕೊಂಡಾರ ಅವು ಯಾವ ರೀತಿ ಮಾರ್ಪಾಡು ಮಾಡುವ ವಿಚಾರ ಇತ್ತು ನಾಡ ಪಂಡಿತೋತ್ತಮರನೇ ಇದು ಉಲ್ಲ ವಿಚಾರ ಇತ್ತು ನಾಡ ಮಣ್ಣದ ಮುಂಗಡಿ ಭೂಮಿ ಶ್ರೇಷ್ಠವಾಗಿದ್ದ ವಸ್ತು ಬಂದ ಅವು ಮಣ್ಣು ಮಣ್ಣದ ಮುಗಡಿ ವೃತ್ತಿಗೆಯ ಮುಖರೇ ದೇವರಲ್ಲಿ ಲಾಲಾತ್ಮಕದ ಬಿಂಬವನ್ನು ತಿಳಿದು ಅದಕ್ಕೆ ಪ್ರತಿಷ್ಠಾಪನೆ ಕೊಡು ಅದು ಗೊತ್ತಾ ಅಭಿಷೇಕ ಬಂದಿ ನಾವು ಎಣ್ಣಿನ ಅಭಿಷೇಕ ಬಂದು ನಾವು ಮಾಡ್ಕೊಡು ಫಲವಸ್ತು ದಾನ ಧರ್ಮವನ್ನು ಮತ್ತೊಂದು ವ್ಯಕ್ತ ಗೊತ್ತಾ 24,000 ಜಪಸಾಕ್ಷರ ಬಂತು ದೇವರ ಜಪಸಾಕ್ಷರು ಪಂಡಿತೋತ್ತಮರನ್ನ ಇದೇನ ಮುಖಾಂತರವಾಗಿ ಮತ್ತೊಂದು ಬರ್ತಾರೆ ಕಣ್ಣಗೆ ಬೇಕು ಕಷ್ಟ ಐತೆ ನನ್ನ ಕಣ್ಣ ರೆಪ್ಪೆಡು ದೂರ ಮತ್ತು ಬರ್ತಿದ್ದಾರೆ ಈಗ ತಾಯಿಗೆ ಬಣ್ಣದಲ್ಲೇ ಬಂದಿದ್ದ ಅಂಡ ಉಜ್ಜಯಿನಿ ನಗರದ ಭವಿಷ್ಯದ ಬೋಡಾದೆ ಈಗ ಕಷ್ಟ ಪರಿಹಾರ ಅವರ ಬೋಡಾದೆ ಪ್ರಜಾಪರಿವಾರ ರಕ್ಷಣೆಗೆ ಬೋಡಾದೆ ಒಂದು ಶನಿ ಪೂಜೆನ ಮಾಡ್ತಿದ್ದಾನ ಸರ ಶನಿ ಪೂಜೆ ಮಾಡುವುದಿಲ್ಲ ಶನಿ ಪೂಜೆ ಮಾಡುವುದೇ ಇಲ್ಲ ಸುಮ್ಮನೆ ಮಾಡುವುದಕ್ಕೆ ನಮ್ಮನ್ನು ಬಿಡುವುದಿಲ್ಲ ನಮಗೆ ದಾರಿ ತಂದೆ ಶನಿರಾಯ ಸುಮ್ಮನೆ ಮಾಡುವುದಕ್ಕೆ ನಮ್ಮನ್ನು ಬಿಡು
ನಮಗೆ ತಾಯಿ ತಂದೆ ಜನಿರನೆಂದ ಆಗತಾಗದು ಈಗ ಬೆಳಿರೈ ಸಾಗದಿದ್ದರಿ ಕೂಡಲೇ ಮಾಡುತ್ತಿಲ್ಲ ಪಂಡಿತರೇ ಅರಸನೇ ನಾನು ಬಂದರೆ ಈ ಶನಿ ಪೂಜೆ ಮಾಡ್ಬೋದು ಏನು ಮಾಡೋದಿಲ್ಲ ಶನಿನ ಪೂಜೆ ಮಾಡ್ಬೋದು ವಿಧಾನ ನೆನಪನ್ನು ಕಂಡೆ ಮಣ್ಣದ ರೈಡು ಕುದುರೆಗಳ ಹಾಲನ್ನು ದೃಷ್ಟಿಯಿಂದ ಸೃಷ್ಟಿ ಮಾಡ್ತೇವೆ ಸೃಷ್ಟಿಯಿಂದ ಆರಾಧನೆ ಮಾಡ್ತೇವೆ 23,000 ಜಪವನ್ನು ಓದು 5 ಅಲಂಕಾರ ಮಾಡ್ತೇವೆ ಹೆಣ್ಣರ ಅಭಿಷೇಕ ಮಾಡ್ತೇವೆ ಅಂದ್ರೆ ಅದು ಒಲಿಪೇರೆ ಹೆಣ್ಣು ಅದು ಜಪ್ಪದು ಬರ್ತೇವೆ ಒಂಜಿ ಕೋಪಡಿತನ ಚಿಕ್ಕನ ಅಪ್ಪೆ ಅವರ ಅಮ್ಮೆ ಅವರು ಕೋಪ ಒಡೆಯುತ್ತ ನನ್ನ ಬಾಲ್ಯದಲ್ಲಿತ್ತು ಮುಂಚೆ ಬಿಟ್ಟಿಗೆ ಅಪ್ಪ ನನ್ನ ಕೋಪ ಮಾಡುತ್ತೆ ಅಂಚೆನೆ ಯಾನಿತ್ತಿನ ಪಠನ ಮಾಡಿಯಲು ಲಾಗಿನ ತಿಂದು ಹನಿ ತರಣಿ ಗಾಡಿ ನನ್ನ ಪಾದಕ್ಕೆ ತರಣಿ ಬೀದಿ ನಟ್ಟಿ ದೇವರೇ ಕ್ಷಮೆಗೆ ಹೋಗಿದೆ ಹೇಳಿ ಇತ್ತೆ ಶನೆದ ಪುನೊಂದು ವಿಧಾನವು ಒಂದು ಆರಾಧನೆ ಮಾಡ್ತಾರೆ ನೀವು ಪೂಜೆ ಮಾಡ್ತಾರೆ ನೀವು ತೆಗೆದು ಬಂತು ವೈದ್ಯಕರಣೆ ಬಂತು 5ನೇ ದಿನಕ್ಕೆ ಎಡ್ಡೆ ಅಭಿಮಾನ ಎನ್ನರಸನ ಜೀವನ ಹಾಳಾಗದಲ್ಲಿ ಅವೆಲ್ಲ ಅಧಿಕವಾದ ಮಾತ್ರ ಸಮಸ್ತ ಜನಗಳು ಅಗಲಿಗೆ ಕಷ್ಟವಾಗಬಲ್ಲಿ ಎಷ್ಟೇ ಉದ್ದೇಶ ಇಂಥ ತಪ್ಪತ್ತು ಯಾಕೆ ಆ ಉದ್ದೇಶವನ್ನು ಪೂಜೆ ಮಾಡ್ಬೋದು ಐದು ಭಾಗದಲ್ಲಿ ಬರ್ತೇವೆ ಈ ಏಕೆ ಬಂದ ಶ್ರೇಷ್ಠರ ಅರಸ್ವಾದಿಪ್ಪುದ ಹಿನ್ನಡೆಗೆ ಮಾತ್ರ ಎನ್ನವು ಅದಕ್ಕೆ ಈರು ಬರ್ತದೆ ಬಂಡಿ ಬೇಕಾದ್ರೆ ಪೂಜೆಯನ್ನು ಮಾಡ್ತಾರೆ ಒಪ್ಪೇರಾರೆ ಎಂಚಾಂಡು ಗೊತ್ತುಂಟ ಕತೆ ಒಂದು ಎಲ್ಲಿಯ ಬಾಲೆ ಬಡವುಗು ಬುಲಿ ತೊಂದಿತ್ತು ಬುಲಿ ಪುನಂಚಿತ್ತನ ಬಾಲೆಗೆ ಬಡವುಗು ಬೋಡಿ ಪುನನೆ ಕೊರಡಿತ್ತಲು ಬಾಲೆದ ಪೇಯಿನ ಮಲ್ತನ ಗೊತ್ತುಂಡೆ ಒಂದು ಬಾಟ್ಲಿ ದೂಲದ ತಿಗತ್ನೆಗೆ ಮುರ್ಕದು ಬಾಲೆದ ಬಿರಲ್ಲೇ ಬಾಲ್ಯದ ಬೈಟು ಕೊರ್ಲು ಮುಂದಿನ ಬಿದ್ದು ನಂಬಿಕೆ ಇನ್ನೊಂದು ಆಲೋಚನೆ ಬರ್ಪೆಂದು ಬರ್ತೇರ ಕಷ್ಟನೇ ಕೊರುವೇರ ಜೀವ ఎక్కువ ಚಿತ್ತನ ಬರ್ಪುನಂಚಿತ್ತನ ಕಷ್ಟನು ಎನ್ನ ಜೀವನದ ಭವಿಷ್ಯ ಬಗ್ಗೆ ಪಾಠ ಅಂದೇನು ಆ ಪಾಠನ ಅನುಸಾರ ಮಾಡಿ ಎಲ್ಲೇ ದಾಲಾಡ ಉಪಕರಣ ಜನಗಳಿಗೆ ಹಾಕುವಂತ ಕಲ್ಪುಗ ತೂಕ ಸತ್ಯಂಜಿ ಸ್ವಾಮಿ ಯಾರು ಬರ್ಪಯ ಪೂಜೆ ಇನ್ನು ಮನಸ್ಸಿನ ನೆಮ್ಮದಿ ಭಕ್ತಿ ಹೋಗುಂಟ ಭಕ್ತಿನಿ ಎನ್ನ ಹತೋಟಿನಲ್ಲಿ ಒಂದು ಭವಿಷ್ಯದ ಭಕ್ತಿ ಶಕ್ತಿಯನ್ನು ನಡೆದ ಬರುವ ತೂಕ ಅಣ್ಣ ಈ ಬರ್ತಡೆ ಪೂಜೆ ಮಾಡಿ ಪೂಜೆ ಮಾಡ್ತಾರೆ ವಿಚಾರ ಯಾವ ಬರ್ತಡೆಯನ್ನ ಕಷ್ಟ ಪರಿಹಾರ ಆ ಬರ್ತಡೆಯನ್ನು ಪೂಜೆ ಮಾಡ್ತೀವಲ್ಲ ವಿಚಾರ ಇಲ್ಲ ಮನಸ್ಸಲ್ಲಿ ಆ ಬರ್ತಡೆಯ ಮೇಲೆ ಅನುಗ್ರಹ ಮಾಡಿಕೊಳ್ಳುವುದು ಒಂದು ಕಷ್ಟ ಬರ್ತಡೆಯಿಂದ ದೇವರಿಗೆ ಕೊಡಿ ಕಷ್ಟನ ಸಹಿಸಿದ ಸಾಮರ್ಥ್ಯ ಅನುಗ್ರಹ ಮಾಡ್ಕೊಳ್ಳಿ ಒಂದು ಅನುಗ್ರಹ ಕೊಡ್ತೀವಿ ನಡುವು ಗಣವಾದ ಅಶ್ವವನು ಕಲಿರಾಜಕಾರೇ ಬೇಕಾದ ವ್ಯಾಪಾರಿ ಜನರೆಲ್ಲ ಕೂಡಲು ಬೇಕಾದ ವ್ಯಾಪಾರಿ ಜನರೆಲ್ಲ ಕೂಡಲು ವಿಕ್ರಮ ರಾಜಕಾರು ಅಲ್ಲಿಗೆ ಬರಲು ಪುರಗಂಗಯವನು ತಾನು ಕೇಳಲುವಾಗ ಸರಸರದಿಂದ ರಜನಿದಾರು ಬೇಗ ಸರಸದಿಂದ ಒಂದನು ಶನಿರಾಯ ಉಜ್ಜಯಿನಿ ನಗರಿಗೆ ರಾಜಸ್ಥಾನೇ ಜನವಾದ ಅಕ್ಷರನು ಕಲಿರಾಜ
ಬದಲಾವಣೆ ಹಾ ಬದಲಾವಣೆ ಜಗತ್ತಿನ ನಾನಕುಲೆ ನೆದ್ದುಂಬು ಬತ್ತಿನ ಬಿಡಿಸಿದ ಬಾತನ ರೂಪ ಅವೇನ ಉಗ್ರ ರೂಪ ನಿತ್ಯ ಬತ್ತಿನ ಒಂದು ಮಾಯಾ ವೇಷ ಇಂಚಂಡು ವೇಷ ಕರೆತಂದು ತೊಟ್ಟಿ ಗಡ್ಡ ಪಾಟಿ ಬೈದ ಕೈತಂದು ಗಂಡ ಹಿರೇಗಿ ಅದು ಗಂಡ ಬರುವುದೊಂದೇ ಆನೆ ಲೋಕ ಅಂತ ಶ್ರೀಹರಿ ಕೊಟ್ಟಿನ ಒಂದಿವರ ಲೋಪಡಿ ಅದನ್ನು ನೋಡಿದ್ವರ ಅದು ಅಹಂಕಾರ ನೋಡಿದ್ವರ ಆಕಲಿಗೆ ಆಕಲ ತಿಂದದ್ದು ಆಕಲಿ ಸರ್ಕಾರ ಕೊರಡು ಪಂಚನ ಪಂಚಾದಿ ಒಂದು ಆಕಲ ಕರ್ಮ ಉಂಟಕ ಫಲ ಬರ್ತಿದ್ರೆ ಆನೆ ಪಂಚಾದಿ ಕರ್ಮ ಪ್ರದಾತೆ ಪಂಚನ ಪುತ್ರಲ್ಲ ಒಂದು ಅಂಡ ಒಂದು ವೇಷದ ಹೇಗೆ ಉಜ್ಜಯಿನಿ ರಾಜ ವಿಕ್ರಮಾದಿತ್ಯ ఆయన ఆస్థానుడు నిందనే మల్తే ఆయన కన్యా రాశి ಬಂದು ಭಾಷೆ ಪಾಡ್ಬೋದ್ನೇ అని ಭಾಷ ಪಾಡ್ತಾನೆ ಅಂಡ್ ఆయన ರಾಶಿ ಹೋಗುನೆ ಅಂತ ರಾಶವತ್ನಗ ಒಂದೊಂದು ಓಚನೆ ಬರ್ತದೆ ದಾದೆ ರಾಜನ ಕಲೆಗೆ ಕುದುರೆ ಕೆಲವು ವ್ಯಸನ ಒಪ್ಪುಡು ಐಟು ಒಂಜಿ ವ್ಯಸನ ಕುದುರೆ ಸವಾರಿ ಅಂಚಾದು ಕುದುರೆ ಬತ್ತಬಹುದು ఆయన ಮನವೊಲಿಸೋದು ನಿಮ್ಮ ಉದ್ದೇಶರು ಈ ಕಾಲವೇನ ಇದೆ ಅಂಚನೆ ಕುದುರೆ ಮಾಯಾ ಆಗ್ತದೆ ತುಂಬಬಹುದು ನನ್ನ ಉಜ್ಜಯಿನಿರಾಜ ಹೋಗ್ಬೋದು ಎತ್ತಲಬಹುದು ಉಜ್ಜಯಿನಿರಾಜ ಮಹಾದವರು ಬರ್ತದೆ ನಾನು ಒಂದು ಪದ್ಯ ದುಡಿತೇನೆ ಅಂಡ್ ಎನ್ನ ಕುದುರೆ ಪದ್ಯ ದುಡಿ ಪೂಜಿ ಒಂದು ನಾದ ವಿಚಿತ್ರ ಮಗ ಓಹೋ ಈ ನಗರದ ಧರ್ಮೇಶ್ವರ ನ್ಯಾಯವಂತರು ನೀತಿವಂತರಾಗುಳ್ಳೇರು ಆತೆ ಅತ್ತೆ ಮೂರು ಅಷ್ಟ ಲಕ್ಷ್ಮಿ ಮೂರು ಒಲಿನುಳ್ಳೇರು ಹಂಚ ಈ ಪುಣ್ಯ ಪುಣ್ಯದು ಎನ್ನ ಮಾಯಾ ಭಾಗ್ಯವಾಯ್ತು ಕಾದು ಮಾತು ಓಹೋ ಒಂದು ಕರ್ಬಲಾಲ ಮಾತ್ರ ನನ್ನ ಕುದುರೆದ ಕಾಲಕ್ಕೆ ಆತನ ತೂಕನ ನಾಲ್ಕು ಕಾಲ ಮಾತ್ರ ಕಾಲದ ಹಾಗೆ ಹಾಗೆಯೇ ಕಡ ಎನ್ನ ಕುದುರೆ ಭೂಮಿಗೆ ಸರಿಯಾದ ಭಾಗ ಉಂಟುದು ನನ್ನ ತಳಮಗುವಂತರಿ ಎತ್ತು ಈ ಕುದುರೆ ಮತ್ತೊಂದು ಉಜ್ಜಯಿನ ನಗರ ಪ್ರವೇಶ ಮಾಡುತ್ತೆ ಆಕೆ ಹತ್ತು ಮಾರುಕಟ್ಟೆಗೆ ಹೋದು ಮಾರ್ನಂಚಲನ್ನು ವ್ಯವಸ್ಥೆ ಮಾಡುತ್ತೆ ಎಲ್ಲ ವೇಷ ಕಾರವಾನ ವೇಷ ತಕ್ಕಂತಿನ ಭಾಷಣ ಕೊಡುತ್ತೆ ಅಂಚಾದು ಹಿಂದೂಸ್ತಾನಿ ಭಾಷೆಡು ನಗರ ಭಾಷೆ ಮಾಡ್ತದೆ ಮಾರುಕಟ್ಟೆದು ಕುದುರೆ ವ್ಯಾಪಾರ ಮಾಡ್ಕೊಂತ ಹೋಗ್ತೆ ಮಾರುಕಟ್ಟೆಗೆ ಬತ್ತೆ ಮಾತೆಲ್ಲ ಅಗಲಕಲ್ಲ ವಸ್ತು ಬರ್ತದೆ ಚೇರ್ಲ ಕೊಟ್ಟಿಗೆ ಈಗ ಅಗಲೇ ಕಾಲ ಅಂತ ಅದಕ್ಕೆ ಎಂಟು ರಾಜರ ಓಡ್ತಾನೆ ಕಂಡ ಓಹೋ ರಾಜ ಹುಟ್ಟಲಿಕ್ಕೆ ತೋರುಡು ಸಲಾಂ ಸಾಹೇಬ್ ಸಲಾಂ ಏನಯ್ಯ ರಾಜೇಂದ್ರ ಎಲ್ಲ ಅಶ್ವದ ಮಹಿಮೆ ನಿಮಗೆ ಗೊತ್ತಿಲ್ಲ ಹೇಳುವೇನೆಲ್ಲ ಒಂದು ಬೆಟ್ಟರು ಹೊಡೆಯೇ ಆರೋದು ಗಗನಕ್ಕೆ ಇದರ ಸಾಮರ್ಥ್ಯವು ಹೀಗೆಂದು ಕೇಳಿದೆ ಏನಯ್ಯ ರಾಜೇಂದ್ರ ಅಶ್ವದ ಮಹಿಮೆ ಗೊತ್ತಿಲ್ಲ ಹೇಳುವೆನೆಲ್ಲ ಸವಾರಿ ಮಾಡ್ತಾರೆ ಮೋನೇಡು ಆ ಒಂದು ತೃಪ್ತಿದ ಸಂತೋಷ ಇರಲಿಯನ್ನ ಕುದುರೆ ಪಸಂದಾಡು ಬಂದ ಅರ್ಥ ಅಂಚಾದ್ರೆ ಈ ಕುದುರೆ ತಗೊಂಡು ಒಂದು ಬೆಟ್ಟ ಮಾಡ್ಕೂಲೆ ಕುದುರೆ ಮಾಡೋದು ಇದನ್ನ ಕುದುರೆ ಒಂದು ಬೆಟ್ಟ ಮಾಡಲಿ ಗಾಢ ವಿಶೇಷ ಕುಲಿಯರಡ ಲೆಕ್ಕದಿದ್ದಲ್ಲ ಪಂಡು ಹಂಚಿ ಆ ಹಾಯಿ ಓ ಈ ಹಾಯಿ ಪಂಡಾಲಚ್ಚಿ ಕುಲಿಯರಡ ಈಗ ಮನಸ್ಸಂತ ಗೋಪೇಕ್ಷ ಶಕ್ತಿಯನ್ನು ಕುದುರೆ ಉಂಟು ಕುದುರೆ ಯಂತ್ರದಲ್ಲ ಕುದುರೆ ಕುಲೆ ಇದೆ ಗೊತ್ತಾಗ್ತದೆ ಹೆಂಗು ಓಡಿತಲ್ಲ ಈಗ ಮನಸ್ಸಂತ ಎನ್ನುವರ ಇದು ಒಟ್ಟು ವೈದ್ಯನಾರಿ ಯಾನು ಬಾರಿ ದೂರ ವೈದ್ಯ ಸ್ವಾಮಿ ಒತ್ತು ದೂರ ಮಂಡು ಕೆಲಸ ಆಯಾವು ಓಹೋ ಅರಬ ದೇಶದ ವೈದ್ಯನಾರ ಇದು ತುಳು ಎಂತ ವ್ಯಾಪಾರ ಮತ್ತೆ ಬೇರೆ ಬೇರೆ ದೇಶ
ಪಾಪ ಅಂದ್ರೆ ಪಾತ್ರ ಹಚ್ಚೋ ಲಾಭ ಒಂದು ಬೆರಕೆ ಸಜ್ಜಿಗೆ ಬಂದಿಲ್ಲ ನೇರವಾದ ಓ ಸಜ್ಜಿಗೆ ಕೂಡ ಅವೇನೇ ಬರ್ತಾರೆ ಅಂದಿಲ್ಲ ಅದೇ ಅರಬ ದೇಶದ ಬೈದಿಲ್ಲ ಕುದುರೆ ಮಾರೋದು ಬೈದಿಲ್ಲ ಗೋಡೆ ಮಾರೋದು ಗೋಡೆ ಅಂತ ಏನೊಂದಿರ್ತಾರೆ ಅವೇನು ನಮ್ಮ ಜನಿತ ನೋಡಲಾಗ ಯಾರು ಬಹುಭಾಷೆ ಓಹೋ ಅರಸೆ ಅಂಚೆ ಅದು ಎಂತ ಅರ್ಥ ಅದು ಮಾರುನಂಚಿನ ಗೋಡೆ ಆಗ್ತಾವು ಕುದುರೆ ಎಂದು ಬೆನ್ನಿ ಉಂಟು ಎದುರುಂಡು ಉಂಡತ್ತ ನಂಚಿತ್ತನೆ ಇಟ್ಟು ನಂಗೆ ಬೆನ್ನಿ ಉಂಟು ನಂಚಿತ್ತನ ಚೆನ್ನಾಗಿ ಉಂಟು ಅಂದ ಕುದುರೆದ ವಿಶೇಷದ ನಮ್ಮೊಂದಿಲ್ಲ ಕುದುರೆಯನ್ನು ಏರು ಒಂದು ಪೆಟ್ಟನ್ನು ಪೊರಿಯನ್ನಾಗ ಅವು ಭೂಮಿ ಹೊಡೆದು ಆಕಾಶ ಒಪ್ಪಂಚಿ ಶಕ್ತಿಯನ್ನ ಕುದುರೆ ಒಂದು ತುಲೆಗೆ ಗೊತ್ತಾಗುವುದು ಈತುವಾತ ಬಂತಾರೆ ಇದೊಂದು ಕ್ರಯ ಬಂದಿತ್ತು ಅವೇ ಸುದ್ದಿ ಒಂದು 1,00,000 ಕೊಟ್ಟು ಕುದುರೆನ ಏರುದು ಒಂದು ಪೆಟ್ಟು ಕೊಡೋದು ಎಂದು ಬೋಡಿಕೆಲ್ಲ ನಡಪಡು ಮಾಡ್ಬೇಕು ಬಾತ ಅದೇ ಅವಳು ತುಲೆ ಒಂದು ಪೆಟ್ಟು ಕೊಡು ತುಲೆ ಒಂಜಿ ಬೆಟ್ಟಿನ ಕೊರತೆ ಕುದುರೆಗೆ ವ್ಯಾಪಾರಿ ಬಂಡಿದ ಲೆಕ್ಕನೆ ಅಂಡ ಕುದುರೆ ಪೋಪುನ ರಭಸ ಹೋಗುದು ಆಯ್ತಾ ವೇಗದ ಮಿತಿನ ಬಡಿಯರನೇ ಸಾಧ್ಯ ಅದು ಯಾನು ಆಲೋಚನೆ ಮಾಡ್ತಾನೆ ಇಂಚಿತ್ತನ ಕುದುರೆಗೆ ಅವನ ಕೈಲಿ ಕೊಡಿಯೇ ಏರ್ತು ಕೊಡಿಯೇನೆ ಒಟ್ಟುದೋ ಬೈದನ ವ್ಯಾಪಾರಿ ಅರಬ ದೇಶದಲ್ಲಿ ಬಂತು ಆಗ ಕುದುರೆದ ಇದು ಪತ್ತನಗಳೇ ಎಂಬುದು ನಮ್ಮಿಂದ ವಿಶೇಷತೆ ಹೋಗಿ ವಿಶೇಷವಾದ ಅನುಕೂಲ ಖಂಡಿತವಾಗಿ ಉಂಟಾಯಿತು ಆ ವಿಶೇಷದ ಅನುಭವಿಕ ಆಲೋಚನೆ ಕಲ್ಪನೆಗೆ ಒಂದು ವಿಶೇಷ ಅತಿಯಾದ ಬಹುದು ರಭಸ ಒಡೆಗುಡ್ಡ ಬತ್ತದಿ ಎತ್ತದ ಬಣ್ಣಗೆ ಒಂದು ದಣಿಯುವವರ ಆರಂಭ ಯಾರು ಎನ್ನ ಕುದುರೆನೇ ಮತ್ತೊಂದರ ಸಾಧ್ಯತೆ ಅಂತ ಚಿತ್ತಿನ ಕ್ಷಣ ಎಂದು ಬರ್ಕೊಂಡಾಗ ಒಂದು ಕುದುರೆ ದಾದೈತಪ್ಪ ಮಲ್ಯಕ್ಕೆ ಒಂಜಿ ಬೆಟ್ಟದ ಪಾಟಿನೇಕೆ ಏರಿ ಕುದುರೆ ಏರೊಂದು ಬಲ್ತೊಂದು ಮುಂದಾಂಡ ಆಯ್ತು ಓಲಾಡ ಹತೋಟಿಗೆ ಉತ್ತಮನಿಪ್ಪುದೆ ನಮ್ಮದು ದೇವರನ್ನು ಅನುಭವಿಸುತ್ತದೆ ಯಾನೇ ನಮ್ಮದು ದೇವರನ್ನು ಕುಡಿತಂದು ಯಾರು ದೇವರ ಈರೇ ರಕ್ಷಣೆ ಮಾಡ್ತಾರೆ ಒಂದು ಬೆಟ್ಟನ ಪಾದ ವಿಕ್ರಮನು ಇಳಿದು ತಾನು ಸುತ್ತಮುತ್ತ ತಿರುಗಿ ನೋಡೆ ತೋರುತ್ತಿರುವ ಹಡವಿ ಇಲ್ಲವೋ ತೋರುತ್ತಿರುವ ಹಡವಿ ಇಲ್ಲವೋ ಶಂಭುಲಿಂಗ ಹರಿಯುವಂತ ನದಿಯು ಇಲ್ಲವೋ ಇದು ಏನು ಚೋದ್ಯವೆಂದು ಹಿಂದೆ ತಿರುಗಿ ನೋಡುತ್ತಿರಲು ಇದು ಏನು ಚೋದ್ಯವೆಂದು ಹಿಂದೆ ತಿರುಗಿ ನೋಡುತ್ತಿರಲು ಕುದುರೆ ಇನ್ನು ಮಾಯವಾಯಿತು ಶಂಭುಲಿಂಗ ನಿನ್ನ ಮಾಯ ನೀನೆ ಒಳ್ಳೆಯ ವಿಕ್ರಮನು ಹಿಡಿದು ತಾನು ಸುತ್ತಮುತ್ತ ತಿರುಗಿ ನೋಡೆ ತೋರುತ್ತಿರುವ ಅಡವಿ ಇಲ್ಲವೋ ಅಡವಿ ಇಲ್ಲವೋ ದೇವರೇ
ಇಂಚಿತ್ತನ ಕುದುರೆ ಆಲೋಚನೆ ಮಾಡ್ಕೊಂಡು ಏರ್ಬೇಕು ಅರ್ಥದ ಉಂಟು ಅಪಗಂಡ ಬ್ರಾಹ್ಮಣೋತ್ತಮ ಪ್ರತಿ ಕ್ಷಣಕ್ಕೆ ಪಂಪನ ಸತ್ಯಂತ ಆಗುವುದು ಒಂದು ಸಾಧ್ಯದ ಪಂಪನ ಭಾವನೆಗಳ ಕೂಡ್ರೆ ಶುರುವಾಗಿದೆ ಎನ್ನ ಹತೋಟಿಗೆ ಮೀರಿದು ಕುದುರೆ ಬೋಪುಲು ಬಣ್ಣ ಗೊತ್ತೇವಿ ನಂಚಿತಾರೆ ಯಾರು ಪೆಟ್ಟೊಂದಿ ಪಾಡಿನ ಸಂದರ್ಭದ ಮರದ ಮುದ್ದೆ ಜಪ್ಪುಗೊಂಡು ಗುಂಡಾರನ್ನು ಪಗೆಲಿಲ್ಲ ಕತ್ತಲೆ ನಿಲ್ಲುವುದು ದಾರದ ಸೋಜನ ನಂಚಿತ್ತನ ಈ ಕಾಡ ನಡುವುದು ಕುದುರೆ ಬಂದು ಜಗತ್ತು ಉಂಟಿ ಕುದುರೆನ ಮರವಂದಿ ಐತೆ ಕಟ್ಟದ ಇಂಚ ರೂಪಾಯಿ ದರದೋದು ಅಡವಿ ಈ ಕಾಡೆ ಮಾಯಾಪುರ ಮಂಡ ಒಂದು ಕುದುರೆ ದಾದಂತೆ ಯಾರು ದಾದ ಇಲ್ಲಿ ಏರೋದು ಬೈದಪ್ಪ ಮಲ್ಯಕ್ಕೆ ಸುಧರಂಗಿ ಭರತೊಂದು ಪರಕು ಸುಜಡು ಸ್ವಚ್ಛ ನೀರು ಆ ನೀರು ನಾನು ಅನುಭವಿಸುವ ಪರಡು ಪಂಪರ ಭಾವನೆ ಆಗ್ತದೆ ಬಾಚಿಯ ಅತಿಯಾದ ಹೋಗ್ತದೆ ಈ ಭಾಗ್ಯದ ನಿವಾರಣೆ ಆಗುವುದರಿಂದ ಪರಪು ನೀರಾಡದಾನೆ ಬಂಗಾರದ ಮುಗೈಡಿ ಒಳ್ಳಿದ ಮುಗೈಡ ಅವೇಟೋ ಜನ ಬರ್ತದೆ ನೀರಿನ ಆಸರೆಯಾಗಿ ಕೊರ್ಪುನ ಅರಸತ್ತಿಗೆ ಹಿಡಿತಿನ ವಿಕ್ರಮಾದಿತ್ಯ ಇಲ್ಲಿ ಪರಪು ನೀರಿಗೆ ಕೈಲು ಒಟ್ಟು ನಿಂತು ಕೈಟ್ ಬಾಗಿಲು ಬಿಟ್ಟಿದೆ ಪರಪುನ ಸುದೆಮಾಯ ತಾದ ಉಂಟು ತಾದ ಆವಂದುಂಟು ಗೋರಿ ಕೈಟು ನೀರು ಬರುವ ಬಂದ ಆಲೋಚನೆ ತನಕ ಒಂದು ಯಾಕೆ ಪೊಯ್ಯ ಮಂದು ಬಂದಿದ್ದು ಪೋಣ ಅವಡಪ್ಪ ಭೂಮಿ ಎತ್ತೇನೆ ಆದರ್ತ ತಪ್ಪದಿ ಈತನಕ್ಕೆ ಬೇದನೆ ಈತ ಎತ್ತದೇನೆ ವಿಕ್ರಮ ತೂಂದಿ ಪುಲ ನೆನಪಿಗೆ ಬರೋಣ ಆಯೇನೆ ಒಬ್ಬ ದೇವರ ಗರ್ಜನೆ ಬತ್ತು ನಾಯ ಬುಡಯ ನೀನನ್ನು ಬರೆದು ಹೋಗ್ತೇನೆ ಅಂದ ಆ ಗರ್ಜನೆಗೆ ಎಷ್ಟು ಶಕ್ತಿ ಉಂಟು ನನಗೆ ಇತ್ತೆ ಗೊತ್ತಾಗ್ತದೆ ಮಲ್ಲೆತ್ತು ಆಸರಾದಿಪ್ಪುನಂಚಿತ್ತನ ಈ ಸಂದರ್ಭ ಹೆಂಗಿದ್ದಾಡ ಕುದುರೆ ಉಂಡಲ್ಲ ಏನು ಓಡಿಗಾಡಲ್ಲ ಹೋದು ಸೇರುವುದು ಹೂವಾಂಡ ಊರು ತಿಕ್ಕು ಅವರು ಓಡಿಪುನಂಚಿತ್ತನ ಎನ್ನ ಬಂದಿ ಬಡವರ ಆಸರೆಗೆ ಸಹಾಯದ ದಾದಾ ಕುದುರೆನ ಬೋಂಡ ಓಡಿಗೆ ಬೋಂಡಂತೆ ಒಂದು ಮೂರು ಆಪಣದ ಮಾಯ ಆಪಣದ ಓ ಆವು ಆವಪ್ಪ ಆವು ಈರ್ನ ಕಾರ್ಬಾರ್ ಈತುಂಡ ನನ್ನ ಹೆಂಗೆ ಆಧಾರ ಏರ್ಲ ಇচ্ছে ಆಧಾರದ ಯಾರು ಈ ವಟಾರ ತೋರನ್ನು ಕೋಡಿಗೆ ಅವನು ಕೋಡಿಗೆ ಬದುಕ್ಯಾನ ದಾದ ಮಾಡ್ತಾರೆ ಸಾಧ್ಯ ಬದುಕಿಗೆ ದಿನ ತಗೊಂಡು ನಿರ್ಣಯ ಮಂದನೆ ಯಾನತ್ತು ಆರು ಬರೆದು ಕರ ಬಿಡ್ತೇವೆ ನಿನ್ನ ಬದುಕಿ ಇಂಚಿನ ಪನೆ ಅಲ್ಲೇ ತಪ್ಪ ಎಲ್ಲ ಬದುಕದ ಭವಿಷ್ಯ ಏತುಂಡ ಆತೈನ ಕಾತದ ಕುಳಿದು ಬರ್ಪುನೇನು ಎದುಕೊಂಡ ಚಿತ್ತನ ಶಕ್ತಿ ಆ ಭಗವಂತೆ ಒದಗಾವಡು ಬಂದು ಒಂದಿ ನಿದ್ರೆ ಮಾಡ್ಬೋದು ಬೊಕ್ಕದು ಕೈ ಮಾಡ್ಬೋದು ಪರಿವರ್ತಕನು ಬರುವಂತ ವಿಕ್ರಮನ ದೂರದಿ ಕಂಡು ಬರುವಂತ ವಿಕ್ರಮನ ದೂರದಿ ಕಂಡು ಮೆಲ್ಲ ಮೆಲ್ಲನೆ ರಾಯವರ್ತಕನ ಬಳಿ ಬಂದು ಮೆಲ್ಲ ಮೆಲ್ಲನೆ ರಾಯವರ್ತಕನ ಬಳಿ ಬಂದು ಮೆಲ್ಲನೆ ಅಂಗಡಿಯಲ್ಲಿ ಕಾಕೊಂಡು
ಭಾಗವತರ ನಮಸ್ಕಾರ. ಗುರ್ತಾಂಡ ಇಜ್ಜತ್ತೆ ಇರೆಗ್ ಗುರ್ತಾಗಿನ ಅಂಡಕ್ಕೆ ರದ್ದ ಕಾರಣ ಒಂಜ ಈ ಊರು ಬೀರು ಪ್ರಸಕ್ತಿ ಅವು ಅಪ್ಪನಾಗ ನಮ್ಮ ಅಂಗಡಿಗೆ ರೀತಿಯ ಬೈತಿನೇ ಇದ್ದಿ ಎಂದು ಲೆಕ್ಕ ಯಾನು ನಂದಿ ಶಕ್ತತೆ ಈಗ ಯಾನೆ ಜೋಕಲ್ ಬಾತ ಕೇಳಿದೆ ಒಂದು ಎಂಕಲ್ನ ಊರತ್ತೆ ಎನ್ನ ಅಮ್ಮೇರೆ ಉಜ್ಜಯಿನಿ ಭಾರಿ ವರ್ಷ ಬೇರೆ ಮಾಡ್ತೇನೆ ಏತು ವರ್ಷ ಬೇರೆ ಮಾಡ್ತಿಲ್ಲ ಒಂದು ನರಮಣಿಯಿಂದ ಆರೆ ಆಯ್ತು ಒಕ್ಕ ಆರೇ ಏನನ್ನ ಲೆಕ್ಕದ ಬಂಡೇರಿ ಮಗ ಈ ಊರುಡು ಬೇರೆ ಮಾಡ್ತದೆ ನರಮಣಿ ಆರೆ ಅಪ್ಪುಜಿ ಒಂದು ಅನ್ಯಾಯ ಮಾಡ್ತಾರೆ ಅಪ್ಪುಜಿ ಸುಳ್ಳು ಲೆಕ್ಕ ಬರೆಂಡ ಕೈ ಕಟ್ಟುವರಿ ಮುಂಚಿನ ಪೂರ ಶಿಕ್ಷೆ ಉಂಟು ಅಂಚಾದ ಈ ಬೇತವನಿಗೂ ಪೋಲ ಅಂಚ ಆ ಉಜ್ಜಯಿನಿ ದೇಶದ್ದು ಕಾಮಲಿಂಗಾಪುರ ಅಂತ ಈ ಊರು ಬರ್ತೀನಿ ಈ ಊರಿಗೆ ಬರ್ತದೆ ಒಂದು ಎಲ್ಲಿಯ ಬೇರೆ ಸುಮ್ಮ ತಿನ್ನಮ್ಮ ಇತ್ತೆ ಪಿಯರಗೊಂಡ ನಮ್ಮ ಅಂಗಡಿ ಒಂಜಿ ಉಂಡು ಒಂಜಿ ಇಜ್ಜಿ ಇಜ್ಜಿ ನಮ್ಮ ಬೇರೋಡು ಮೋಸ ಇಜ್ಜಿ ನಮ್ಮ ಬೇರೆಗೆ ನೀರು ಬಾಡುದ ಬೇರೆಗೆ ನೀರು ಬಾಡಿನ ಬೇರೆ ಇಜ್ಜಿ ನೀರಿಗೆ ಬೇಡ ನಮ್ಮ ನೀರಿಗೆ ಬೇರೆ ಕೊಟ್ಟು ಅಂಚ ಬೊಕ್ಕೈದಾಗಿ ಎಣ್ಣೆ ಬೋಡ ವಾ ಬಗೆತ ಎಣ್ಣೆ ಬೋಡು ಬಂದೆ ಕಜಿಪು ಒಗ್ಗರಣೆ ಬಾಡಿನ ಎಣ್ಣೆಲ್ಲ ಉಂಟು ಮಂಡೆಗೆ ಬಾಡುನ ಎಣ್ಣೆಲ್ಲ ಉಂಟು ಗಂಟು ಬೇನೆ ಅಂದ ಐಕ್ಕು ಬಾಡುನ ಎಣ್ಣೆಲ್ಲ ಉಂಟು ಮೇಕೈಕು ಪೂಜಿನ ಎಣ್ಣೆಲ್ಲ ಉಂಟು ಬೊಕ್ಕ ಪಿರೋದ ಬಾಟಿದ್ದು ಬತ್ತ ಬಂಜಿ ಬಿಡುಕೊಂಡು ಎಣ್ಣೆಲ್ಲ ಅಂದು ಹೌದೌದು ಇಂಚ ಬೇರೆ ಮಂತದೆ ಈ ಮಂದಿ ನರಮಣಿಯಿಂದ ಆತ ಇದಕ್ಕೆ ಸತ್ಯ ಪಡೋಡಯನ ಅಚ್ಚತ್ತೆ ಈ ಕಾಮಲಿಂದ ಪುರೊಟ್ಟು ಮುಂತಾರಸು ಚಂದ್ರಸೇನ ಮಹಾರಾಜನ ಅರಮನೆ ಬುಂಡ ಬೊಕ್ಕ ಮಲ್ಲ ಇಲ್ಲಿ ನಮ್ಮನೆ ಓಲೆ ನಾನು ಮಾಡಿದ ಇಲ್ಲಿದ್ದೆ ಅವು ನಮ್ಮನೆ ಇದಕ್ಕೆ ಕಾರಣ ಒಂದು ಕಾಸು ಹೆಂಚ ಮಾಡ್ತೀನಿ ವ್ಯಾಪಾರಂ ದ್ರೋಹ ಚಿಂತನಂ ಬ್ಯಾರಂದು ಮಂಡಂಚೆ ಎಲ್ಲೇ ನಮ್ಮನಿದ ಮೋಸ ಉಂಟಾಯ್ತು ಮೋಸ ಮಂತು ಜಿಲ್ಲ ಬೇರೆ ಮಾಡ್ತಾರೆ ಆಪುಜಿ ಏರಾಂಡಲ ನಮ್ಮ ಅಂಗಡಿಗೆ ಅರಿ ಮಾಡಿದರೆ ಬತ್ತೇಡ ಒಂಜಿ ಮನು ಅರಿಪ ತೊಂಬತ್ತೇಡ ಇಂದ ರಾಮ ಕಳಸೆ ಪತ್ತೊಂದು ಬಲ್ಲ ಅಲ್ಲಿ ಬರ್ತೀನಿ ಏರ್ಲ ಅರಿ ಬೆತೋಣಿಯರೇ ಬತ್ತೇಡ ಇಂದ ಲಕ್ಷ್ಮಣ ಆ ಕಳಸೆ ಪತ್ತೊಂದು ಬಲ್ಲ ಅಲ್ಲಿ ಬರ್ತೀನಿ ಜನರಡ್ಡೊಂದತ್ತೆ ಜನ ಒಂದೇ ರಾಮ ಕಳಸೆ ಪತ್ತೊಂದು ಬಲ್ಲ ಬನ್ನಗಾಗಿ ಗೊತ್ತಾಗುದು ಮಲ್ಲ ಕಳಸೆ ಪತ್ತೊಂದು ಬರ್ಕೊಂಡು ಆ ಇಲ್ಲದ ಮೂಜಿ ಕಳಸೆ ತೂಕ ಮತ್ತೆ ಗಣದ ನಮ್ಮ ಅಂಗಡಿಗೆ ಬಂದಾಗ ಅವ್ರು ಅಡ್ಡದೆ ಕಳಸನೆ ಅಂಚ ನಮ್ಮ ಮಾರ್ನಗ ಲಕ್ಷ್ಮಣ ಕಳಸೆ ಪತ್ತೊಂದು ಬಲ್ಲ ಬನ್ನಗಾಗಿ ಗೊತ್ತುಂಡು ಊರು ಕಳಸೆ ಪತ್ತೊಂದು ಬರೋದು ಒಂದು ಎಲ್ಲೇ ಕಳಸನೆ ಪತ್ತೊಂದು ಬರ್ಕೊಂಡು ಅಂಚ ಅವು ಇಲ್ಲದ ಕೊಡುವಾಗ ಮೂಜಿ ಕಳಸನೆ ಬೊಕ್ಕ ಪಿರ ಬರ್ತದೆ ನಮ್ಮಡೆ ಕೇಳಿಯರು ಧೈರ್ಯ ಕೊಡುತ್ತೆ ಬೊಕ್ಕ ಕೆಲವು ಜನ ಅಲ್ಲೇರಿ ಸಾಲ ಕೇಳಿ ಮಕ್ಕಳು ಸಾಲ ಕೇಳಿ ಮಕ್ಕಳು ಬರ್ತೀವಿ ಬತ್ತಿನಕ್ಕೆ ನೇರವಾದ ಸಾಲ ಕೊಟ್ಟು ಜಿಂದು ಬಣ್ಣ ಐಪುರ ಬೇತೆ ಬೇತೆ ಉಪಾಯ ಇದು ಎಂಕಿನವ್ರಿಗೆ ಲೆಕ್ಕ ಬರೆಪುಣೆ ಲೇಬರ್ ಇಟ್ಟುಗಳು ಆಡ ಬಂದ್ಬಿಡು ಮೆಲ್ಲ ಸಾಲ ಕೇಳಿದ್ರೆ ಬತ್ತೇರ ಆಗ ಸಾಲ ಕೇಳಿದ್ರೆ ಬತ್ತೇರಿ ಅದಕ್ಕೆ ಗೊತ್ತವಂಗ ಲೆಕ್ಕ ನಮ್ಮನೆ ಸಾಂಕೇತಿಕ ಭಾಷೆ ಉಂಟು ಕೊಂಕಣ ದೇಶದ ಭಾಷೆ ದೈತಿಸಿದ್ದಾರೆ ತಕ್ಕ ದಿತ್ತ ಅಂತೀವಿ ಈ ಬಾಸಲಿಗೆ ಅಂತೀವಿ ತಕ್ಕ ದಿತ್ತ ಅಂದ್ರೆ ಆಯೆ ಲೆಕ್ಕ ಬರೆಪುನೆ ತೂಳು ಬಂತೆ ಬಗ್ಗೆ ಕೊರೋಲಿಯಾ ಕೊಡ್ಚ ಪೊಯ್ ವರ್ಷದ ಕೊಡ್ತೇನೆ ಅಂದೆ ಆಯ್ತಂತೆ ಮೆಲ್ಲ ತಕ್ಕ ನಕ್ಕದಿ ಆಗ ಕೊರೊಚ್ಚಿ ಪೊಯ್ ವರ್ಷದಲ್ಲಿ ಕೊಡ್ತಿದ್ದೆ ಆಗ ಕೊರೋಲಿಂದ ಅಂದ್ರೆ ಅಂತೆ ತಕ್ಕ ದೀನ್ ಅಂತೆ ಆಗ ಕೊರಲ್ಲ ಅಂದ್ರೆ ಲೆಕ್ಕ ಇಂಚ ಪೂರ ನಮ್ಮ ಲೆಕ್ಕಾಚಾರ ಉಂಟು ತಂಗಿ ಲೆಕ್ಕ ಇದು ಎಂಟು ಮಗ್ನಾತೀನಿ ಒಂಜಿ ಮಗ್ನಾಡಿ ಭಾರಿ ಜನ ಬಣ್ಣು ಕರಿಯರು ಬರ್ತೇವೆ ಅವು ಆ ಒಂದು ಮದ್ಮ್ಯಾಯ ಕಡೆಕ್ಕೆ ಎನ್ನ ಬೊಡೆದಿ ತಟ್ಟೆಡ್ದೀತನ ಒಂಜಿ ಸೇರಿ ಅರಿವು ದಂಟದು ಮುಳೈ ಬೈದಿನಿ ನಮ್ಮ ಅದೃಷ್ಟನೇ ಅದೃಷ್ಟ ಭಾರಿ ಅದೃಷ್ಟ ಇದೆ ಆಗ ಭಕ್ತದ ಆದಿ ಮೂಜಿದಿನ ಉಂಟ ಎನ್ನ ಪ್ರಾಯದ ಅಮ್ಮೆ ಪಟಕ್ಕ ಸೈತು ಅದೃಷ್ಟ ಅರ್ಧ ಸೇರು ಅಲ್ಲಿ ಹೊಡಿದೆ ದಿನಕ್ಕೂ ಅಂದ್ರೆ
ಒಂದ ಸಮಯ ಅನ್ನಗ ಎನ್ನ ಅಕ್ಕೆಲ್ಲ ತಿಳಿಯರು ಕೂಡ ಅರ್ಥ ಸೇರಿ ಅರಿವರಿಲ್ಲ ಒಂಜಿ ಸೇರಿ ಅರಿವರಿಲ್ಲಕ್ಕಾಗಿ ಒಂಜಿ ಪೊಣ್ಣು ಬಾಧೆಯನ್ನು ತೆಗೆದು ಕೊಡ್ತಾರೆ ಅಲ್ಲಿಗೆ ಆಲೋಲಿಕ ಅಂದ ಕೂಡ ಅರ್ಥ ಒಂದ ಸಮಯ ಅನ್ನಗ ಬಡಿದಿದ್ದು ಅದನ್ನು ಸೀಕು ಬರ್ತದೆ ಮಲ್ಲ ಸೀಕು ವೈದ್ಯರ ಕಡೆಯಲ್ಲಿ ತೊಂದ್ಭಯ ವೈದ್ಯರು ಪೂರ ಪರೀಕ್ಷೆ ಮಾಡ್ತಿದ್ದು ಪಂಡೇರು ಸೆಟ್ಟೆ ಒಂದು ಸೀಕು ಮಲ್ಲ ಗುಣಮಟ್ಟಲ್ಲಿ ಮಾತ್ರ 1 ಲಕ್ಷ ರೂಪಾಯಿ ಕೂಡ ಒಂದು ಯಾನು ಇಂಚ ಆಲೋಚನೆ ಮಾಡ್ತಿದ್ದು ಪಂಡೆ ವೈದ್ಯರೇ ಆ ಪಂಡ ಬುಡ್ಚಿ ಬುಡ್ಲೆ 25,000 ರೂಪಾಯಿ ಬಡಿದಿದ್ದು ನವೀನ್ ಕನಪ ಬೆಂಡೆ ಅಂದ್ರೆ ಅಂಚ ಬೊಕ್ಕ ಅವು ಬಡಿದಿ ಪೋಯದೆ ರೇತ ಬಡಿದಿದ್ದು ಮದ್ಮೆ ಅದು ಕೈದೆ ಬಕ್ಕೊಂದಿಲ್ಲ ಒದ್ದಿಗೆ ಪುಡ್ಯರೆ ಬುಡ್ಸೊಟ್ಟುಂಡಿ ಚಂದದೆ ತೊಂದರೆ ಬರ್ಪುಣಕುಲು ಎಂಕಿನವನು ಒಂದು ಬ್ರಹ್ಮ ಕಲಶ ಎಂಕಿನವನು ನಾಗಮಂಡಲ ಸೆಟ್ರೆ ಆತು ಕೊಡ್ಲೆ ಈತು ಕೊಡ್ಲೆ ಎಂದು ಕೇಬಿ ಪುಡ್ಯರೆ ಐಕಣ್ಣ ಕೆಲಸ ಮಾಡ್ತಾರೆ ನನ್ನ ತಿಕ್ಕಿನಗಳು ಪೂರ ಇಲ್ಲಡೆ ಬರ್ತದೆ ಚಂದಕ್ಕೆ ನನ್ನ ಬಡ್ಚಿ ಅಂತೆ ಒಂದು ಇಪ್ಪದೆ ಇದ್ದು ಬೇರೆ ಇದು ಬರ್ದಿದ್ದು ಪಳ್ಳ ಇದು ಕಚ್ಚುವ ನಾಯಿ ಇದೆ ಎಚ್ಚರಿಕೆ ಉಪ್ಪೆ ಮಾಡಲಿ ಪುರಾಣಿ 2 ಜನ ಬರ್ತೇವಿಲ್ಲ ಅಂದ್ರೆ ನಿಕ್ಲೆಗೆ ಪೋಡಿಗೆಜ್ಜ ಮಾರ ಕಚ್ಚುವ ನಾಯಿ ಇದೆ ಎಚ್ಚರಿಕೆ ಎಂದು ಪಾಡಿದೆ ನಿಕ್ಲೆಗೆ ನಾಯಿ ಬಿಟ್ಟು ಪೋಡಿಗೆಜ್ಜ ಅಂದ್ರೆ ಅక్కడ ದಾದವಂತ ಗೊತ್ತುಂಡ ಸೆಟ್ರೆ ಇಲ್ಲಿ ನರಮನೆಗೆ ಉಂಜಿಕೊಂಡು ನುಪ್ಪು ಬಾಡಿದ್ದಾರೆ ಇಲ್ಲಿ ನಾಯಿಗೆ ನುಪ್ಪು ಬಾಡ್ಯಾರಂಟ ಇಲ್ಲಿ ಪೊಕ್ಕಡೆ ಬರೀತೀನಿ ಕೈ ಗೊತ್ತಾನೆ ಅಂಚಿ ನಮ್ಮ ಕಥೆಗಳು ಎಂಕೊತ್ತಿ ಮಗ ಉಂಟಲ್ಲ ಲೋಲಿಕೆ ಅಂದ್ರೆ ಅದೇ ಮದುವೆ ಪುನಃ ಪ್ರಯಾಣಿತ್ತೆ ಕೆಲವು ಸರ್ತಿ ಪೂರ ಪೊದುದಿಯ ಕೆಲವು ಪೊದು ಬರ್ತವೆ ಮುರಣಿ ಒಂಜಿ ಪೊದು ಬತ್ತಿನ ಬಾರಿ ಮಲ್ಲ ಜನಕ್ಕಳು ಬಾರಿ ಮಲ್ಲ ಇಲ್ಲದಕ್ಕಳು ಸೆಟ್ರೆ ಇನ್ನ ಮಗಲಿಗೆ ಎಂಟು ಕನಪ ಎಂಟ್ಲಿಗೆ ಭಾರಿ ಸಂತೋಷ ಎಂಟು ಮಲ್ದಿನಕ್ಕೆ ಅರ್ಧವಾಸಿ ಇರೇಗಿ ಎಂಟು ಸಂತೋಷ ಮಲ್ಲ ಇಲ್ಲಕ್ಕಳು ಮಸ್ತ್ ಮತ್ತೆ ತಿಳ್ಬೇಕು ಅರ್ಧವಾಸಿ ನಂತ ಬರ್ಕೊಡತ್ತ ಬೊಕ್ಕ ಇಂಚಕ್ಕೆ ಬೊಕ್ಕ ಗೊತ್ತಾಂಡೆ ಎಂಟು ಮಲ್ದಿನಕ್ಕೆ ಅರ್ಧವಾಸಿ ಗಂಡದಾದ ಅಕ್ಕಿ ಮಲ್ದಿನಿ ಲಕ್ಷ ಗಟ್ಟಲೆ ಸಾಲ ಮಾತ್ರ ಐಟ್ ಅರ್ಧವಾಸಿನ ನಂಗೆ ಬರ್ಪಾರ್ದೆ ಅವು ಒಟ್ಟಿಲ್ಲ ಅವಿ ಗುಡಿಯ ಪಪ್ಪಂಜಿ ಜನಕ್ಕೂ ಬರ್ತೇವೆ ಬರ್ತದೆ ಪೂರ ಆವುನ್ನಾಡು ಆವುನ್ನಾಡು ಅದ್ರ ಮೇಲೆ ಸೆಟ್ರೆ ಎಂಟು ನಮ್ಮೆಲ್ಲ ಕರ್ಕೊಂಡು ಹೀರೆಗ ಪುನಃ ಪುಣ್ಣನ ಮಗನ ಕೈಗೆ ಬರ್ಪ ಅಂದ್ರೆ ಪಂಡ ಮಲ್ಲ ಜನಕ್ಕಳು ಮಲ್ಲ ತರ್ಕೊಂಡು ಮಂಡಗ ಖಜಾನೆ ಮಲ್ಲ ಪುಂಜನಿ ಬೊಕ್ಕ ತೆರಿಗಂಡೆ ಮನಗದಾಗಿ ಇರುತ್ತುಂಡೆ ಹಾಗೆ ಮತ್ತೆ ಗೇಟಿನ ಸೀಕುಂಡೆ ಆನ ಕೈಗೆ ಕರ್ಬದ ತರ್ಕೊಂಡು ಮತ್ತೊಂದು ಹೇಳ್ಕೊಂಡು ಎನ್ನ ಮಗಲೇನು ಕೊಟ್ಟು ಮತ್ತೆ ಮಲ್ತಿಂಡ ಬೊಕ್ಕ ಅದೇ ಬಂದು ಕೆಲಸ ತರ್ಕೊಂಡು ಬರ್ತೋಣ ಚೌಬ್ರ ಬಡ್ಚಿಂದು ಹುಡಿಯ ಒಂದು ಅವು ಪಡೆದೆ ಇನ್ನೊಂದು ವಿಶೇಷ ಘಟನೆ ಏತು ಪೊಟ್ಟು ನಿಂಚ ಅಂಗಡಿ ಹಿಡ್ಕೊಳ್ಳೊಂದೇ ಕಾಂಡೆ ನಿಂಚ ಸಾಲು ಗಡ್ಡೆ ನಿಂತಿದೆ ಸಾಮಾನು ಕೊರಗೊಂಡ್ರೆ ಪುರುಷೊತ್ತಿಜ್ಜಿ ಈತ ದಿನ ಅಂದ್ರೆ ಈ ನಮ್ಮನೆಂತ ಬೇರೆ ಏತೋ ತಿಂಗೋಲು ಕಟ್ಟಿ ಎದ್ದು ಮುಗ್ಗನ್ನ ಸಾಮಾನು ಪೂರ ಇಟ್ಟಿದ್ದೇವೆ ಇದಕ್ಕೆ ಕಾರಣದಾದ ಚಪ್ಪಲು ನಿತ್ತೆ ತೂಪೆ ಎದುರ್ದ ಒಂದು ಮರದ ಮುದೆಡ್ಡಿ ದಿನೋಡಿಸವರಿಗೆ ಇದೆ ಮೀತ ಕುರೇಕು ನೀ ಪೂಜೆ ಬಂಜಿದ ಬಾಡ ಒಂದು ಪೂಜೆ ಅದನ್ನವನ್ನಿ ಮರಲಿರ್ಲಿಕ್ಕೆ ಮಾಯವನ್ನು ಬತ್ತು ಜಪ್ಪಿನಕ್ಕಿಲ್ಲ ಏನ್ ಅಂಗಡಿ ಬೇರೆ ಹೆಚ್ಚಾಗಿ ನೆಕ್ಕಿಲ್ಲ ಸಾಧಾರಣ ಸಂಬಂಧ ಉಪ್ಪು ಸೆಟ್ಟಿನ ಮಂಡೆ ಒಂದು ಎಂಟನ ಆಲೋಚನೆ ಅಂಶ ಅದು ಉಪ್ಪು ಅಪ್ಪಂಡಾಯಿ ಅವಳು ಉಪ್ಪುನಗನೇ ನಮ್ಗೆ ಈತಿ ಬೇರೆ ಆನಂದ ಅಂಡ ನಾನು ಇಲ್ಲಡೆಯಲ್ಲಿ ತಂದು ಬರ್ತದೆ ಬೊಕ್ಕದ ವಿಷಯ ಬೊಕ್ಕ ಬಂದ್ರೆ ಇಲ್ಲಡೆಯಲ್ಲಿ ತಂದು ಬರ್ತಂಗ ಏನ್ ಚಾವು ಐಕ್ ಬೋಡಾದೆ ಗಲ್ಲೆಡ್ಡು ಲಕ್ಕದೆ ಒಂದೇ ಆಗ ಪಾತ್ರೆ ಅಯ್ಯ ನೀವ್ಯಾರು ಬೇಡಿನೆಯಿಂದ ಬಂದೇರಿ ಯಾವ ದೇಶ ನಿಮ್ಮದು ಯಾವ ದೇಶ ನಿಮ್ಮದು ಕಾರ್ಯ ಏನಂತು ಯಾವ ಕುಲವು
ಗಟ್ಟಿ ಬತ್ತದ ಜವಳಿ ಕಲ್ಲುಗೆ ಸಂದು ಬಾಡುದು ಇಂಚ ಉಪ್ಪೋಡಾಯನೆ ಆಗ್ತದೆ ರಟ್ಟು ದಿನೋದಿಂಚ ತೂವೊಂದುಲ್ಲ ನೀನಾನಿ ಈ ಮೇಯ್ತ ಕುರೆಕ್ಕೆ ಮೀತದ ಬಣ್ಣಿದ ಬಡವಗೂ ಉಂಟುದ ಈಗ ವಾನಮನೆದ ನಿದ್ರೆ ಮಾರಾಯ ನಿನ್ನ ಮೋಡೆ ಒಂಚೂರು ನೀರು ತರ್ತದೆ ನಿನ್ನ ಲಕ್ಕದೆ ನಿನ್ನ ಲಕ್ಕಿಂದ ಗೊತ್ತುಂಡ ಎಂಟವರು ಜಪ್ಪರೆಂದು ಅತ್ತೆ ಎಣ್ಣೆ ಇಲ್ಲ ಒಂದು ಈತ ದಪ್ಪದ ಉಂಟು ಹಾಸಿಗೆ ನಮ್ಮ ಇಟ್ಟು ಜಪ್ಪುದ ನಮ್ಮ ತಿರ್ತಿ ಜಪ್ಪುನು ಅವು ಹಾಲಾಪುರಕ್ಕ ಹಾಸಿಗೆ ಹಾಲಾಪುರ ಐದು ಬಿಡದೆ ನಮ್ಮ ಜಪ್ಪಂತಿರ್ತೆ ಅಂಡ ಉಂಡು ಬಂಡಿ ಇನ್ನೊಂದು ಪುನಃ ಹಾಗೆ ಒಂದು ಆಶ್ಚರ್ಯ ಹಾಕೊಂಡು ಬಾರಿ ಒಂದು ಲಕ್ಷಣದ ಜವನಿ ಅಂಡ ಈ ರೀತಿ ನೀವು ಮುಳುಕರೆ ಕಾರಣದಾನೆ ಇನ್ನು ಬರುವುದೇ ಜವನಿ ನಿನ್ನ ಅಪ್ಪಣ್ಣಿ ಏರಿ ಮೊದಲ ಮಸೀದಿ ಆತದ ಎನ್ನ ಮಗಲಿಂದ ಬಂದ ನಾನು ಔಷಧಿ ಈ ಏರಿ ಗಾಯ ಬೈದಿನಿ ಗಾಯ ಕೊಯ್ದಿನಿ ನಿನ್ನ ಪೂರ್ವಾಪರದಾದ ಪಣೋಲಿಯಾ ಓ ನಮ್ಮ ದೇಶವು ದೂರ ಸ್ವಾಮಿ ಓ ಸುರುಕಿರಲಿ ನಮಸ್ಕಾರ ಹಾ ಕಟ್ಟಡ ಜೆದುಗಿತ್ತೆ ನಿನ್ನ ಪರಿಸ್ಥಿತಿ ಇಂಚಿನವು ನಿನ್ನನ್ನು ಪೂರ್ಣದ ಈ ಜಕ್ಕ ಜವನಿ ಸಂಪೂರ್ಣ ರೀತಿ ಕೇಂದ್ರ ಬಿನ್ನೇರದ ನನಗೆ ಎಂದು ಬಂಪುಲಾಗ ತೋಜು ಮಲ್ಲೆ ಆಂದ ಕಡೇಗಳ ವಿಚಾರಣೆ ಮಾಡ್ಕೊಂಡಿದ್ದೇವೆ ಈ ಒತ್ತಾಯತ್ವ ಐದು ಗೋಡಾದೇವಿಗೆ ನಮಸ್ಕಾರವನ್ನು ಪರಪರ ಅಗತ್ಯ ಬರ್ತದೆ ಎಂಟು ದಾದ ಗೊತ್ತುಂಟ ಈ ಪಾಪದ ಕ್ಲೇನು ಬಂಗದ ಕ್ಲೇನು ಕೂಡ ಪುನಃ ಕರುಣೆ ಒಂಜಿ ನಮ್ಮದ ಕರುಣೆ ಅನುಕಂಪ ಅಂದ ಅಂಚಾದೆ ಏನ ಕರುಣಾಮಯಿ ಪ್ರಾಯಗೆ ಬೆಲೆ ಕೊಡೋದು ಹಿರಿಯಾರಿ ಅಂಚಾದೆ ಗೊತ್ತಾಗ್ಬಿಡಿ ಹೇಳಿಕೆ ಅಲ್ಲ ಈಗ ತಿಳಿವಳಿಕೆ ಏತೊಂದು ಯಾರು ಗೆಳಪರ ಸಾಧ್ಯ ಬಹಳ ಇತ್ತು ಸಾಮಾನ್ಯ ನೀರಿನ ಕೂದಲು ಬರೋ ಬಂದಾಗಿಪ್ಪ ಅದೇ ತೆರಿಗೆ ಇದು ಬೋಡಾದ ಬಂದಾಗ ಅಂದ ವಿಚಾರ ಮಾಡ್ಕೊಂಡಿಲ್ಲ ನೀರಪ್ಪ ನಿನ್ನ ಪುದರದಾಗ ಈ ಊರು ಕೂತು ನೆನಪಿದ್ದೆ ಸಾಧ್ಯ ಈ ಊರು ತಪ್ಪು ಕೂಡ ನಮ್ಮ ಅಂಗಡಿಗೆ ಬಂದದ್ದು ಸಾಮಾನು ಕೊಡೋಪೇರೆ ಸಾಧ್ಯ ಹೊಸತ್ತು ಅಂದ್ರೆ ಸಾಧ್ಯ ಇದ್ದಿಲ್ಲ ಯಾರೇ ಊರ್ ಬತ್ತು ಜಪ್ಪರ ಕಾರಣ ಇತ್ತು ನಡತ್ತು ಸಾಕಾದ ಗೊತ್ತಂದೆ ಅಂಚ ಎಷ್ಟೋ ರಾತ್ರಿ ನಡತ್ತು ರಾತ್ರಿ ಪಗಲು ನಡತ್ತಿನ ಇದು ಗೊತ್ತಾಯಿದೆ ರಾತ್ರಿ ಪಗಲು ಒಂದು ಅಂಚದ ಇರ್ತದೆ
ಎನ್ನ ಬುಧರೆ ಹಾ ವಿಭಾಕರೇ ಬಂತು ವಿಭಾಕರೆ ಅನ್ನ ವಿಭಾಕರೆ ಹಾ 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 ತಿರಾವು ಓಡಿತನಾಗಿ ಇತ್ತಲಿ ಅನ್ನಡ ಹಾ 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 ಅನುಭವಿತನಾಗಿ ಹಾ ಇತ್ತೆ ಇಜ್ಜಿ ಗೊತ್ತಾನೆ ಅಂಚಾರದ ದಾಂತನೇದು ಹೋರಾದ 41 ಬರ್ನಾಗ ಈ ಕಟ್ಟೆ ತೋಜಿಂದು ಬಹುಶಃ ಊರು ಅಂತಂದೆ ಆ ಒಂದು ನಂಕಿನ ಕೆಲಸದ ಮಲ್ದನ ಮಸ್ತಿಚ್ಚಿನ ಅಂತ ಈ ಪರಿಸ್ಥಿತಿಗೆ ಬೈದ ಅಂತ ಬಂದಾಗ ಒಂಚೂರು ಸಂಶಯ ಬರ್ತದೆ ಮೈಟ್ ಕೂರೆ ಗಡ್ಡ ಡೂಡ್ದು ಗುತ್ತು ಬನ್ನಗ ಮೋನೆ ಒಂದಿ ನಮೂನಿದು ಗೋಡು ಪಡ್ಪುನ ಆಸರೆ ಕೇಂದ್ರಗ ಜನ ಕುಡಿಯಿಂದ ಮುಂದೆ ನೀವು ಓದಾದಾಗ ಮಲ್ತು ಬೈದಿ ಹಾ ಅಂಚಿತ್ತಿನ ದಾಳ ಅಭ್ಯಾಸಗಳು ಬಂದಿಜ್ಜಿ ಹಾ ಆಡ ಹಾ ಭಾರಿ ದೂರದ್ದು ಬೈದನಾಗಿ ಹಾ ನಾನು ಅವೇತೋ ದೂರೋಗಿ ಎತ್ತೋಡು ಪಡ್ಪುನ ಬಯಕೆ ನನಗೆ ಉಳ್ಳ ಹ್ಮ್ ಪೂರ್ವಡು ಯಾರು ಮಲ್ದೇನ ಹ್ಮ್ ಅವು ಭವಿಷ್ಯದ ತಿಕ್ಕುನು ಪಡ್ಪುನ ಧೈರ್ಯ ಇಜ್ಜಿ ಹಾ ಆಡ ಧೈರ್ಯ ಅಂತ ಹೋಗಿ ಬರ್ತಾನೆ ನನ್ನ ಧೈರ್ಯ ಚಿಕ್ಕನ ಹಿರಿಯಾಕ್ಲ ಎದುರು ಕುಲ್ ಮುಂತಾರೆ ಒಂದು ಯೋಗ್ಯತೆ ಅಂತ ಬರ್ತಾನಕ್ಕ ಹಾ ಐದು ವಿಧದ ಸಂಪಾದನೆ ಹೋಗುಂಟು ಬಂದು ಹ್ಮ್ ಅಂಚ ಏನು ಕ್ಷತ್ರಿಯ ಕುಲಟು ಜನ್ಮದು ಬೈದಿನ ಕ್ಷತ್ರಿಯ ಕುಲಕ್ಕೆ ಕ್ಷತ್ರಿಯ ಕುಲಕ ಹಾ ಅಂಚ ರಾಜ ಪಂಪುನ ಆಲೋಚನೆ ಎರಡು ಇತ್ತಿದ್ದಾರೆ ಎಲ್ಲ ಪಂಪುನ ಹೆಂಗು ಗೊತ್ತಿದ್ದಾರೆ ಹಾ 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 ವಿಚಾರಣೆ ಪಂಪುನ ಬಯಕೆ ಏನು ಬರ್ತದ ಹಾ ಈರು ಎಲ್ಲಾರ್ಗೂ ಪಂಪುನ ಭಾವನೆ ಪಾತ್ರರಕ್ಕ ಹಾ ಐದು ವಿಧದ ಸಂಪಾದನೆ ಹೋಗುದು ಅವು ಯಾರು ಮಾಡಿದ್ರು ಹೋಗುಂಡ ಕೀರ್ತಿ ಅವು ಇಂಟಿ ಮುಟ್ಟ ಬರ್ತದೆ ನಾನು ಏನ ಮೋಹನ ಅವಲೋಕನ ಮಾಡ್ತಾರೆ ಹಾ ಎಡ್ಡೆ ರೂಪ ಹಾ. ಎಡ್ಡೆ ಗುಣ ಉಂಟು ಹಾ. ದೇಹ ಕಾಯನ ತೂನದ ಸಂತೋಷ ಉಂಟು ಕ್ಷತ್ರಿಯ ಎಂದು ಪಣೋಡು ಒಂದು ಇದ್ದೆ ಈ ಕಟ್ಟು ನನಗೆ ಗೊತ್ತಾಗ್ತದೆ ಒಂದು ಈಟೆಯ ಪರಿಚಯ ಹಾ ಒಂದ ಸಮಯ ಮೂಡಿರ್ತದೆ ಹಾ. ನಾನೊಂದು ಕ್ಷಣ ದುಂಬು ಇದೆ ಒಂದು ತೊಂದರೆ ಕೊರೆ ಅಯ್ಯ ಅಯ್ಯ ಬಂಜಿದ ಬಡವು ಉಂಟುಗ ಈ ಇಲ್ಲಿ ಕರ್ತಾನೆ ಹಾ ಹಾ ಅಪ್ಪಂಡ ಎಂಕಿ ಪಾಪದ ಕೇಳಿ ಬಂಗೋಡಿತಿನ ಕೇಳಿ ಬಾರಿ ಬಂಜಿಸು ಅವರ ಈ ಗ್ರಾಚಾರ ಬಗ್ಗಿನ ಕೇಳಿ ಅಕ್ಷನ ಇಲ್ಲಡೆಲೆತ್ತದು ಮುಟ್ಟು ಕೊಂಡ ಸಂಪತ್ತು 10 ಬಾರಿ ಹೆಚ್ಚು ಹಾಕೊಂಡು ಜೋಯಿಸರ್ ಬರ್ತಾನೆ ಅಂಚ ಈ ಬಂಗೋಡುಲ್ಲ ಅದನ್ನ ನಿನ್ನ ಗ್ರಾಚಾರ ಹಾಳಾಂಡು ದೇಶಾಂತರ ಬರೋಡು ಹಣ್ಣು ಬಂಡತ್ತ ಈ ನನ್ನ ಉಡಿಲ ಬೋಡುಂದು ನನ್ನ ತುಂಬು ಬೋಪುನ ಆಲೋಚನೆಯನ್ನು ಬುಡ್ಡು ಬಿಡು ನಿನ್ನ ಇನ್ನ ಎಲ್ಲಡೆಲೆ ನಿನ್ನ ಇಲ್ಲಡೆಲೆ ಕೊಂಡು ಬೋಟೆ ಏನಾನೆ ನಿನ್ನೇ ಇಂಚಿಂಚಿನಾಗ ನೀನು ಸರಿ ಮಾಡ್ತುವೆ ನಿಕ್ಕ ಬೋಡಾಪನ ವ್ಯವಸ್ಥೆ ಕೂಡ ಮಾಡ್ತುವೆ ಎಡ್ಡೆ ಅಂಗಿ ಕುಂಟು ಕೊಡ್ಪೆ ಎಡ್ಡೆ ಒಣಸ್ಕೊಡ್ಪೆ ಮತ್ತೆ ನನ್ನ ಬರುವನಾ ನಿನ್ನ ಪ್ರಶ್ನೆ ಆಸನ ಬೋಡು ಬಂದಿಕ್ಕೆ ನನ್ನೊಂದು ಬಡವದ ಆಸನದ ಬೋಡು ಬಾಜೆಲ್ಲ ಬೋಡು ಒಂಥರ ವಿಶ್ರಾಂತಿನ ಬೋಡು ಬರ್ಪನಾದ ದಾದಕ್ಕೆ ಮನಸ್ಸೇ ಪಣ್ಣದೊಂದು ಪೋಯಿ ಪೋಯಿ ಅಂಜ ಹಿರಿಯರ ಕಂಡ ಭಾಗಗಳನ್ನು ಅಂಟುದು ಹೋಗರ ಸಾಧ್ಯ ಒಂಜಿ ದಿನದ ಮಟ್ಟಿಗೆ ಒಂದು ವ್ಯವಸ್ಥೆ ಬರ್ಕೊಂಡು ಇಪ್ಪೆ ಬಣ್ಣ ಆಸೆ ಉಂಟು ಈ ವ್ಯವಸ್ಥೆ ಮಾಡ್ತಾರಂದ ಅಪ್ಪಣ್ಣ ತಡ ಮಾಡ್ಕೊಳತ್ತೆ ಅಂಗಡಿಗೆ ಬೀಗ ಪಾಡ್ದೆ ಹೋಗಿ ಮಾಡಿದ್ದಾರೆ
ಎಡ್ಡೆ ಕುಂಕುಳೇನೆ ಕೊಟ್ಟು ಇತ್ತು ಚಿತ್ರಶಾಲದ ಮಾಳಿಗೆಗೂ ಕಡಪುಡೆ ನನಗೆ ನನ್ನ ಮಗಳನ್ನ ಆಯ್ತು ತಯಾರು ಮಾಡ್ಕೊಡಾಣ ಅಲೋಲಿಕ ಮತ್ತೆ ಮತ್ತೆ ಅಪ್ಪಾಜಿ ಯಾನೆ ಅಲೋಲಿಕ ಅಂತ ಲೆಕ್ಕುನ ಕ್ರಮ ಕಮ್ಮಿ ಹಾ ಆಲು ಅಂತ ಲೆಕ್ಕುನ ದಾಯ ಗೊತ್ತುಂಡ ಆಯ್ತು ಅಲೋಲಿಕ ಅಂತ ಲೆಕ್ಕಂಡ ಸಂಗೀತ ಶಾಸ್ತ್ರ ಕಲ್ತು ಮಕ್ಕಳಿಗೆ ಗೊತ್ತುಂಡು 7 ಮಾತ್ರ ಕೊಡಾಪುಂಡು ಆಲು ಒಂದು ಲೆಕ್ಕಂಡ ಮುಜೆ ಮಾತಾಡಿ ಉಜ್ಜುಡು ಅಪ್ಪಂಡ 4 ಮಾತ್ರ ಒರಿದ ಇದ್ದ ದಿನಕ್ಕೂ ಹೊರ ಲೆಕ್ಕನಾಗ 4 ಮಾತ್ರ ಒರಿದ ದಿನಕ್ಕೂ 15 ಸತ್ತು ಬರ್ತನಾಗ ಅಜಿಪ್ಪ ಮಾತ್ರ ಒರಿದ ಮಗ ಮುಂದು ನಮ್ಮ ಲೆಕ್ಕಾಚಾರ ಓಹೋ ಅಂಚ ಬಾರಿ ಸಂತೋಷ ಮಗ ಇದಕ್ಕೆ ಈ ದೂರ ಬಿದ್ದಾಡಿರಿ ದಾರಿ ಅಪ್ಪಾಜಿ ಎಷ್ಟು ದಿನ ಬರಕೊಂಡು ಬಾಡ್ಲಿ ಇಲ್ಲಿ ಕಾಂಡೆ ಹೋದಾಗ ಏನೋ ಬಂದಿದೆ 15 ವರ್ಷ ಮುಂಬು ಲೆಕ್ಕನೆ ಅಂತ ಕೊಟ್ಟು ನಮಗೆ ಉಂಟು ಅಪ್ಪಾಜಿ ಎಲ್ಲ ಬಂದ್ರಿ ಬೆಟ್ಟಕ್ಕೆ ಕೇಳಿದ ನೆನಪೇರು ದುಂಬಿ ಕೂಡ ಕಟ್ಟುವರೆಗೆ ಬಂದ್ಪೇರು ಜನಗಳು ಕೆಲ ಜನ ಬಂದ್ಪೇರು ನಂದಿ ಚೆಟ್ಟು ಬಣ್ಣ ಮಳೆ ಕೈಟು ತಕ್ಕದೇ ಇರುತ್ತೇವೆ ಅವು ಪಣ್ಣಾಡಿ ಬಿಡು ಅತ್ತ ಅಪ್ಪಾಜಿ 15 ವರ್ಷ ಹುಡುಗಿ ಸೀರೆ ಕೊಡ್ತಾರೆ ಅಂತಾರೆ ಯಾಗ ಬಂದೇರು ತಗೊಂಡು ಉತ್ತರ ಕಟ್ತೇವೆ ಕೊಡ್ತೀನಿ ಅಲ್ಲೇ ಹೊಸ ಬೀಗ ಬಿಟ್ಟುದು ಬಾರಿ ಆಯ್ತಾ ಅದು ಸಿಂಗಾರ ಅದು ದೂರ ಬಿದ್ದಾಡಿ ಈ ಕಾಂಡೆ ದಾದ ಬಂತೀನಿ ಬರೀ ತೆಗಿಲಾಡು ಪೂಜೆ ಡೊಳ್ಳಿಗಳಿಗೆ ಓದ್ಕೊಂಡು ಬರ್ತೀನಿ ಅಂತ ಪೋನಾಗ ಎಟ್ಟೆ ತುತ್ತಾಗಿ ನೋಡ್ಕೊಂಡು ಪೋರ್ಚ ಮಗಲೇ ನಾನು ಶ್ರೇಷ್ಠ ಮಗಳು ಗೊತ್ತಾವಳು ಅಂದ್ರೆ ಅವಳು ಒಣ ಸಿಗ್ತಾನ ಬಂಜಾರ ಉಂಟಾನ ಒಂಜಿ ಪೊರ್ತದ ಮನಸ್ಸು ಮುಂಜಿ ಪೊರ್ತು ಹೋಯ್ತು ಎಂಚ ಅಂದು ಗೊತ್ತುಂಡ ನಿಕ್ಕೆ ಎಲ್ಲ ನಂಗೆ ಒಣಸುಂಡು ಇದು ಪಂಡೇರು ನಂಡೆ ಇನ್ನೀ ಬಲ್ಯದ ಒಣಸುಂಡು ಒಣಸಿಗಬಹುದು ಅವಳ ಇತ್ತೆ ಕೆಲವು ಕೊಟ್ಟು ನಮಗೆ ಬಲಸೊಂದು ನೀರೆ ಉಂಡತ್ತ ಅಂಚಂಡ ಬಾರಿ ಇದ್ದ ಏತು ಉಂಡನ್ನು ಏರೆಲ್ಲ ಲೆಕ್ಕ ತಿಕ್ಕು ಬಂಜರ ಉಂಡುಂಡ ಕೊತ್ತ ಮನದನಿಗಳ ಒಣಸು ಕೊಡ್ಚಿ ಆತು ನಾವು ಅಡೆ ಮೂಜಿ ಕೊಟ್ಟುದ ಒಣಸೋರಿಲ್ಲ ಬೊಕ್ಕ ಎಲ್ಲ ಕಂಪನಿ ಹಾಕೊಂಡದಾದ ಅವನು ಗೊತ್ತುಂಡ ಹೊಸ ಇಲ್ಲೋ ಕೆಲವು ಲೆಕ್ಕೆಲ್ಲ ಹೊಸ ತಂಗಿ ಮಾಡೋದು ಹೋಗುನು ಗೋಡೆಗೆ ಅಂತ ಬೆಲಿ ಇಂಚ ಹುಡುಗುದು ಬೊಕ್ಕ ಇಲ್ಲ ಬತ್ತದಾಂಗೆ ಹಿಡ್ಕೊಂಡು ಬೊಕ್ಕ ಒಂಜಿ ವಾರ ಬಚ್ಚರತಿ ಮೇಲೆ ಸುಣ್ಣ ಅಂಗಡಿ ಹಿಡ್ಕೊಂಡು ನೋಡೊಂದಿಜ್ಜಿ ಇದು ಪುರ ಲೆಕ್ಕಾಚಾರ ಮಗ ಅಂತೆ ನಿಜ ಮಲ್ತು ಮಲ್ತೇ ನಮ್ಮ ಇದು ಮಲ್ಲ ಮಾಡಿದ ಇಲ್ಲಿ ಕಟ್ಟಿದ್ದೀನಂತ ಅಪ್ಪಾಜಿ ಈಗೊಂದು ಅಂಶದ ಬಗ್ಗೆ ಆಗಿರ್ತಾರತ್ತೆ ಒಂಜಿ ದುಮ್ಮು ಒಂಜಿ ಕಾಣದೆ ನಮ್ಮ ಒಂಜಿ ಗೋಡೆಕೊಂಡಲ್ಲ ಈ ಕಾಲಿಗೆ ಹಾಕಿ ಬರ್ಕೊಂಡು ಕ್ರಮ ಇದ್ದಿದ್ದಂತ ಅಂದೆ ಹೌದಾ ಅದೇ ಅಪ್ಪಾಜಿ ಕಾಂಡೆ ಮುಂದೆ ಉಪ್ಪುನು ಅಂದ ಅವು ಒಚ್ಚೆ ಉಪ್ಪುನಂತೆ ಐಕೊಂಡು ಜೊತೆ ಒಚ್ಚೆ ಪುಣ್ಣು ಹಂಸದು ಆಮೆ ಹಂಸ ಬೋಡಟ ಬಾರಿ ಬೇಜಾರಾಗ್ತದೆ ಅಪ್ಪಾಜಿ ಉಂಗ್ರ ಏತ್ ತಿನ್ನೋದಿದ್ರೆ ಪನ್ನರೆ ಕಾಕೊಂಡಿರ್ತಾರೆ ಒಂದು ಕಾಂಡೆ ಬರ್ದಾಗ್ತದೆ ಮಗ ಅಂತೀರಿ ಬೊಕ್ಕ ನಮ್ಮ ಇಲ್ಲದ ಕೂಟ ತೋಟ ಕಟ್ಟಿದ್ದಾರೆ ಅವು ನಿನ್ನ ಅಪ್ಪೆ ಜೀವಪ್ಪನಾಗ ಎಂಕುಲು ಒಟ್ಟಿಗೆ ನಡ್ತೇನೆ ಮಲ್ಲಿಗೆದ ಬೂರು ಮಲ್ಲಿಗೆದ ಬೂರು ಏಕಲ ಕುಕ್ಕದ ಮರಕ್ಕೆ ಬಿಡೋದು ಕ್ರಮ ಒಂಜಿ ಹೊಸ ಕುಕ್ಕದ ಮರಕ್ಕೆ ಮುಗಿಯರ ಮದತ್ತಿ ಬೋದು ಹೋಗಿವೆ ಅಲ್ಲ ಬಲತ್ತದೆ ನಿನ್ನಾತು ಮಲ್ಲ ಅವಕ್ಕೆ ಬರತ್ತೊಂದು ಬೇಲಿ ಕಡತಿದ್ದಿದೆ ಗೊತ್ತಿದ್ದ ಕವಿತಾ ವನಿತಾ ಲತಾ
ನಿನ್ನ ಪಾತ್ರದ ಅರ್ಥಾಣು ಮಗ ಇತ್ತು ಅದೇ பொண்ணு ಹಂಸವು ಆನು ಹಂಸಬೋಡು ಅಂದು ಮಲ್ಲಿಗೆದ ಬೂಡು ಬೇಲಿ ಕಡಕದು ತಯಾರಾಗ್ತದೆ ಅಂದು ಕಂಪುಲಿತ ಅರ್ಥದಾದ ಅದೇ ಅಲೋಲಿಕೆ ಅಂತ ಹೇಳ್ಕೊಂಡು ಮಲ್ಲಿಗೆದ ಬೂಡುಗು ಒಂದು ಆಧಾರ ಓಡುಂದತ್ತ ಎನ್ನ ಮಂಡಲ ಗೀತಲಕ್ಕೆ ನಮ್ಮ ಮಗನ ಮಗ ಈ ವಿಷಯ ಏತೋ ನಿಮ್ಮ ವಿಷಯ ಮಂಡಳಿಗೆ ಗೊಂದೇ ಉಂಟು ಎನ್ನ ಮಗಳಿಗೆ ಒಂದು ಸರಿಯಾದ ಯೋಗ್ಯತಾ ಉಂಟೆ ಆಣ್ಬೋಡು ಒಂದು ಅದು ನಾಡೊಂದೇ ಇತ್ತೆ ಇನ್ನುವರೆಗೆ ನನ್ನ ಲೆಕ್ಕಕ್ಕೆ ತಿಳಿಯಲಿ ಒಂದೇ ಒಂದೇ ತೂಯಿನ ಬಾರಿ ಕೊಡುವುದು ಯಾವಳಿ ಮನಸ್ಸು ಮಾಡ್ಕೊಂಡ್ರೆ ಖಂಡಿತ ವಿಜಯಕ್ಕೆ ನಿಲ್ಕೊಂಡು ಬೇರೆ ಮನಸ್ಸಿಗೆ ಪೂಜಾರ ಇಲ್ಲಿ ಏರೆ ನಾನು ಮನಸ್ಸು ಬಿಲೆತ್ತೀನಿ ಆಯನೇ ಕಂಡನ್ಯಾಯ ಯೋಗ್ಯೆಯನ್ನು ತೀರ್ಮಾನ ಮಾಡ್ತೀನಿ ನಾನೇ ಹಾಗೆ ಬೋಡಾಯಿನ ಉಪಚಾರವನ್ನು ಕೂಡ ಮಾಡ್ತಿದೆ ನಾನು ನಮ್ಮ ನಿತ್ಯದ ಚಿತ್ರಶಾಲೆಗೆ ಜಪ್ಪರೆ ಮತ್ತೆ ಕೆಲಸ ಕನ್ಯಾ ವರಯತೆ ರೂಪಂ ಕೊಂಡುಗೆ ಅಥವಾ ರೂಪದ ಆನೆಯೇರುವುದರಿಂದ ಆಯನೆ ನಾಡುವಿಗೆ ಅಂಚಾದ ನಿಕ್ಕೆ ಅನುರೂಪವಾದ ಆಣ ಆಯೆಂದು ತೀರ್ಮಾನ ಮಾಡ್ತಾನೆ ಜಾನೆ ಕೆಲವು ವಿಷಯ ಉಂಟು ಅದಕ್ಕೆ ನೀವೆಲ್ಲ ಬಂದ್ಕೊಡಿ ಅಂಚ ಗೋಡಾಯಿನ ಮದುವೆಗೆ ತಯಾರು ಮಾಡ್ಕೊಂಡಂತಿನ ಒಂದು ಕೆಲಸ ನೀನಲ್ಲ ಅವಳು ಅಪ್ಪಾಜಿ ಈ ತಪ್ಪು ತಿಳಿದ್ರೆ ನಾನು ಪಾತ್ರೆ ನೋಡಿ ಖಂಡಿತ ಬರಲಿ ವೈದ್ಯನ ಏರಾದಾಗನ ಒದ್ದು ಬೈತೇನ ಆಯ್ತಾ ಗುಣ ನಡೆತೇನೆ ಕೃಷ್ಣಂತು ಈ ಬೊಂದು ತೂನೆ ಮಾತಲ್ಲ ಬೇರಿದ್ರೆ ನಂಬುವರು ಈಗ ಕೇಳಿದ್ರೆ ಆಯ್ತು ಪಂಡೆ ಆಯ್ ಪಂಡಿಗೆ ನೀನು ನಂಬಿಯಾರು ಆದ್ರೆ ಆಂಟಿ ಅಪ್ಪಾಜಿ ಅಲೋಲಿಕಾ ನಿನ್ನ ಅಮ್ಮೆ ನಂದಿ ಶಕ್ತಿ ಸಾಮಾನ್ಯತೆ ಅತ್ತೆ ಗೋಲ್ಕಿತ್ತಿನಲ್ಲಿ ಪೇರಿನ ನಂಬುನೇನೆ ಅತ್ತೆ ಯಾನು ಅದೇನು ಕರ್ಕೊಂಡಲ್ಲ ಉಲ್ಟು ಕರ್ಕೊಂಡ ಜಾತಿ ఆయన ಕುಲದಾದ ఆయన ಜಾತಿದಾದ ಕೂಡ ತಿಳಿಯುವುದು ಜಾತಿಯ ಕ್ಷತ್ರಿಯ ಇದೆ ನಮ್ಮ ವೈಶ್ಯ ಕ್ಷತ್ರಿಯನ ಆಡು ವೈಶ್ಯನ ಕೊಂಡನ್ನು ಮಗ್ನ ಇಲ್ಲ ಅನುಲೋಮ ವಿವಾಹ ಅನ್ನುಂಡು ಈ ಶಾಸ್ತ್ರಗಳು ರಡ್ಡು ನಮ್ಮಿನದ ಮದುವೆ ಅನ್ನುಂಡು ಒಂದು ಅನುಲೋಮ ವಿವಾಹ ಒಬ್ಬರಿಗೆ ವಿಲೋಮ ವಿವಾಹ ಕಿರ್ತ ಜಾತಿಯ ಪೊಣ್ಣು ಕಿರ್ತ ಜಾತಿಯ ಆಣೆ ನಿತ್ಯ ಜಾತಿಯ ಪೊಣ್ಣನ್ನು ಮಗ್ನ ಅವು ವಿಲೋಮ ವಿವಾಹ ಅಂದ್ರೆ ಅವು ಶಾಸ್ತ್ರ ಶಾಸ್ತ್ರ ವಿರೋಧ ನನ್ನ ತೀರ್ಥ ಜಾತಿಯ ತೀರ್ಥ ವರ್ಣದ ಪೊಣ್ಣು ನಿತ್ಯ ವರ್ಣದ ಅಣ್ಣನ ಮಗ್ನ ಅನುಲೋಮ ವಿವಾಹ ಪುರಾಣದಲ್ಲಿ ಏತೋ ಉದಾಹರಣೆ ಏತೋ ಜನ ಪೊಣ್ಣು ನನಗೆ ನಿತ್ಯದ ವರ್ಣದ ಮಾನನ ಮಗ್ನ ವೈಶ್ಯ ಜಾತಿಗಾರನಲ್ಲಿ ಕ್ಷತ್ರಿಯನ ಮಗ್ನ ಶಾಸ್ತ್ರವನ್ನು ವಿರೋಧ ಆಗ್ತದೆ ಹಾಕಿದ ವಿಷಯ ನನ್ನ ಗುಣನಡತೆ ಹಿಂಸ ನನ್ನ ಸ್ವಭಾವ ಹಿಂಸ ಅಂತ ಕೂಡ ಆ ಜವಾಬ್ದಾರಿ ಇಟ್ಟುಕೊಂಡು ಇದಕ್ಕೆ ಸರಿಯಾಗಿ ನಮಗೆ ಆನಂದ ನಾಡುವುದು ಪಡ್ಕೊಂಡು ಹೊಣೆಗಾರಿಕೆ ಕನ್ಯಾಪಿತ್ರಾಯನ ಇಟ್ಕೊಂಡು ಅಂತ ಆ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ಕೊಂಡೆ ಆ ಬಗ್ಗೆ ನಿಮಗೆ ಚಿಂತೆ ಪಡಿಸಿ ಈ ಮಾಳಿಗೆಗೆ ಹೋದು ನಾನು ನಿನ್ನ ಪಾತ್ರಗಳು ಮದುವೆ ಮಾಡ್ತದೆ ನಾನು ಮದುವೆ ಹಾಕಿನ ವ್ಯವಸ್ಥೆಯನ್ನು ಮಾಡ್ಕೊಂಡು ಈ ಪಂಡಿ ಲೆಕ್ಕನೇ ಅವರು ಈ ಯಾವ ಸುದ್ದಿ ಬರ್ತಂದು ಬರ್ಕೊಂಡು ನಾನು ಕಾತ್ಕೊಳ್ತೇನೆ ಏನು ಕುಶಲವು ಚಿತ್ರಗಾರನ ಹಿರಿಯಾಗುಲು ಇತ್ತನ್ನ ಇಂಚಿನಗುಲು ಇಪ್ಪುಡು ಲೋಕಗೊಂಡಿ ಮಾರ್ಗದರ್ಶನ ಜಿನದ ಓಡಿಗ ಪೋಡು ಓಲೋ ಎತ್ತದಿ ಇಂಚಿತ್ತಿನ ದೇಹ ಕಾರ್ಯನ ಪೋಟಲ್ಲಿ ಅದನ್ನು ತೂವರನೆ ತೂಪಂಪುನ ರೀತಿಯ ಭಾವನೆ ನರಮಾನ್ಯದ ಸ್ವಲ್ಪ ವಿಶೇಷ ಆತಿಥ್ಯ ಇಂಚಿತ್ಯ ಆತಿಥ್ಯ ಕೃಷ್ಣಾನ್ನ ಭೋಜನ ಅದು ಮಾತ್ರ ವಿಶೇಷ ಈ ಚಿತ್ರಶಾಲೆಗೆ போனதே நீ மறந்து ஒரு ಚಿತ್ರಕಾರ ಬರೆಯುವ ಚಿತ್ರದ ಚಿತ್ರಗಳು ಜೀವ ಇಚ್ಚಿನ ಸಜೀವವಾದ ಉಲ್ಲಾಪಡುವ ತೋಜುಂಟು ಆನೆ ಕುದುರೆ ಪಕ್ಷಿಗಳು ರಾವಣುಗಳು
ನಲಮಾದಿ ಪೂರ ಕೈಗುಂದಿರುವಂತ ಜನರು ಬಲೆದು ಲೆಪ್ಪುನಂಚಿಟ್ಟದ ಈ ಕ್ಷಣಕ್ಕೆ ಈ ಆನಂದನು ನಿಜಪ್ಪ ಎನ್ನಾರನ್ನ ನಡೆಯುತ್ತೆ 56 ರಾಜ್ಯಗಳು ಶಾಸನ ಬರೆದು ನಿಯಮಗಳನ್ನ ಹತೋಟಿಗೆ ಬಂದು ಕಾರಬಾರಿತನಿಗೆ ಬರ್ತಂಗಂಡರ ಯಾವ ಈ ರೀತಿ ಇಂಚಿತ್ತಿನ ವಿಶೇಷ ಒಂಜಿ ಗಳಿಗ ಇಂತ ಅಂಚಾಂಡು ಇಂದ್ರನ ದೇವಲೋಕಕ್ಕೆ ಅನುಭವ ಈ ಅನುಭವ ಪರ ವರ್ಣನೆ ಮನೆಯಲ್ಲೇ ಯಾರು ಮತದಷ್ಟೇ ಅನುಭವ ಆಗ್ತದೆ ಮಲ್ಲೆ అయితే నడుపు నీకు ಹಿರಿಯರು ಕೊರನೇನು ಅನುಭವಿಸುವಂತಿನ ಕ್ಷಣಗಳು ಅಂಚ ಮಾಡಿ ಏರೊಂದು ಮುಟ್ಟಿದ ಏರೊಂದು ಬರುತ್ತೆ ಈ ಚಿತ್ರ ಹಂಸ ಪೂಲಿಕ ಮಂಚ ಕೊತ್ತಾಯಿ ನಂಚಿತ್ತಿನ ದೀಪೊಡೆ ಅದು ಆ ಒಂದು ಹೊಳಪು ವರ್ಣನಾತೀತ ಮುಂದೇನು ಮನೆಯಲ್ಲೇ ನಾಗ ಏತಿತ್ತನ ಯಾರೊಂದಪ್ಪ ಯಾರನ್ನ ಮಲ್ಲ ಎಂಕದಾಗಬೇಕು ಓದ್ತದ ಬೈದೆ ಹಿಂದಿಗಳಿಗೆ ಇಟ್ಟುವೆ ವಿಶ್ರಾಂತಿನ ಬಡಪೆ ಹಿರಿಯರಿಗೆ ಗೌರವ ಕೊಟ್ಟು ಶ್ರೀರಾಮನ ಧ್ಯಾನ ಮಾಡ್ತಿದ್ದು ಈ ಮಂತ್ರವನ್ನು ಹೇಳಿದ್ರೆ ಜೊತೆ ಮಾಡ್ತದೆ What?
ಎಂದು ಪಂಡೇರು ಅಪ್ಪಾಜಿನ ಪಾತ್ರೆಗೆ ಎಂದು ಭಾರಿ ಸಂತೋಷ ಅಂಡು ಅಂದು ನಾನು ವೈದ್ಯ ನರಮಾಗಿ ಮಾತನಾಡ್ಕೊಂಡು ಎಂದಿದ್ದೀನಂದು ಅಪ್ಪಾಜಿ ಅವನೇ ಪಂಡೇರು ನನ್ನ ತಡ ಮತ್ಪಂದೆ ಆ ವೈದ್ಯ ನರಮಾಡಿನ ಪಾತ್ರೆಗೆ ಚಿತ್ರಶಾಲೆಗೆ ಹೋಗ್ಬೆ ಅಣ್ಣ ಹೋದ ತುಂಬು ಎಡ್ಡೆಂದಿನ ಕುತ್ತೈತ ಮಲ್ಕೊಂಡೆ ಇತ್ತಿನ ಎಡ್ಡೆಂದಿನ ಪಟ್ಟೆ ಸೀರೆಗೆ ತುತ್ತಿಗೆ ಐದು ಪುನ ಜಲಕರದ ರವಕಿನ ಪಾಡುವೆ ಎನ್ನ ಮೋನದ ಐಸಿರೋ ಗೋಡಾದ್ರು ನಡುಗುಂಡೋಗು ಕುಂಕುಮದ ಬೊಟ್ಟುದಿಗೆ ಕಣ್ಣೆದು ಮೈ ಪಾಡೆ ತಲೆ ನಿಲ್ಕೆ ಮಣ್ಣಿಗೆ ಬೂದಿಗೆ ಕಿವಿದು ಬೆಣ್ಣೆಲೆ ಪಾಡೆ ಕೈಗೆ ಕಾಜಲಿಗೆ ಕೈದ ತೆರೆಗೆ ಮುಗಿಲ ಪಾಡೆ ಕಾಲಿಗೆ ಪೈಂಜಾಣಿ ಬೆಚ್ಚೆ ಪಾಡೆ ನವರತ್ನ ಕರಗಲೇ ಪಾಡುವೆ ಐಕಲ ಎನ್ನ ಅಪ್ಪಾಜಿ ಭಾರಿ ಮೋಟೆ ಮಲ್ತು ಕೊಟ್ಟಿನ ಮುತ್ತದ ಕಂಟಿನೂ ಪಾಡುವೆ ಆಹಾ ಇತ್ತೆಲ್ಲ ಸುತ್ತೈತೊನ್ನೆಲ್ಲ ಕೈಕನ್ನಡಿ ಪುನಗ ಎಂಕೆ ಆಶ್ಚರ್ಯ ಹಾಕೊಂಡು ಅಪ್ಪಾಜಿ ಬಂದೆ ವೈದ್ಯ ನರಮಣಿ ಭಾರಿ ಕೊಡುತ್ತಾರೆ 32 ಲಕ್ಷದ ಐಕೊಂಡು ಇತ್ತೆಲ್ಲ ಸುತ್ತೈತೊಂದು ಪುನಗ ಎಲ್ಲ 32 ಲಕ್ಷದ ನಿಂಜಿನ ಕೊಟ್ಟಿಲೆಕ್ಕನೇ ತೋಜುಂಡುಳ್ಳೆ ನನ್ನ ಈದು ಕೊಡ್ಲಿದ ಸುತ್ತೈತ ಮತ್ತೊಂದು ವಜಿನ ಇಟ್ಕೊಡುತ್ತ ಸರಿಯ ಅವು ಸಮರ್ಥ ಅವು ಧರ್ಮಲತ್ತು ಅದು ಈ ಬಂಗಾರ ಹರಿವನುಡು ಒಳ್ಳೆಯನ್ನೇ ಬೇರೆ ಬಚ್ಚಿರ ಗುರುಳು ಗಂಧ ಚಕ್ರವ ಸುವರ್ತಿನಿ ಪೂರ ಬೀಡು ಆ ರೀತಿಯ ಚಿತ್ರಶಾಲೆಗೆ ಹೋಗಬೇಕ ಮಲಗಿ ನಿದ್ರೆಯ ಮಾಡೋ ದುರಿಯೇ ಲಲಿತಾ ಯೋಚನೆ ಚಿತ್ರಶಾಲೆಗೆ ಬರ್ತೇನೆ ಅಣ್ಣ ಇದಕ್ಕೆ ಒಂದು ಗ್ರೂಪಿಂದಾದ್ರೆ ಈ ನರಮಣಿ ಮುಕ್ತರ ಮಂಚೋಡು ಜೈತಿರತ್ತೆ ಏನ್ ನಾಟದಾದನ ಪಾಪ ಸರಿಕಟ್ಟಿ ನಿದ್ರೆ ಮಲ್ಕೊಂಡ್ರೆ ಬರ್ತಿನ ಬೇರೆ ಅವಳಕ್ಕ ಬೇರೆ ಪಾತ್ರಗಳಕ್ಕ ನಾನು ಮಲ್ಕೊಂಡು ಅಂತ ಮೋನ ತಿಳ್ಳಿಗೆ ಅಪ್ಪಾಜಿ ಪಂಡಿನ ಪೂರೇ ಎಷ್ಟು ಪೊರ್ಲದ ಮೋನೆ ಆ ಮೋನೆ ಪೂರ್ಣವೆಲ್ಲ ಚಂದ್ರಪೂರ್ಣ ನೆನಪಾಕೊಂಡು ಪ್ರತಿ ಗಂಡನೆ ಮನ್ನಕಂತೂ ಲೆಕ್ಕ ಹಾಕೊಂಡು ಬೇರೆ ಪೂರ್ಣಗ ಗೋವಾ ರಾಜ್ಯದ ಅರಸರಾಗಬೇಕು ಎಂದು
ಅಂಟಲೆಲ್ಲ ಕಿಜೆರು ವೀಣೆ ಮುಖಾಂತರ ಪ್ರಯತ್ನ ಮಾಡ್ತಾರೆ ಅಂಟಲೆಲ್ಲ ಕಿಜೆರು ನಿನಗೆ ಹೆಚ್ಚಿನ ಮಾಡ್ಕೊಂಡ ಮಾತು ಪ್ರಯತ್ನ ನೀರು ನಾವು ಒಮ್ಮದಲ್ಲೇ ಕಾಯ್ಕೊಂಡಲ್ಲ ನಾನು ಮಾಡ್ಕೊಂಡನ ನಿಂಗೆ ಗೊತ್ತಾ ಅವನಿಚ್ಚಿ ಸಾಕ ಅವನುಂಟು ಮುಂಚೆ ಕೆಲಸ ಮಾಡ್ಕೊಂಡು ಬೆಳಿಗ್ಗೆ ಏಮಾಂಡಲ ಎಚ್ಚರಿಕೆ ಆಗುತ್ತೆ ಅದ ಕೊಟ್ಟ ಯಾಂಡ ಒಂದೇ ಕೊಟ್ಟು ಮೂಲೆ ವಿಶ್ರಾಂತಿ ಮಾಡ್ತಾರೆ ಅಲ್ಲ ತೆಕ್ಕೊಳ್ಳೋದು ಬೇಕು ಅಪ್ಪಾಜಿನ ಪಾತ್ರ ನೆನೆ ಬರ್ತಿದ್ರು ಜಕ್ಕೊಳ್ಳೋದುಂಟು ಬಂಗಾಳಿನ ಮಕ್ಕಳಿಗೆ ಎತ್ತಿದ್ದು ಜಕ್ಕೊಡುವುದು ಅಂಚಾರು ಬಂಗಾಳಿನ ಮಕ್ಕಳಿಗೆ ಎತ್ತಿಗೆ ಈ ಮುದ್ದದ ಕಂಟಿ ಒಂದೇ ಮಾತ್ರ ಆ ಗಿರಿಗುಡ್ಡೋಡು ತಿಕ್ಕಾದಿದ್ದು ಜೆಪ್ಪಾರೆ ಜೆಪ್ಪೋದು ಅಲ್ಪ ಹಾ ನನ್ನ ಕಾರ ಮುದ್ದೆ ಜೆಪ್ಪಾರೆ ನಕ್ಕದು ಕುಲ್ಲಾನ ಯಾಕೆ ಎದುರೇ ತೋಜೆ ಅಪ್ಪಾಗೆ ನೆಡ ಪಾತಿರೆ ಒಂದೇ ಕೊಟ್ಟು ಯಾಂಡ ವಿಶ್ರಾಂತಿ ಜೆಪ್ಪಾರೆ ಒಬ್ಬ ತುಂಬದಾದ ಕುಂಬ ವಿಕ್ರಮರಾಯನು ತಾನು ಕಂತೆಯಲು ನೋಡಲು ದಾದರಾದವು ಲೋಕಲು ಇಲ್ಲದ ಚಿತ್ರದಂತದ ಹಾರಿ ಬಂದು ಮುತ್ತಿನ ತರದ ಕೂಟದಿ ಕುಳಿತು ಒಂದೊಂದೇ ಮುತ್ತನು ನುಂಗುದ ಹಂಸವು ಒಂದೊಂದೇ ಮುತ್ತನು ನುಂಗುದ ಹಂಸವು ಆಶ್ಚರ್ಯರಾಯ ಕಂಡ ದಾದ ಆಶ್ಚರ್ಯವು ಗಾಢ ನಿದ್ರೆಡಿತ್ತ ಎಂಜ ಜೈದನ ನಿದ್ರೆ ಎಂಜ ಬೈದನ ಎಂದು ಗೊತ್ತು ಆತ ಸಾಕಾದ ಭೂತನ ಇಲ್ಲ ಒಂದು ವಿಧದ ಈತ ನಡಕಲ್ಪ ಸಾಕಾದಿತ್ತಂದ ಯಾನು ಯಾಪದಿಂದ ಕುದುರೆನ ಆನೆಗೆ ಇನಿಮುಟ್ಟದ ಜೀವನದ ಸಾಕಾಗಲಿಗೆ ಪಡೆಯಲು ಅಸಾಧ್ಯ ಆಗಬಹುದು ಇದ್ದದಾದ ಇನ್ನೂ ತಗೊಂಡಿಲ್ಲ ಆಶ್ಚರ್ಯ ಲಂಕದ ತೂಪೇನೆ ಚಿತ್ರ ಒಂದು ಕಾರು ಬರ್ತದೆ ರೆಕ್ಕೆ ಬರ್ತದೆ ಕೊಕ್ಕು ಬರ್ತದೆ ಕಣ್ಣು ಏನನೇ ತೋನು ಲಾಗಿ ಬರ್ತದೆ ಈ ಮಂಚ ಇರ್ತನ ಕೂಟದ ನಿಂತುಕೊಳ್ಳೆ ಸಾಧ್ಯನ ಒಂದು ಯಾಕೆ ಗಟ್ಟಿಯಾಗಿ ಅವು ಪೋಪುಜಿ ಬಣ್ಣದ ಆಯ್ತು ಅರ್ಥದಾದ ಭವಿಷ್ಯದ ದಾದಾಂಡಲ ಕುಡುಂಬಿನಿಗೆ ಗಟ್ಟಿದ್ದ ಬುದ್ಧಿಂದ ಆಂಡ ವಿಕ್ರಮ ಈ ತಯಾರಲ್ಲ ಅಂದು ಮನಕೊಂಡಂತು ಎನ್ನ ಪಾತ್ರೆಗೆ ಬಿಗದಂತ ಚಿತ್ರ ಒಂದು ವಸ್ತು ಹಾಕಬಹುದೇ ಮನಿ ಪದ ಕುಲ್ಲಂದೆ ಮುತ್ತದ ಸರನ್ ನಿಂಗೆ ಹೆಸರು ಅಂತ ಒಂಜೊಂಜೆ ನಿಂಗದ ಪೂರ ನಿಂಗದ ಅಂತ ಯಥಾಸ್ಥಿತಿಗೆ ಪೂರಿ ಕುಲ್ಲುಂಡೆ ಅಪಗಡ ಭಕ್ತದ ಕಾರಣದಲ್ಲಿ ಹೊನ್ನೊಂದು ಒಳಗೆ ದೂರ್ತರು ಜವಾನ್ಗೆ ಪೊಣ್ಣು ಕೊಠಡಿಗೆ ತೂನಗೆ ಎಲ್ಲ ಇಚ್ಛೆ ಈ ಪೊಂಡು ಇಡಿಗೆ ಹಿಂಸೆ ಬರ್ತಾರೆ ಕೊಟ್ಟು ಒಂದೇ ಎಂಗೆ ಬಳಸನೆಯನ್ನು ತೂದಿತ್ತೆ ಪೊಣ್ಣನ್ನು ನೋಡಿ ಅಂಡ ಪುಣೆಗೆ ಬಕ್ಬೋದು ನಿಮ್ಗೆ ಗೊತ್ತಿಚ್ಚು ದಾದ ಗೊತ್ತಿತ್ತು ಈ ಜಾಪನನ್ನ ಅರ್ಥದಾಗ ಇತ್ತ ಸಂಕಷ್ಟದ ಸರಣಿ ಎಂದು ಒಳ್ಳೆ ಸುರಾನಂದ ಆಗತ್ತ ಗೊತ್ತಾಡಪ್ಪ ಆಯ್ನೇ ಕಾರಣ ಯಾರು ದಾನೆ ಮಾಡ್ತೀವಿ ಮುಲ್ಪಟ್ಟು ಒಂದು ಬಲ್ಪಿಗೆನ
ಅಪಗಂಡೆ ಕಲ್ವಿಂದ ತಪ್ಪುಗಾರಂದ ಎಂದು ಬಿಡಲು ತೋತೆ ಪವನ ಚಿಕ್ಕನ ಆ ಒಂಜಿ ಕಟ್ಟಿಗೆ ತೆಗೆದುಕೊಡ್ಬೇಕು ಅವ್ವವರ ಬಂದಿಲ್ಲ ಅಲ್ಲ ಅಲ್ಲ ನಾ ತೆಗಿತು ಯಾನು ಎನ್ನ ತೆಗಿಜೆಪ್ಪೊಡುತ್ತೆ ಅವನ ಒಂದೇ ಲೇದ ಮಂತ್ರ ಬರ್ಪುನಿಂದ ರೆಡಿ ಆ ದೇವರನ್ನ ಅನುಗ್ರಹ ಹೆಂಗೆ ಇಪ್ಪಡು ಯಾನು ನಂಬುದಿನ ದೇವರ ಉದ್ದೇಶ ನನ್ನನ್ನು ಗುರುತು ಪಾಡೆಯಬೇಕು ನನ್ನ ಚಿಕ್ಕನ ಧೈರ್ಯ ಅನ್ಕೊಂಡು ಪರೀಕ್ಷೆ ನನ್ನ ಖಂಡಿತ ಮಾತ್ರ ಮಲ್ಪ ವಿಕ್ರಮಂದ ಆರ್ನ ಮನಸ್ಸಿತ್ತು ನನ್ನ ಪರೀಕ್ಷೆಗೆ ಉತ್ತರಲ ಬರೆದು ನನ್ನ ಚಿಕ್ಕನ ಯಾನೆ ಪ್ರಶ್ನೆ ಅವ್ರನ್ನ ಏತಲಾಬಾರದು ಎದುರಿಸಾದ ಉತ್ತರ ಕೊಟ್ಟು ಶಕ್ತಿ ಆ ದೇವರನ್ನು ನಾನು ನಂಬುದಿಲ್ಲ ಖಂಡಿತವಾದ ಇಪ್ಪು ಕಂಡಿದೆ ಎಲ್ಲ ಜಪ್ಪು ತಯಾರಿದ್ದೇವೆ ಯಾರು ಈ ಬೈದಿನೇ ಸೂತುದಿಲ್ಲ ಎಂದು ಗೊತ್ತು ಇತ್ತೇನೆ ಕಲ್ವಾದ ಬಣ್ಣ ಲಕ್ಕ ನನಗೆ ಗೊತ್ತಾಯ್ತು ಕಲ್ಲು ಎಣ್ಣೆ ಕಣ್ಣೊಂದು ಸೀದೆ ಹೋಗ್ತದೆ ಮುಂಚೆ ಕಲ್ವನ ಮುಂತು ಮೆಚ್ಚಿ ಗಂಡು ನಡೆಯುತ್ತ ಮಾತ್ರ ಕೊಲಿಪುಣಿ ಗಂಡದಾಯ್ಬೇಕ ಬರೀಪುಣಿ ಎರಡು ಇಚ್ಚಮ್ಮ ಓ ದೇವರೇ ಓಡೆ ಮುಟ್ಟದ ಗ್ರಾಚಾರ ಓಡೆ ಒತ್ತಿ ಎತ್ತಿ ಅಂದ್ರೆ ಒಂದೊಂದು ಹೊಸ ನಮೂನೆಯ ಕಾರ್ಯ ನಂದು ಬರುವುದು ಓವನ್ನದ ವಸ್ತು ದೀಪು ದೀತ ಇವಾಗ ಲಕ್ಕದು ಹೋದ ಮುಂದೆ ಕೈ ಮಾಡ್ತಾರ ನಿಗ್ಲ ಹುಡುಗ ಶ್ರಮ ಬಗ ಎಂಟು ಪೋಳಿಗೆ ಹಾಕೊಂಡು ನಿನ್ನಂತೆ ಜವಾನ್ ಜನ ಮಾತಾಡ್ತೀನಿ ಜೀತನೆ ಮಾತಾಡ ಹೋಗ್ಕೊಂಡ್ರೆ ಅಂದ್ರೆ ಇವು ಏಕಾಏಕಿ ಗುರ್ತದ ಸ್ವರ ಕೊಡ್ಲಿ
ಇದನ್ನ ಮದ್ವೆ ಸ್ವಲ್ಪ ಅದೊಂದು ನ್ಯಾಯ ಪೂಜೆ ಹೆಂಗ್ ಬಂದಾರೆ ಅಯ್ಯೋ ದೇವರು ಇಂಚಿನ ಒಳ್ಳೆಯ ನಾನು ಕ್ಷತ್ರಿಯರು ಏತ್ಲ ಮದ್ವೆ ಉಂಟು ನಾನು ಕ್ಷತ್ರಿಯನು ಆಂಡ ನಾನು ಏನೇ ಒಂದು ಆಲೋಚನೆ ಮಾಡ್ತೇನೆ ಪುರಂಜಿ ಮದ್ವೆ ಅವರೇ ನಮ್ಮ ಮನಸ್ಸು ಉಪ್ಪು ಈ ಜವಂತಿ ಪುಣ್ಣು పొర్లు కండిపోతాయి యాన ఐదు ఒప్పువే మనస్సును ఒప్పు మదిగాలండి ఆండల ఏనంది ಜನಸಿಕೆ ತೆರಿಗನೆ ಸಾಮಾನ್ಯ ಅಂಚಿತನೆ ಕೆಲಸ ಹೋಗುನೇ ಈ ಬಂದ ಮುತ್ತುದ ಸಾಧಾರಣ ಲೆಕ್ಕ ಆದಿಸಿ ಯಾನ ನನ್ನ ಮದ್ವೆ ಹಾಕೊಂಡ ಇದು ಯಾನ ಅಷ್ಟೇ ಅಲ್ಲ ಓಹೋ ಈ ಸಾಮಾನ್ಯ ಧರ್ಮನೆ ಈ ಇಚ್ಛೆಯನ್ನ ನಿತ್ಯನ ಅಪ್ಪಜಿನ ಬಂದೇ ಮಾಡ್ತಾರೆ ಕೂಡ ನಮ್ಮ ಮುತ್ತುದ ಕಂಟಿಲ ಬರುತ್ತಾ ಮದ್ವೆ ಆಗುತ್ತಾ ಮುತ್ತು ನಿತ್ಯ ಸರಿಯಾದ ಮಾಡ್ತಾರೆ ಅಪ್ಪಾಜಿನ ಲೆಕ್ಕ ಅಪ್ಪಾಜಿ ಓ ಅಪ್ಪಾಜಿ ನಿನ್ನ ಮುತ್ತುದ ಸರನಾ ನಿನ್ನೇ ಆಗಿ ಕೊಡ್ತೀನಿ ಯೋಚನೆ ಮುಂದೆ ನನ್ನ ಮುತ್ತುದ ಸರವಾ ಲೆಕ್ಕ ಮಗನ ದಾದಾ ಭಾರಿ ಲಕ್ಷಣ ಐತಿನ 32 ಲಕ್ಷ ಐತಿನ ಅಶ್ವತ್ಥ ವಿದ್ಯೆ ಐತಿನ ಓದಿದ ಉಸ್ಲಿಂದೆ ಮುಟ್ಬಿಟ್ಟೆ ಕಂಡುನಾ ಕಂಡ ಅಯ್ಯ ಮಲ್ಲ ಕಲ್ಲುವೆ ಅಪ್ಪಾಜಿ ನಿನ್ನ ಮನಸ್ಸನ್ನು ಕಂಡೋಡು ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ ಎನ್ನ ಮನಸ್ಸು ನೆಚ್ಚಿನೆ ಎನ್ನ ಮುತ್ತುದ ಕಂಟಿನ ಕಂಡಿನಂತೆ ಅಪ್ಪಾಜಿ ನಿನ್ನ ಮುತ್ತುದ ಕಂಟಿನಿ ಕಂಡಿನಿ ಈ ಬಡ್ಡಿ ಲೆಕ್ಕನೆ ನಾಳೆ ರಾತ್ರಿಗೆ ಬರ್ತೇನೆ ಎರಡು ರಾತ್ರಿಗೆ ಮತ್ತು ಕೂಪಿದ್ದಾರೆ ಸರಿ ನಿಪ್ಪದಲ್ಲದೆ ಹೊರ ಬಂದು ಬರುತ್ತದೆ ಗಟ್ಟಿ ಇದ್ರೆ ಏನ್ ಎಚ್ಚರಿಕೆ ಬಂದ್ರೆ ಗೊತ್ತಿದೆ ಲಕ್ಕಿನ ಹೆಚ್ಚಿ ಎಂಕ್ಲ ಸಾಕಾಂಡ ಇದಕ್ಕೆ ನಡಿಗೆ ಒಂದು ಕೊಟ್ಟು ಜೆಪ್ಪು ಜೆತ್ತೆ ಜೆಪ್ಪೊಡು ನಿಮ್ಮ ಪಾತ್ರ ನೆನೆ ಕಾಂಡಪ್ಪಾಜಿ ಬಂಗಾಲಿ ಮಾತ್ರ ತಿರುಗಿ ಹೊರಟಾರೆ ಮುತ್ತುದ ಸರ ಜೆಪ್ಪುನ ಬೋಲ ಪೊಡಿ ಅಂಡ ಐಕೆ ಎಂತೆತ್ತಿಲ್ಲ ಅಂಚಕಿಲಿ ರೊಟ್ಟಿ ಕತೆ ಜೀವಿಕೆ ಅಪ್ಪಾಜಿ ಕಾಂಡಲಾಗ ಕೂತ್ರೆ ಮುತ್ತುದ ಕಟ್ಟಿಚ್ಚಿ ಯಾರು ಈ ತರ ಒಂದು ತೆತ್ತಿ ತಿನ್ಕೊಂಡು ಕೇಳ್ದೆ ವಿಚಾರಣೆ ಮಾಡ್ತಾರೆ ಮುತ್ತುದ ಕಟ್ಟೆ ನಡೆಚ್ಚಿ ಇಟ್ಕೊಂಡೆ ಅಂಚಂಡು ಒಪ್ಪಡು ಏನಾದ್ರೆ ಪರೀಕ್ಷೆ ಮಾಡ್ಕೊಂಡು ಓದೋಡು ಬಂದು ಏನಾದ್ರೆ ಮತ್ತೆ ಪತ್ರ ಅಲ್ಲ ಮುಂದೆ ಮತ್ತೆಲ್ಲ ಪೂಜೆಗೆ ಮಕ್ಕಳ ಪೂಜೆ ಓಹೋ ಕ್ಯಾಸಂಗೆ ಕುಳಾರ ಬಂದ ಆಂಡಲ್ ಹೆಚ್ಚಿಗೆ ಅಂಚ ಮುತ್ತುದ ಕಂಟಿಲ ಪೂಜೆಗೆ ಮತ್ತೆಲ್ಲ ಪೂಜೆಗೆ ಎಂಟು ಗೊತ್ತು ಅಪ್ಪಾಜಿ ಎಂಟಿ ಮುತ್ತುದ ಕಂಟಿ ಕಂಟು ಬರೋದೇ ಬರೋದು ಮಗ ಅಪ್ಪಂಡೆ ನಿನ್ನ ಪಾತ್ರೆ ಬಗ್ಗುನ ಎತ್ತಿ ನಾನು ಯಾನ್ ವಿಚಾರ ಮಾಡ್ತೇವೆ ಈ ಹೋಗುಣ ಅಪ್ಪಾಜಿ ವಿಭಾಕರ ಸ್ವಾಮಿ ಅಂದ ಭಾರಿ ಎಟ್ಟಂತಿನಾಯೇ ಭಾರಿ ಗುಣ ನಡೆದಿದಾಯೇ ಲಕ್ಷಣದಾಯೇ ಎಂದು ಆಲೋಚನೆ ಮಾಡ್ತೇವೆ ಮಲ್ಲ ಮನಸ್ಸು ಅತ್ತ ನಿನ್ನನ್ನು ಲೆಪುಡ ಅರಮನೆಗೆ ಈಗ ಹೆಚ್ಚಿನ ಒಂದು ಅರಸಿಕೆ ನರಮನಿ ಮಾರಾಯ ನಿಕ್ಕೊಂಜೆ ಜವಂತಿ ಬಣ್ಣು ನಿನ್ನ ಸರಿಯಾಗಾರ ಒಬ್ಬ ಬಣ್ಣಗ ವಾಮುತ್ತುನು ಬೆತ್ತನುಡು ವಾಮುತ್ತುನು ಕೊರಡು ನನ್ನ ಕಲ್ಪನೆ ಎಲ್ಲ ಇದ್ದೇನೆ ഞാൻ ഇതിനൊക്കെ പൊതുനേ ಓ ದಿನ ಮಂದ ಮುತ್ತನ್ನು ಕೇಂದ್ರ ಅಂದೆ ಬೋರ್ಡ್ ಚಿಕ್ಕದೇ ಹೇಳ್ತೇನೆ ಮುತ್ತುದ ಸರಣಿಯನ್ನ ಮಗನ ಮುತ್ತುದ ಸರಣಿಗೆ ದೆತ್ತೊಂದ ಅಂತ ಇದ್ದೇನೆ ಸುದ್ದಿ ಕಂಡೆ ಇನ್ನ ಮೊದಲು ಬನ್ನಿ ಅಂದೆ ಅಪ್ಪಣ್ಣ ಮುತ್ತುದ ಸರ ಓಡೆಕೊಂಡು ಮುಂದಾವಡತ್ತ ಸ್ವಾಮಿ 6 ಗಂಟೆ ಬಿಟ್ಟು ಜೊತೆಯಿಂದ ಮಗ ಮುತ್ತುದ ಸರ ಯಾರು ಕೂತಿದೆಯೋ ಓಡೆ ಬಂದರೆ ಗೊತ್ತಿಲ್ಲ ಶಾಲೆಯಲ್ಲಿ ಬೇತಕ್ಕಿನ ಪ್ರವೇಶ ಇರ ಸಾಧ್ಯ ಇಲ್ಲ ಇತ್ತಿನ ಕುಣಿಕುಳು ಇರುವೇನೆ ಎನ್ನ ಮಗಳು ಸುಳ್ಳು ಬನ್ನಿಯಲು ಸಾಧ್ಯ ಇತ್ತು ಮುತ್ತುದ ಸರನು ಅವಳು ಮದನ ಕೈತ ಚಿಕ್ಕಾಗಿತ್ತಲ್ಗೆ ಆ ಮುತ್ತುದ ಸರಕ್ಕೆ ಇದ್ದೀನಿ ನಾನು ಓಡೆಕೊಂಡು ಪೂರ ಗ್ಯಾಪ್ ಅಂತ ಮಾತ್ರ ಇರ್ತೀನಿ ಎನ್ನ ಮಗಳು ಬಂತೀನಿ ಯಾರು ಬೋನ ಗೋಲಿಯ ಬೋದು ಎನ್ನ ಕಡಬುತ್ತು ನೀರು ಒಳಗೆ ಬೋದಿ ಯಾರು ಜೆದ್ದು ನಿಂತೆ ಇತ್ತನ ಜೆದ್ದು ನಿಂತನ ಗಾಳಲಿದ್ರೆ ಮತ್ತು ನಿಂತು ಎಂದು ಮುತ್ತುದ ಸರದ ವಿಷಯನೇ ಮುತ್ತುಜಿ ಒಂದು ವೇಳೆ ಅಣ್ಣ ನಾಡದ ನಂತರ ಅಂದ ಹೌದಾನೆ ತಪ್ಪು ಏನು ಅದೇ
ಪಂಡೆ ಬಾಯಿ ಪೂಜಾ ಸತ್ಯಮನ್ ಪೂಜೆ ಸತ್ಯ ಗಾದೆ ಬಂಧುನ ಮಾತ ಸತ್ಯವೇನು ಇತರಿಗೆ ಸುಳ್ಳು ನಂದೀಶನ ವಿಷಯ ಗೊತ್ತಿದ್ದಿ ವಿಷಯ ಈ ಒಂಜಿ ಮೋನೆ ಮಾತ್ರ ಗೊತ್ತೀನಿ ರಾಜಚಾವಡಿ ಕೊನೆಯನ್ನ ನಿನ್ನ ಬೆಂತ ಚೋಲಿದಾರವೇನೆ ಅರಸುಲು ನೀವು ಬದುಕ ಬಂದ ಈ ಸಾಗರದ ಸುದ್ದಿನಿಂದ ಅದೊಂದು ಆ ಸಾಧ್ಯವನ್ನು ಕರೆದೊಂದು ಈಗಂತ ಮತ್ತೆ ಮಹಾನುಭಾವ ಆದಿತ್ಯನು ಕೊರಿಯರು ಪಡೆಯ ಸಂತೋಷದ ಅನುಭವದ ಪರಗ ಇವೆಂಟೆ ಅನಿಸಿತನ ಸಂಕಷ್ಟ ಬರ್ಬೋದು ಅಪ್ಪಣ್ಣಕ್ಕೆ ಬಾಯಿ ಪೂಜೆ ಕೈ ಕಾರನ್ನು ಕಟ್ಟದೆ ಹೋಯ್ತು ನಂದೀಶ ಮೇರ್ನ ಚಂದ್ರಸೇನ ಮಹಾಪ್ರಭುಣ್ಣ ಮನುಷ್ಯಯಾದ ಪುಟ್ಟಿ ಮಕ್ಕಳ ನರಮಾನೆಯಾದ ಬದುಕುಗಳಿಗೆ ಮೂಜಿ ದಿನದ ಬದುಕಡೆ ಮೂಜಿ ದಿನದ ಬದುಕಡೆ ಮುಂಚೆ ದಿನ ಸಂಜೆ ಮುಂಚೆ ದಿನ ಮುಟ್ಟರೆ ಮಧ್ಯದಿನ ಮುಂಚೆ ದಿನ ಬದುಕೆರೆಗೆ ಅವರ ಮನುಷ್ಯ ವಾರಿಯ ಬದುಕಿ ಅವನು ನಮ್ಮ ಜೀವನದ ಮುಖ್ಯ ಐಕೆ ಈ ಭಾವನೆಯಿಂದ ಕೊರಟೆ ಈ ಚಂದ್ರಶೇಖರ ಮಹಾರಾಜನೇ ಸಾಕ್ಷಿಯಾದ ಹಿರಿಯರು ಪಾಲ್ಗೊಂಡಿನ ಚಿತ್ತ ಆದರ್ಶವಾಗಿ ಚಿತ್ತ ಆದರ ತಕ್ಕ ಹಿರಿಯರಿಗೆ ವೈದ್ಯರ ಚಿತ್ತ ಈ ಪಟ್ಟಣಗಳು ತಾವರಿಂದ ರಾಜಾರಿಯಿಂದ ಮಕ್ಕಳ ಚಿತ್ತ ರಾಜಯಾದಿಯಾದ ಒಂದು ದೇವರ ಪೂಜೆ ಪುರಸ್ಕಾರ ಸರಿಯಾದ ಚಿತ್ತ ಸಮಯದಲ್ಲಿ ಮಕ್ಕಳಿಗೆ ದೇವರಿಗೆ ಈ ತಾವರಿಂದ ಬರೋದು ಧರ್ಮನೇ ರಕ್ಷಣೆ ಅವರು ಪಂಡಿತರಾಗಿದ್ದರೆ ಅನುಗ್ರಹ ದೇವರ ಮಕ್ಕಳಿಗೆ ಆದದ್ದು ಸರಿಯಾಗಿ ಚಿತ್ತ ಮಹಾತಾಗಿ ಭೂಮಿಗೆ ಬದಲ ಹೊಸವತ್ತಿಗಳು ಕೊಡಾಗಿ ಗುಲೆಸಲೆ ವೃದ್ಧಿಯಾಗಿ ತಾವನಿಂದ ಕೊಟ್ಟು ವೈದ್ಯರ ಬಿಂದು ಬರುತ್ತೆ ಇಚ್ಚಿ ಪತ್ರಿಕೆ ಆದ್ಯತ್ತು ಏರಲವನ್ನು ಪಾಪದಾಯ ಪದಗಳ ಇಚ್ಚಿ ಆದ್ಯತ್ತು ಏರಿಗಳನ್ನು ಪ್ರಜೆಗಳ ಏರಿಗಳ ಕಷ್ಟಕಾಲ್ಪನ್ಯ ಪಂಡಿಗಳ ಇಚ್ಚಿ ಆರ್ಥಿಕಗಳು ಪರಿಪಾಲನೆ ಒಂದು ನಿರ್ಣಯಿಸುತ್ತ ಇಲ್ಲ ಏರಿಗಳ ನ್ಯಾಯಗಳು ಸುದ್ದಿ ಬಲಂಗಿದ್ದ ರೀತಿಯಲ್ಲಿ ಸರಿಯಾಗಿ ಚಿತ್ತ ಕೊಟ್ಟರು ಸರಿಯಾದ ಜನಕ್ಕೆ ನ್ಯಾಯದ ಪಾತ್ರವನ್ನು ತಾಯೇ ಈತ ಮಾತ ಕಲ್ಪಡುವಾಗ ಈತ ಮಾತ ವಿಶ್ವೋತ್ತೀರ್ಣ ಒಪ್ಪಡುವಾಗ ಹೆಂಗ ಆದರ್ಶ ಏರಿ ಗುಜರಾತದ ಅಧಿಪತಿಯಾಗಿರುತ್ತ ಛತ್ತೀಶ್ವರದ ಆದರ್ಶದಲ್ಲಿ ಸಾಮಂತರಾಗಿಯ ಅಂಚನೆ ಏಪದರ ಕಡೆ ಆಸ್ಥಾನದಲ್ಲಿ ಪ್ರವೇಶದಲ್ಲಿ ಪ್ರವೇಶದ ಚಿತ್ತ ಕೊಟ್ಟರು ಸಿಂಹಾಸನವನ್ನು ಏರಿದುಕೊಂಡಾಗ ಇಲ್ಲಿಂದ ಕಾರ್ಯಕಲಾಪಗಳ ಮಾತ ಆರಂಭವಾದವು ಮಂತ್ರಿವರ್ಗದಕ್ಕೂ ಸೇನಾ ನಾಯಕರಕ್ಕೂ ಇಲ್ಲಿಂದ ವಿಚಾರಣೂ ಮಾತ ಜರಿಪೆಯಲ್ಲಿ ಗೋರಿಕಿನ ಚಿತ್ತ ಸೂಕ್ತವಾದ ಚಿತ್ತ ಉತ್ತರ ಮೈತ್ರಿಯನ್ನು ಮಾತ ಅಧ್ಯಕ್ಷರು ಹೊರಪಡೆದುಕೊಂಡಿದೆ ರಾಧಮಂಜಿ ಏಕ ರೋಪ ಕೇಂದ್ರ ನೀವು ನಂದಿಶ್ರೇಷ್ಠಿ ವ್ಯಾಪಾರ ನಂದಿಶ್ರೇಷ್ಠಿ ಆಗ ಒಂದು ಇಲ್ಲದೆ ಹತ್ತಿರ ಚಿತ್ತವರಿಗೆ ಅಪರಿಚಿತ ಬಂಜಿಗೆ ಇಟ್ಟಂತ ವೈದ್ಯನಾಯಕ ಬಂಜಿಗೆ ಒಕ್ಕೂರು ಬಗೆಯರಿಗೆ ಆಯ ಚಿತ್ರಶಾಲೆ ಬುಲ್ಲರಿಗೆ
ಮಾಡಿದ ನ್ಯಾಯದ ಕೊರಡು ಅದಕ್ಕೆ ಸಮತಲದ ಪಾತ್ರ ಬಣ್ಣದಲ್ಲಿ ಕಳ್ಕೊಳ್ಳುವುದಕ್ಕೆ ಆಂಡ ಅಪರಾಧಿ ಸ್ಥಾನ ಏರುವುದಿಲ್ಲ ಆರೋಪಿ ಪಡೆದು ಏರುವುದಿಲ್ಲ ಆಯ್ಕೆ ವಿಚಾರಣೆ ಬರ್ತದೆ ಎಲ್ಲ ಧರ್ಮ ಅಂಜಾದ ಕೊನೆಗ ಆಹಾ ಎದುರು ಕಳಕದ ಉಂಟಾದೆಯ ರೂಪನಾಡಲಾದ ಆಶ್ಚರ್ಯ ಅವಾಗ ಇವೆಲ್ಲ ಅಯ್ಯೋ ಬೆರಳೆಯಾನ ಅಯ್ಯ ಸ್ವಾಮಿ ಇನ್ನು ಮುಟ್ಟ ನೀನು ಯಾರು ಪ್ರತಿಯೇ ಆಗ್ತದೆ ಆಂಡ ಎಲ್ಲ ನ್ಯಾಯದ ಕಟ್ಟಳೆ ಕಂಡದ ಮುಂತಾಗಿ ಚಿತ್ತ ಹೊರತು ಸಿಂಹಾಸನ ಹೋಗಿದ್ದರೆ ಯಾರ್ಯವರ ರಗದು ಉಂಟು ನಿಂತು ನಮಸ್ಕಾರ ಮಾಡ್ಕೊಂಡು ಬಂದಿನ ಭಾವನೆ ಇರೋದು ತಾಯಿ ಸೋಜಿಗ ನೀನ ತೂನಗ ಹೆಂಗ ಆಶ್ಚರ್ಯ ನೀನ ತೂನಗ ವಿಶೇಷವಾಗಿ ಚಿತ್ತ ವರ್ಚಸ್ ನಿನ್ನ ಮೋನಿನ ತೋರಿಲ್ಲ ನಾನು ಏಕೋ ಜನಕ್ಕೆ ತೂಗಿನೇ ರಾಜಿಯ ಆಗ ನಿನಗೆ ನೀನು ತೂನಗ ತಾಯಿಗಿಂಚಿತ್ತವನು ವಿಶೇಷ ಆದ ತೋಜನ್ನು ಪಡೆದು ಎತ್ತದೆಯನ್ನು ಒಂದು ಮಹಾಪುರುಷ ಬಂದಿರಕ್ಕೆ ಖಂಡಿತ ಮಾತ್ರ ಸ್ಪಷ್ಟನೆ ಇಲ್ಲ ಅಂಡ ನಾನು ನಿನಗೆ ವಾದನೆ ಮಾಡ್ತೇನೆ ಅಂಡ ಈ ಹೊತ್ತಿನ ಆರೋಪಿಗೆ ಈ ಹೊತ್ತಿನ ಅಪರಾಧಿಗೆ ನ್ಯಾಯ ಪಡೆಯಲು ಸಾಧ್ಯ ಅವಾಗ ನಿನ್ನ ವಾದನೆಯನ್ನು ಹಂಗೆ ಬರಿಗಲಿಲ್ಲ ಆಂಡ ನ್ಯಾಯದ ಕಟ್ಟಲೆ ನಿನ್ನಲ್ಲಿ ಅನ್ನುತ್ತಾರೆ ಐಕಾದಿಗೆ ನಿನ್ನ ಬಿಟ್ಟು ಆರೋಪ ಬೈದಿದೆ ಓ ದಾರಿಕಾರ ಅವಾಗ ಅವೇ ದೂರನ್ನು ಬೈದಿನಾಯ ನಿನ್ನ ವೈಶ್ಯಾಧೀಶನ ನಂದಿಶ್ರೇಷ್ಠನ ಅನ್ವಯವಾಗಿ ಬರ್ತಾರೆ ಲಿಂಗ ವೈದ್ಯನ ಆರೋಪ ಆರೋಪದ ಪ್ರಕಾರ ನನ್ನ ದೂತರನ್ನ ಕಡಪುರದಲ್ಲಿ ವೈಶ್ಯಾಧೀಶನಿಗೆ ಸುಳ್ಳು ಬಂಡ ಆನ ಮಗನಿಗೆ ಸುಳ್ಳು ಬಂಡ ಎಲ್ಲ ದೂತರನ್ನ ಸುಳ್ಳು ಬಂಡ ಬಂದಿದ್ದ ವಿಚಾರದಲ್ಲಿ ವೈದ್ಯ ಉಂಟಾದ ಒಂದು ರಾಜೇ ಆದ ನ್ಯಾಯ ಪ್ರಚಿತ ಧರ್ಮ ಎಲ್ಲ ಅವಾಗ ನ್ಯಾಯ ಉಚಿತ ಬರಲಿ ಅದ ಸತ್ಯ 100 ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ ಮಲ್ಲೇಜಿ ಒಂದು ನಿರಪರಾಧಿಗೆ ಶಿಕ್ಷೆ ಆಗಿಲ್ಲ ಸತ್ಯ ಐದು ಅಪರಾಧ ಎನ್ನ ರಾಜ ಧರ್ಮದ ಪ್ರಕಾರವಾದ ನ್ಯಾಯದ ಕಟ್ಟಳೆ ಉಂಟಾದರೆ ಅಪರಾಧ ನಿಮ್ಮ ಬಿಟ್ಟು ಬೈದಲ್ಲಿ ಎಲ್ಲ ಅಪರಾಧಿ ಮಾಡಿದ ನೀನೇ ಬಂದ್ಬಿಟ್ಟು ತಾಯಿ ಅವಾಗ ಖಂಡಿತ ಚಿತ್ತ ವಸ್ತು ನೀನು ಇತ್ತು ನಾನೇ ಅಪರಾಧ ಎಂದು ಬಂದರು ಅವಾಗ ನೀನು ಆರೋಪಿ ಅಂತ ಬಂದ್ಬಿಡ ಆ ತಾಯಿ ಅವಾಗ ಕಣ್ಣು ರಟ್ಟು ವಿಧ ಬಂದಿಲ್ಲ ಅವನಿಗೆ ಮುಂಜಿ ಬಂದಿದ ಬಡವರು ಬರಲು ತೋತಿನ ಅವಾಗ ಕಾಗದ ತನ್ನ ಬಂದಿದ ಬಡವರು ತನ್ನ ಸಂಸಾರದ ತೋಡಾದ ಕಂಡುಗಳು ಬಂದಿನ ಮನಸ್ಸಾಗುವುದಿಲ್ಲ ಅತ್ತ ಅವಾಗ ಆಯ್ತು ತನ್ನ ಬಂದಿದ ಬಡವರು ತೋಡಾದ ತನ್ನ ಕಂಡುವೆ ಒಬ್ಬರಿ ಮಲ್ಲಕು ಎಬ್ಬರಿ ಹೆಚ್ಚಿನ ಮಂತ್ರನೆಲ್ಲ ನಡಕೊಂಡು ನಾದ ಮಂತ್ರನೆಲ್ಲ ನಡಕೊಂಡು ಬಂದು ಅಹಂಕಾರದ ಭಾವನೆಗಳು ಅವರಿಂದ ಒಳ್ಳೆ ಮಂತ್ರ ಚಟೋಗಿ ವರ್ಗ ಆ ಗಟ್ಟು ಹೊರಕೊಂಡು ರಟ್ಟೆದ ವರ್ಗದ ಈ ಸುರುತ ವರ್ಗದ ನಮಗೆ ಬಡವು ಇದು ಬರ್ತಿನಾಗಿ ಇದಕ್ಕೆ ಬಡವದ ಬಂದಿಗೆ ಗೋಡಾಗಿ ನುಪ್ಪುಡು ಕೊಟ್ಟು ವೈಶ್ಯಾಧೀಶ ಅವಾಗ ಅಂಚಿತ್ತ ನುಪ್ಪು ಕೊಂಡು ಅಂಚಿತ್ತ ಮಾಡುವಾಗ ಉಪಕಾರ ಮಕ್ಕಳ ಬಂದು ಅಪಕಾರ ಮಕ್ಕಳ ಈ ಸರಿಯ ತಾಯಿಗೆ ಇರುವುದಿಲ್ಲ ಒಂದು ಮನುಷ್ಯ ಜೀವನಗಳು ಏಪ ಆಳು ಒಂದು ಉಪಕಾರ ಮಂತ್ರಿನಾಗಿ ಏಪನಾಗಿ ಅಪಕಾರ ಮಂತ್ರ ಬರಲಿದೆ ದೇವೆಲ್ಲ ಹೆಚ್ಚಿನ ಕೆಲಸ ಅವಾಗ ನಿನ್ನ ಆ ನಂದಿಶ್ರೇಷ್ಠಿ ತನ್ನ ಮಗನಿಗೆ ಗೋಡಾದ ಆ ಚಿತ್ರಶಾಲೆ ಕಟ್ಟಾಲಿದ್ದೇವೆ ಆ ವ್ಯಕ್ತಿಗಳಿಗೆ ಕಟ್ಟುತ್ತಿದ್ದೇವೆ ಆ ಚಿತ್ರಗಳು ಆ ಅವಳಿದ್ದ ಚಿತ್ತ ಮುತ್ತದ ಮಾಲೆ ಕಣ್ಣಿಗೆ ದೋಜನ ಕಣ್ಣಿಗೆ ಚಿತ್ತ ಮುಕ್ತ ಮಾಲೆ ಅತ್ತಿಗೆ ಮುತ್ತಿಜ್ಜಿ ಅವಾಗ ಸತ್ಯವಾದ ನಿಗರಣೆಯಾಗಿ ಕೇಳುವುದಿಲ್ಲ ಕಣ್ಣಿಗೆ ಚಿತ್ತ ಮುಕ್ತ ಮಾಲೆ ಓಡು ಒಂದು ವೇಳೆ ಅತಿಗೆ ಮೋಸ ಹೋಗ್ತಲ್ಲ ಕಡೆ ನೆಕ್ಕು ಮೋಸ ಹೋಗ್ತಲ್ಲ ಪ್ರಾಣ ಹೋಗುವಂತ ಶಿಕ್ಷೆ ಕೊಡಲಾಗುವುದು ನಿಮಗೆ ಉಪಕರಣ ಯಾರು ಮಕ್ಕಳೇ ನಿನ್ನ ಶಿಕ್ಷೆಯನ್ನು ಕಡಿಮೆ ಮಕ್ಕಳೇ ಸತ್ಯ ಬಂದ ಚಂದ್ರಶೇಖರ ರಾಜ
ಚಂದ್ರಶೇಖರ ರಾಜ ಈ ಊರದ ಮಹಾಮಲ್ಲ ವ್ಯಾಪಾರಿ ನಂದಿಶೇಷನ ಇಲ್ಲದ ಆಶ್ರಯ ಪಡೆಯುವುದೇ ಸತ್ಯ. ಬಂಜಾರ ಒಳಸಗೊಂಡ ವ್ಯಕ್ತಿತ್ವವನ್ನು ಆಂಡ ಬಯ್ಯದ ಪೊಟ್ಟುಡಿಯಾನ ಪೋಪೆಂದು ಬಿರಡಗ ಪೋವರಲ್ಲಿ ಇನಿತ ದಿನಗಳು ಈರು ಯಾಕಂದ್ರೆ ರಂಗು ಮಾಳಿಗೆ ಆಶ್ರಯ ಪಡೆಯುವುದು ಬನ್ನಿಗಳ ಸತ್ಯ ಆಣದ ಮಲ್ಪನೆ ಈ ಕೇಳುತ್ತಿನ ಪ್ರಶ್ನೆ ಮುತ್ತದ ಕಂಟಿ ಲಕ್ಕಾದಾಗೆ ಅವೇನು ಕೊಟ್ಟು ಪೋಲ ವಿನಃ ಈ ಊರದ ಶಿಕ್ಷೆಗೆ ಒಳಗಾಪ ಬಂದ ಪ್ರಶ್ನೆ ಇಲ್ಲ ಬರೋದು. ಚಂದ್ರಸೇನರಾಜ ಒಂದು ಪಾತ್ರ ಬಂದಯಾನ ಇರೇ ನನ್ನ ತೂನಗ ತೋಜುಡಯಾನ ಕಳುವೆ ಬಂದಿಲ್ಲ ಆಹಾ ವಾ ಸಾಕ್ಷಾತ್ಕಾರರಾದಿರಳಿಜ್ಜಿ ಆಂಡಲ ಈ ಕೇಳೋದಿಲ್ಲರಿ ಲಕ್ಷಾಧೀನ ಮುತ್ತು ಕಟ್ಟಿ ಕೊರ್ಲ ಬಂದ್ಲಕ್ಕ ಐಕಾತ್ರ ಯಾಮದಿ ಪಾತ್ರ ಬಂದ ಸ್ವಾಮಿ ಯಾನ್ ಲಕ್ಕವನ ಕಳುವೆಲ್ಲ ಹತ್ತು ಅಥವಾ ಈ ಆಸ್ಥಾನಗಳು ಈ ತುಂಬಿನ ಸಭೆತೆದ್ದವರು ಒಂಜಿ ಸುಳ್ಳು ಬಂಪಿನ ಸುಬಗೆಲ ಯಾ ಹತ್ತು ಅಂತ ಅದೊಬ್ಬನಿಗೆ ಒಂಜಿ ಪಾತ್ರ ಬಂಪ ಒಂದು ಪೂರ ಏನ ಗ್ರಹಚಾರ ಬಂದಿ ಗ್ರಹವೇನ ಪಾಲಿಗೆ ಮುನಿದ ಉಂಟು ಐದೆರಡು ಒಳಗೆ ಈ ಜೀವನ ಇದ್ದ ಮಾತ ಘಟನೆ ಅವರೊಂದು ಉಂಟು ಅದೇನು ಪಂತನ ಅಥವಾ ಹುಡುಗನ ಬಂದ ಪ್ರಶ್ನೆ ಉದ್ಭವ ಬರೋದು ಆಂಡ ಒಂದು ಪಾತ್ರ ಪಂಪೆ ಚಂದ್ರಶೇಖರ ರಾಜ ಓಹೋ ಚಿತ್ರದ ಆ ಅಂಶ ಆ ಕಣ್ಣು ಮಾಡಿಗಳು ಒಂದು ಮುತ್ತದ ಕಂಟಿನ ಒಂದು ಚಿತ್ರದ ಅಂಶ ಬಗ್ಗೆ ದಿಕ್ಕದ ಕೋಪಿನ ಸ್ಥಿತಿನೇ ಯಾರು ತೋತೆ ಆಂಡ ಯಾನ ಪಂಡೆ ತಂಡ ಈರ ನಂಬರಿ ಎನ್ನ ಈರ್ನ ಈ ಪ್ರಜಾ ಪರಿವಾರದ ಕುಲ ನಂಬರ ಸಾಧ್ಯ ಆಯ್ತಿನ ಘಟನೆ ಯಾನ ಕಣ್ಣಾರ ತೋರಿದ ಸ್ವಾಮಿ ಸತ್ಯ ಓಹೋ నేను వైశాఖేశ్వరికి ಬಂದಿದ್ದೆ ಅಮ್ಮ ಮಗಳಿಗೆ ಬಂದಿದ್ದೆ ರಾಜಾಯ ಚಿತ್ತ ಯಾರು ತೆರಿಗೆ ಬಂದಿದ್ದ ವಿಚಾರ ತೆಗೆಯಲ್ಲ ನಿಪಂದಿಲ್ಲ ಅಂತ ಅವಾಗ ನೀನು ಹಂಗಂದು ಮುತ್ತದ ಕಂಟಿನಿ ಅಂಶದ ಚಿತ್ರ ಪಕ್ಷಿ ಅವು ದಿಗ್ಗದ ಕೋಪಿನ ಚಿತ್ರವನ್ನು ಯಾನ ತೂತ ಇದು ಸತ್ಯ ಭಕ್ತ ಯಾನ ಕಂಡದಿಜಿ ಬೇರೆ ವಿಚಾರ ಹಿಂಗ್ ಗೊತ್ತಿಜ್ಜಿ ಒಂದು ದಯಪಣ್ಣದ ಒಂದು ವಿಚಾರ ಅನ್ಪಂತೆ ನಿಖಲು ಎಂದಾಗ ಸಾಧ್ಯ ಉಂಟು ಮೇ ಪ್ರಾಣ ವೈಪರ್ಯದ ಸುಳ್ಳು ಬಣದ ಉಳ್ಳಿ ಬಂದ್ಬೇಕ ಸುಳ್ಳಂತೆ ಸತ್ಯಾಂಶನೇ ನಾನು ಎರಡು ಕರಿಪಾವನಿಲ್ಲ ಅವಾಗ ಈಗೇನೆ ನಾನು ಕಂಡಿದ್ರೆ ಸಾಕ್ಷಿ ಇಚ್ಚಿನ ಅದಕ್ಕೆ ಸತ್ಯ ಅವಾಗ ಸಾಕ್ಷಿ ನಿನ್ನ ಬಾಯಿಗೆ ಬಂತು ಓಹೋ ತಾಯಿಗೆ ನಾನು ಎಕಡೆ ಹಾಕಿದ್ರೆ ನಾನು ದೂರನ್ನು ಕೇಳ್ತೀನಿ ಮಾಡ್ತೇನೆ ದೂರನ್ನು ಕೇಳಿದ ಇತ್ತಿಗಾಲ ಬನ್ನಿ ನನ್ನ ಆರೋಪಿಸ್ತಾನ ಇತ್ತಿಗಾಲ ನಿನ್ನ ಅಪರಾಧ ಬಂದು ಯಾವತ್ತೂ ತಾಯಿಗೆ ಮುತ್ತದ ಮಾಲಿನ ಈ ಬಣ್ಣ ಅಂಶ ಮುಂಜಿ ಚಿತ್ರ ಇತ್ತಿನ ಚಿತ್ತ ಪಕ್ಕಿ ನಾವು ಇದೇ ಬಂದಿದ್ದೇವೆ ಮುಂಜಿ ಮುತ್ತದ ಮಾಲಿನ ನಿಂಗುಳು ಅಂದ ನೀನು ಏನ ನಂಬೆಲ್ಲ ಸಾಧ್ಯ ಉಂಟೆ ಈ ದಾದ ಬಂಡ ಗ್ರಾಜತಿ ಸರಿ ಗ್ರಾಜತಿ ದಾದ ಗೊತ್ತುಂಟ ಇದು ಲೋಕದ ಜನತೆ ಮಲ್ಪನೆ ಇದ್ದೇ ಪ್ರಶ್ನೆ ತನ್ನಗೆ ಏತ ಐಶ್ವರ್ಯ ಸಂಪತ್ತು ಮಾತ ಬಂದಾಗ ಅಪಗ ಗ್ರಾಮೇ ఆయన దశ తప్పడిగే అపగ ఇంకాచార అపగ నిత్య గ్రాములు గ్రాముని సమయుడు నిన్నావును పెంచిన అంశత బట్టి సత్య ఐ మీనింగ్ నిర్ణయ నమ్ముడు దాని
ನ್ಯಾಯವು ಎಡ್ಡೆ ರೀತಿಯಲ್ಲಿ ಕೊಡಲು ಪ್ರಥಮವಾದ ಪಂಡೆ ನೂದು ಅಪರಾಧಿಗಳಿಗೆ ಶಿಕ್ಷೆ ಆಗಲ್ಲ ಬಂದೈತಿ ನಿರಪರಾಧಿಗೆ ಶಿಕ್ಷೆ ಆಗಲಿ ನಿನ್ನ ವಿಚಾರವನ್ನು ಪಂಡೆ ನಿನ್ನ ತೂಯಿನ ಚಿತ್ತ ಕೊಡ್ತದೆ ನಾನು ಇದ್ದೇ ಯಾನಿದ್ದೀನಿ ಅವೇನವಲ್ಲ ಗೋಪುರಗಳು ಕಟ್ಟಿರ್ತೀಯ ಆಂಡ ಸುಳ್ಳು ಬಂದಿನ ಮುಂಜಿ ಪಾತ್ರಗಳಿಗೆ ಪಂಡದು ಆ ಬಿರುಗಾಲಿಗೆ ಅವಾಗ ನಿನ್ನ ಚಿತ್ತ ಕಲ್ವಳಿಗೆ ಅಣ್ಣನ ಕುಡಿಯಲು ಸಾಧ್ಯ ವಿಡಿಯೋ ಮುಟ್ಟೆ ಎಟ್ಟೆಗಿಟ್ಟ ಪಾತ್ರಗಳು ಹೇಳಿಕೆ ದಾದಾ ಮುಂಜಿ ಪಕ್ಕಿ ಚಿತ್ತೂರು ಇದ್ದ ಪಕ್ಷಿ ಅವಾಗ ಅವು ಬಂದು ಮುಚ್ಚದ ಮಾಡಿ ನೀನು ಯಾರು ನೋಡತ್ತ ನೀನು ಯಾರು ಇಂಚೆಲ್ಲ ಸಾಧ್ಯ ಉಂಟು ಎಲ್ಲ ಈ ಬಂದಿನ ಅಪರಾಧ ಎಲ್ಲ ಲೋಕದ ಜನತೆ ಮಾತೆಲ್ಲ ಮಾತ್ರ ಸಾಧ್ಯ ಉಂಟು ಎಲ್ಲ ನಲ್ಲೂರಿ ಬರ್ಪಿ ಆಯ್ವತ್ತು ಬಂದ್ವಿ ಎಲ್ಲ ಇಲ್ಲದ ಒಂದು ಧರಣೆಗೆ ಹೋಗ್ವಿ ಮಂತ್ರ ಬಂದ್ವಿ ಅವರ ಒಂದು ಕಣ್ಣಿನ ಚಿತ್ರ ಸೊತ್ತು ಒಂದು ಕೆಂಡ ಬಂದ್ವಿ ಭೂಮಿ ಪುರಾಣಿ ಪೋಂಡು ಬಂದ್ವಿ ಅಯ್ಯನ್ನ ಕೂಡ ಅವಾಗ ನಿನ್ನ ಕಣ್ಣದ ಮುಂಚೆನೆ ಆಗ ಅವಾಗ ಕಣ್ಣಿನ ಉತ್ತಮವಾದ ಕೊರಂದೆ ಈ ಆದ ಈಯೊಂದು ಉಂಟು ಪತ್ತಿಗೆ ದೂರ ಮಾಡುವುದಿಲ್ಲ ಅಂತ ಅವಾಗ ನಿನ್ನ ಚಿಂತೆ ಕೊಟ್ಟರೆ ಸಾಧ್ಯ ಇತ್ತು ಏನೇನು ಮೂರ್ತ ಕೊರಲೆ ಮೂರ್ತ ಕಣ್ಣಿ ಪ್ರದೇಶಗಳು ಆ ಕತ್ತು ನನಗೆ ಹೆಚ್ಚಿನ ಶಿಕ್ಷೆ ಒಪ್ಪನಾಡ ಅಯ್ಯೋ ದೇವರೇ ಆ ಕತ್ತು ಒಂದು ಪಾತ್ರವನ್ನು ಹೇಳ್ಕೊಂಡಿದೆ ಹಾಗೆ ಶಿಕ್ಷೆಯನ್ನು ಯಾರು ಕೊಂಡಾನು ತಪ್ಪು ಬಂದಿರಾಗಿ ರಾಜಸ್ಥಾನದಲ್ಲಿ ಎಲ್ಲ ಈ ರೀತಿಯಲ್ಲಿ ಇವೇ ಶಿಕ್ಷೆ ಬಂದಿರಾಗಿ ಗೊತ್ತಾವು ಎಂಕ ಸುಳ್ಳು ಬಂದಿರಾಗಿ ಅಂತ ನೇರ ಸಾಧ್ಯ ಆ ಕತ್ತು ನನಗೆ ಏನಾಗದ ಮೇಲೆ ಆಯ ಕೈಕಾಲು ಮಾತ್ರ ಕಟ್ಟಾದು ಮಾಡ್ತೀನಿ ತಲೆ ಕಟ್ತಿದ್ದಿ ನಾಯಿಗೆ ತಲೆ ಕಟ್ಟು ನಾಡ ಆಯ್ತು ಗೊತ್ತಾಗ ಪ್ರಕರಣ ಇಡೀಗೆ ಮುಂದಿನವು ಪ್ರಕರಣದ ನನಗ ಒಯ್ಯೋದು ತಲೆ ಮುಟ್ಟದ ಒಯ್ಯೋದು ಬಂದಿದೆ ಯಾರು ಇನ್ನೇನು ಒಯ್ಪಾದೆ ಆಯ್ನ ಕೈಕಾಲಿಗೆ ಹೋಗಲ್ಲ ಆಯ್ನ ತಲೆ ಇಜ್ಜತ್ತಿನ ಕಡೆ ಆಗ್ಬೋದು ಐದು ಹೋರಾದು ನನ್ನ ಮೂಲಿದ್ರಿಂದ ಪ್ರಜೆಗಳಿಗೆ ಬರೋದಿಲ್ಲ ಏರಿಯಾದು ಆ ತಪ್ಪುದ ಪಲಾಯನ ತಪ್ಪನೆ ಒಂದು ಬರೆದು ಮಾಡಲಿ ಏಳ ಮೇಲೆ ಉಪ್ಪು ನೀರು ಬರಿಯರ ಬಲ್ಲಿ ಒಂದು ಮೇಲೆ ಉಪ್ಪು ನೀರು ನೇರ ಬರಿಯರ ದಂಡ ಆಯ್ನ ಕೈಕಾಲು ಹೋಗ್ತೀನಿ ಇದಕ್ಕೆಲ್ಲ ತಲೆಗೂ ಅಯ್ಯೋ ಕಣ ಮನಸ್ಸುಳ್ಳ ಎಂದು ದಿನ ಎತ್ತು ಈ ವಿಕ್ರಮೆ ಹೊಂದಿದೆ ಎಂದಿನ ಸ್ಥಿತಿ ಬರೂ ಕೊಂಡ್ಲಕ್ಕ ಎಂಚೆತ್ತಿನ ವಿಕ್ರಮೆ ಎಂದಿನ ಸ್ಥಿತಿ ಎಂಚಿನಾದ ಹೋಯಿ ಕೇವಲ ಒಂಗಿ ರಾಜಸ್ಥಾನಡು ಬ್ರಾಹ್ಮಣರು ಪಣಿತ ಪಾತ್ರದ ಬಿತ್ತು ಶನಿ ಬಂಪಿನ ಅಮ್ಮಗ ಮಗೆಯತ್ತೇ ಮಂತ್ರ ಬಗ್ಗೆ ನಿಂದನೆ ಮತ್ತಿಗೆ ಕೊಡದು ಎಂಗಿ ಚಿತ್ರನ ಒಂದು ಶಿಕ್ಷೆ ಅಯ್ಯೋ ಅಪ್ಪ ಕಾಳಿಕಾದೇವಿ ಪೋಯಿನ ವರಪ್ರಸಾದ ಸುಳ್ಳಾದ ಹೋಗಲ ಸಾಧ್ಯ ಉಂಟು ಮಗ ವಿಕ್ರಮಾದಿಕ್ಕೆ ಮೂಲಿಯೋಕೊಂಡ ಜಯವುಂಡು ಬರ್ತಕ್ಕ ಚಂದ್ರಾಯನ ಕಡ್ವನು ದೆತ್ತು ಕುರಿತನ ಕತ್ತಿಯನ್ನ ಕೈ ತತ್ತದ ಕೋಯಿ ನೆಡು ಬುಕ್ಕ ಭೂತಾಧೀಶ ಅಂದ್ರ ಬೇತಾಳನೆಯನ್ನ ಕೈ ಮುಡಿ ನೆಡು ಬುಕ್ಕ
ಯಾನ್ ಏರಿದು ಕುಳಿದು ನನ್ನ ಸಿಂಹಾಸನೇ ನನ್ನ ತತ್ತು ಹೋಗಿ ಹೋಗ್ತ ಎನ್ನ ಶರೀರೊಡುತ್ತಿನ ಈ ಕೈಕಾರಣದಲ್ಲಿ ಅಯ್ಯೋ ದೇವರೇ ದಯದಾಕ್ಷಿಣದಾತ್ರ ಗಟ್ಟುಗೆರೆಯಿಂದ ಕೈಕಾಲಗಳು ಛೇದನ ಬಂದು ಬಿಡ್ತೇನೆ ಬೇರೆ ತಡೆವರ ಸಾಧ್ಯವಾಗಿ ನಾಳೆ ಬಲ್ಪುಡು ಕಡ ನೀರು ಬಟ್ಟವು ಎಲ್ಲವೂ ಭೂಮಿಗೆ ಬೂರ್ದನ್ನ ಅಂಡ ಎನ್ನ ಪ್ರಜಾಪರಿವಾರದಾದ ಗತಿಯಾಗಿ ಕೂಡ ಸಾಧ್ಯ ಅಯ್ಯೋ ದೇವರೇ 53 ಆಳುವಂತ ಅರಸು ಇಡೀ ಕೈಕಾಲುಗಳ ಒಂದು ಈ ಬೆಟ್ಟಮಂಡದ ಬೋರುಗುಡ್ಡೆ ನರಳುವಂತ ಸ್ಥಿತಿಯನ್ನ ಪಾಲಿಗೆ ಬತ್ತದು ಕೊಡದೆ ವಾ ಶಕ್ತಿಲಾಯ ನನ್ನ ರಕ್ಷಣೆ ಮಲ್ಪರ ಸಾಧ್ಯ ಇದ್ದಿ ಪರ್ಪತ್ರ ಅಶರೀರವಾಣಿ ಎಂದು ತನಗೆ ಕೇಳಿದ ಬರ್ತದೆ ಅಪ್ಪನಿಗೆ ಈ ಭಕ್ತರು ಏನನ್ನು ರಕ್ಷಣೆ ಮಾಡಿ ವಾ ದೇವರ ಬಡದಿಯಾದ ಕಷ್ಟನು ಅನುಭವಿಸಿದಾಗ ಆರೇ ನನ್ನ ರಕ್ಷಣೆ ಮಕ್ಕಳು ಶನಿದೇವಾ ಶನಿಯ ಸಮವಾಸಂ ರವಿಪುತ್ರಂ ನಿಮಾಗ್ರಜಂ ಛಾಯಾ ಮಾತ್ರಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರ ತಂ ನಮಾಮಿ ಶನೀಶ್ವರ ದೇವರೇ ಎನ್ನ ಬಿಟ್ಟು ಕರುಣದಾಂತ ಕೋಡ ಈರ್ನ ಕರುಣ ಮಕ್ಕಳು ಎನ್ನ ಬಿಟ್ಟು ಭೂರತೆ ಕೋಡ ದೇವರೇ ನನ್ನ ರಕ್ಷಣೆ ಮಕ್ಕಳು ದೇವರೇ ನನ್ನ ರಕ್ಷಣೆ ಮಕ್ಕಳು ಏತ ಸಮಯವರ ಬಿಟ್ಟು ಈ ಬೆಚ್ಚಮಂಡದ ಬೋರುಗುಡ್ಡದ ಬೆಟ್ಟ ತಾಪಮಿ ನನ್ನ ಸರಳ ಸಾಧ್ಯತೆ ಸ್ವಾಮಿ ನನ್ನ ರಕ್ಷಣೆ ಮಕ್ಕಳು ಕಾಪಾಡಿ ಆಂಡ ಎನ್ನ ಭಕ್ತಿಯ ಸುಗಿಪು ಅವು ದೇವರಿಗೆ ಸಂದೈತವಾದ ಕೂಡ ಜನಮಾನಿ ಮಾತನ್ನು ಬರದುಳ್ಳೇರು ಪಾತ್ರದುಳ್ಳೇರು ಕೈಟು ನುಪ್ಪ ನೀರ ಪತ್ತೊಂದು ಬರದುಳ್ಳೇರು ನಾನೇ ಮಲ್ಪುದು ಅಯ್ಯೋ ದೇವರೇ ಕೈಕಾಲು ಕಳೆ ಬಂದಿತ್ರ ಈ ವಿಕ್ರಮನು ಮಕ್ಕಳು ಕೊರಪತ್ರ ನುಪ್ಪ ನೀರ ಅಕ್ಕಳ ಕೈಟೆಯನ್ನ ಬಾಯಿಗೆ ದೀಪನ ಸ್ಥಿತಿಯನ್ನ ಪಾಲಿಗೆ ಬರ್ತದು ಹೋಯ್ತದೆ ಏನು ಸಮಯ ಬರಪಟ್ಟಗೂ ಕೂಡ ಏನ ಕೈತ ತುತ್ತುವುದಾದ ತಿಂತದ ಈ ಭೂಮಿಗೆ ವ್ಯಕ್ತಿಯಾದ ಬದುಕು ದೇವರೇ ಏನನ್ನ ರಕ್ಷಣ ಮಲ್ಪಯರ ಸ್ವಾಮಿ ರಕ್ಷಣ ಮಲ್ಪಯರ ಎಂತನೋ